ವೀಕ್ಷಕರ ನಮಸ್ಕಾರ. ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈಗಾಗಲೇ ಗೊತ್ತಾಗಿದೆ ಇವತ್ತಿನ ಕಾರ್ಯಕ್ರಮ ಏನು ಅನ್ನುವಂಥದ್ದು. ನಮಗೆ ಗೊತ್ತಿರುವ ಹಾಗೆ ಪುತ್ತೂರಿನ ಸಂಪ್ಯದಲ್ಲಿ ಈಗ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಅಕ್ಷಯ ಕಾಲೇಜು ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಆದ ರೀತಿಯಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾಗಿ ಸಾಧನೆಯ ಹಾದಿಯಲ್ಲಿ ಮುನ್ನುಗ್ತಾ ಇದೆ. ಬಹುಶಃ ಈ ಭಾಗಕ್ಕೆ ಹೊಸತಾದಂತಹ ಅನೇಕ ಕೋರ್ಸ್ಗಳನ್ನು ಪರಿಚಯಿಸುವಂತಹ ಮೂಲಕ ವಿದ್ಯಾರ್ಥಿಗಳಿಗೆ ಇನ್ನೊಂದಷ್ಟು ಹೊಸ ಕ್ಷೇತ್ರದಲ್ಲಿ ಮುಂದುವರೆದು ಸಾಧನೆ ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಈ ಒಂದು ಅಕ್ಷಯ ಕಾಲೇಜು ಕೊಡ್ತಾ ಇದೆ. ಈ ಒಂದು ಅಕ್ಷಯ ಕಾಲೇಜು ಅಂದ್ರೆ ಈ ಹಿಂದೆ ಗ್ಲೋರಿಯಾ ಕಾಲೇಜು ಅಕ್ಷಯ ಕಾಲೇಜ್ ಆಗಿ ಪರಿವರ್ತನೆಗೊಂಡು ಸಂಪ್ಯಕ್ಕೆ ಸುಸಜ್ಜಿತವಾದ ಒಂದು ಕ್ಯಾಂಪಸ್ ಅನ್ನು ಹೊಂದಿಕೊಂಡು ಕಾರ್ಯಾರಂಭವನ್ನ ಮಾಡಿ ಈಗಾಗಲೇ 1 ವರ್ಷ ಪೂರೈಸಿದೆ. ಈ ಒಂದು ಸಂಭ್ರಮ ಜೊತೆಗೆ ದೀಪಾವಳಿಯ ಸಂಭ್ರಮ ಎಲ್ಲ ಕಾರ್ಯಕ್ರಮಗಳ ಒಂದು ಸೊಬಗನ್ನ ಆಸ್ವಾದಿಸುವಂತಹ ನೆಲೆಯಲ್ಲಿ ಇದೇ ನವೆಂಬರ್ 5ರಂದು ಅಕ್ಷಯ ಸಂಭ್ರಮ ಎನ್ನುವಂತಹ ಒಂದು ಅಕ್ಷಯ ವೈಭವ 2022 ಎನ್ನುವಂತಹ ಒಂದು ವಿನೂತನ ಬಗೆಯ ಹಲವು ಕಾರ್ಯಕ್ರಮಗಳ ಒಂದು ಸಂಯೋಜನೆಯಲ್ಲಿ ಈ ಒಂದು ಹೆಸರಿನಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಅದರ ಬಗ್ಗೆ ಒಂದಷ್ಟು ಮಾತನಾಡುವ ಜೊತೆಗೆ ಈ ಒಂದು ಅಕ್ಷಯ ಕಾಲೇಜಿನಲ್ಲಿ ಸಿಗುವಂತಹ ಕೋರ್ಸುಗಳು ಏನೇನು ಅಥವಾ ವಿದ್ಯಾರ್ಥಿಗಳಿಗೆ ಇದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ, ಅಂದ್ರೆ ಉದ್ಯೋಗ ಗಳಿಕೆ ಬಹಳಷ್ಟು ಸವಾಲು ಅಂತ ಅನಿಸಿಕೊಳ್ತಾ ಇರುವಂತಹ ಇಂದಿನ ದಿನಗಳಲ್ಲಿ ಈ ವಿನೂತನ ಒಂದು ಕೋರ್ಸ್ಗಳ ಮೂಲಕ ಇಷ್ಟು ಸುಲಭದಲ್ಲಿ ವಿದ್ಯಾರ್ಥಿಗಳು ಒಂದು ಉದ್ಯೋಗಾವಕಾಶವನ್ನ ಪಡೆದುಕೊಂಡಿದ್ದಾರೆ, ಇರುವಂತಹ ಸೌಲಭ್ಯಗಳೇನು, ಸವಲತ್ತುಗಳೇನು, ಒಟ್ಟು ವ್ಯವಸ್ಥೆಗಳು ಹೇಗಿದೆ, ಇದೆಲ್ಲದರ ಬಗ್ಗೆ ಒಂದು ಬೆಳಕು ಚೆಲ್ಲುವಂತಹ ಪ್ರಯತ್ನ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮೂಲಕ ನಡೀತಾ ಇದೆ. ಸೊ ಆ ಒಂದು ನೆಲೆಯಲ್ಲಿ ನಮಗೆ ಸಮಗ್ರವಾಗಿ ಒಂದು ಚಿತ್ರಣವನ್ನ ಕಟ್ಟಿಕೊಡುವಂತಹ ನೆಲೆಯಲ್ಲಿ ಈ ಒಂದು ಅಕ್ಷಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಜೊತೆಗೆ ಅಕ್ಷಯ ಕಾಲೇಜಿನ ಅಧ್ಯಕ್ಷರಾಗಿರುವಂತಹ ಉದ್ಯಮಿಗಳು ಆಗಿರುವಂತಹ ಜಯಂತ ನಡುಬೈಲು ಅವರಿದ್ದಾರೆ. ಅದೇ ರೀತಿ ಈ ಒಂದು ಅಕ್ಷಯ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವಂತಹ ಸಂಪತ್ ಪಕ್ಕಳ್ ಅವರು ಅತಿಥಿಗಳಾಗಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರಗಳು ಸಮಸ್ತ ಸುದ್ದಿ ಚಾನಲ್ ವೀಕ್ಷಕರಿಗೆ. ಓಕೆ, ಜಯಂತ ನಡುಬೈಲು ಸರ್ ಅವರ ಪರಿಚಯ ಎಲ್ರಿಗೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಪರಿಚಿತರು, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಉದ್ಯಮಿಯಾಗಿ ಗುರುತಿಸಿಕೊಂಡಿರುವಂತವರು, ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕೆಲಸವನ್ನ ಮಾಡಿದಂಥವರು. ಕಳೆದ ವರ್ಷ ಅವರಿಗೆ 50 ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಸುದ್ದಿಯ ಮೂಲಕ ಒಂದು ವಿಶೇಷವಾದ ನೇರ ಪ್ರಸಾರದಲ್ಲಿ ಅವರ ಬಗ್ಗೆ ಒಂದಷ್ಟು ಚಿತ್ರಣವನ್ನ ಕಟ್ಟಿಕೊಡುವಂತಹ ಕೆಲಸಗಳು ಕೂಡ ಆಗಿತ್ತು. ಆದರೂ ಅವರ ಒಂದು ಕಿರು ಪರಿಚಯವನ್ನ ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋದಿದ್ರೆ, ಅಕ್ಷಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿ ಯಶಸ್ವಿಯಾಗಿ ಸಮೂಹ ಸಂಸ್ಥೆಗಳನ್ನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಸಾವಿರಾರು ಮಂದಿಗೆ ಉದ್ಯೋಗದಾತರಾಗಿ ಮುಂದುವರಿತಾ ಇದ್ದಾರೆ. ಪ್ರಸಿದ್ಧ ಕ್ಷೇತ್ರ ಗೆಜ್ಜೆಗಿರಿಯ ಆಡಳಿತ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವ ಜೊತೆಗೆ ಪ್ರಸ್ತುತ ಗೌರವಾಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಬಿಲ್ಲವ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ಯುವ ವಾಹಿನಿ ಕೇಂದ್ರ ಸಮಿತಿ ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ಭಾಜನರಾದಂತಹ ವಿವಿಧ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂತಹ ಯುವ ವಾಹಿನಿ ಕೇಂದ್ರ ಸಮಿತಿ ಏನಿದೆ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನ ಸಲ್ಲಿಕೆ ಮಾಡಿದಂಥವರು. ಅದೇ ರೀತಿ ಹಲವು ದೈವಸ್ಥಾನಗಳ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆ ಒಂದು ಕೆಲಸ ಕಾರ್ಯಗಳ ಒಂದು ಸಾರಥ್ಯವನ್ನ ವಹಿಸಿ ಅದನ್ನ ಯಶಸ್ವಿಯಾಗಿ ಗುರಿ ಮುಟ್ಟಿಸಿದವರು ಅಂತಾನು ಹೇಳಬಹುದು. ಜೊತೆಗೆ ಅನೇಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಹ ಮೂಲಕ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಅಕ್ಷಯ ಕಾಲೇಜು ಅವರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಹೊಸ ಅನುಭವವನ್ನ ಕೊಡ್ತಾ ಇರುವಂತಹ ಒಂದು ಕ್ಷೇತ್ರ ಅಂತ ಹೇಳ್ಬೋದು. ಸೊ ಅವರನ್ನ ಮತ್ತೊಮ್ಮೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇರುವಂತಹ ಮತ್ತೋರ್ವ ಅತಿಥಿ ಸಂಪತ್ ಪಕ್ಕಳ ಪ್ರಿನ್ಸಿಪಾಲ್ ಅವರು, ಅಂದ್ರೆ 3 ಡಿಗ್ರಿ ಹೋಲ್ಡರ್, MBA, MSc ಹಾಗೂ MA ಕನ್ನಡ ಲಿಟರೇಚರ್ ಪದವೀಧರರು. ಮೂಲತಃ ಬಂಟ್ವಾಳ ತಾಲೂಕಿನ ಸಾಲೆತ್ತೂರಿನ ಮಲಾರಬೀಡಿನವರು. 13 ವರ್ಷ ಬೋಧನಾ ಕ್ಷೇತ್ರದಲ್ಲಿ ಒಂದು ಅನುಭವವನ್ನು ಹೊಂದಿದ್ದಾರೆ. ಕರಾವಳಿ ಕಾಲೇಜಿನಲ್ಲಿ ಒಂದು ಫ್ಯಾಷನ್ ಡಿಸೈನಿಂಗ್ ನಲ್ಲಿ ವಿಶೇಷವಾದ ಪದವಿಯನ್ನು ಪಡೆದಿರುವಂತಹ ಇವರು ಆ ಬಳಿಕ ಮಂಗಳೂರಿನ ಮಿಫ್ಟ್ ಕಾಲೇಜಿನಲ್ಲಿ ಬೋಧನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಕೆಲಸವನ್ನ ಮಾಡಿದ್ದಾರೆ. 2019ರಿಂದ ಇಲ್ಲಿ ಗ್ಲೋರಿಯಾ ಹಾಗೂ ಅಕ್ಷಯ ಕಾಲೇಜು ಈ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. 13 ವರ್ಷಗಳ ಬೋಧನಾ ಅನುಭವವನ್ನ
ಅನುಭವವನ್ನ ಹೊಂದಿರುವಂತಹ ಒಬ್ಬ ಅನುಭವಿ ತರುಣ ಅನ್ನುವಂಥದ್ದನ್ನ ಹೇಳ್ಬೋದು. ಅವರ ಸಾರಥ್ಯದಲ್ಲಿ ಅಕ್ಷಯ ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದಷ್ಟು ಹೊಸ ವಿಚಾರಗಳನ್ನ, ಹೊಸತನದ ಒಂದು ಪರಿಕಲ್ಪನೆಯಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಹೇಳ್ತಾ, ಇನ್ನು ಕಾಲೇಜಿನ ಬಗ್ಗೆ ತಿಳಿದುಕೊಳ್ಳುವಂಥದ್ದು ತಮಗಿರ್ಬೋದು ಅಥವಾ ಏನಾಗ್ತಾ ಇದೆ, ಹೇಗೆ ಶಿಕ್ಷಣ ದೊರೀತಾ ಇದೆ, ಇದೆಲ್ಲದರ ಬಗ್ಗೆ ಒಂದು ಮಾಹಿತಿ ಬೇಕಿದ್ರೆ, ಅಥವಾ ಈ ಒಂದು ಅಕ್ಷಯ ವೈಭವ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಇದರ ವಿಶೇಷತೆಗಳೇನು, ಎಲ್ಲವನ್ನು ಕೂಡ ನಾವು ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀವಿ. ಈ ಸಂದರ್ಭದಲ್ಲಿ ತಾವು ಕರೆ ಮಾಡಬಹುದು. ಕರೆ ಮಾಡುವ ಜೊತೆಗೆ ಇಬ್ಬರು ಅತಿಥಿಗಳ ಜೊತೆಗೆ ಮಾತನಾಡಬಹುದು. ತಾವು ಕಾಲ್ ಮಾಡಬೇಕಾಗಿರುವಂತಹ ಮೊಬೈಲ್ ಸಂಖ್ಯೆ ಈಗಾಗಲೇ ಸ್ಕ್ರೀನ್ ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ಕಾಲ್ ಮಾಡಿ ಮಾತನಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇನೆ. ಮೊದಲನೆಯದಾಗಿ ಅಧ್ಯಕ್ಷರಾಗಿರುವಂತಹ ಜಯಂತ ನಡುಬೈಲ್ ಸರ್, ಹೇಗಿದೆ? ಈಗಾಗಲೇ ತಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಪಾರ ಅನುಭವವನ್ನ ಗಳಿಸಿದ್ದೀರಿ, ಯಶಸ್ವಿಯಾಗಿ ಆ ಕ್ಷೇತ್ರಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಬಹುಶಃ ಶಿಕ್ಷಣ ಕ್ಷೇತ್ರ ತಮಗೆ ಒಂದು ಹೊಸ ಕ್ಷೇತ್ರವಾಗಿ ಈಗ ಅಕ್ಷಯ ಕಾಲೇಜಿನ ಮೂಲಕ ತಮಗೆ ಸಿಕ್ಕಿರುವಂಥದ್ದು. ಹೇಗಿದೆ ಈ ಒಂದು ಕ್ಷೇತ್ರದ ಅನುಭವ? ಎಲ್ಲರಿಗೆ ಮೊಟ್ಟ ಮೊದಲು ಸುದ್ದಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇದಕ್ಕೆ ಮೊದಲು 1 ವರ್ಷ ಹಿಂದೆ ಇದೇ ಸುದ್ದಿ ಚಾನಲಲ್ಲಿ ಇದೇ ಒಂದು ಲೈವ್ ಪ್ರೋಗ್ರಾಮಲ್ಲಿ ನನ್ನನ್ನು ಕೂಡ ಆಹ್ವಾನಿಸಿದ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಶಿಕ್ಷಣ ಕ್ಷೇತ್ರಕ್ಕೆ ಅಂದರೆ ಅದು ಅನಿರೀಕ್ಷಿತವಾಗಿ ನಾನು ಒಂದು ಈ ಕಾರ್ಯಕ್ಕೆ ಬರಲಿಕ್ಕೆ ಅನುವು ಆಯಿತು. ಯಾಕೆಂದರೆ ಇದಕ್ಕಿಂತ ಮೊದಲು ಸಾಧಾರಣ 10 ವರ್ಷ ನನ್ನ ದುಡಿಮೆಯಲ್ಲಿ ಎಷ್ಟೋ ಮಕ್ಕಳನ್ನು ನಾನು ದತ್ತು ತೆಗೆದುಕೊಂಡು ಅವರ ಕಷ್ಟಕ್ಕೆ ಅವರ ಪೂರ್ಣ ಶಿಕ್ಷಣದ ಒಂದು ಖರ್ಚು ವೆಚ್ಚಗಳನ್ನು ಭರಿಸಿ ಮಾಡುವಂಥ ಕೆಲಸ ನಾನು ಮಾಡ್ತಿದ್ದೆ. ತದನಂತರ ಇದರ ಗ್ಲೋರಿಯಾ ಕಾಲೇಜಿನ ಚೇರ್ಮನ್ ಆದಂಥ ಆನಂದಾಚಾರ್ಯವರ ಪರಿಚಯ ಆಗಿ ಅವರು ಲಾಸ್ಟ್ 2 ವರ್ಷ ಮುಂಚೆ ನನ್ನಲ್ಲಿ ಒಂದು ಪ್ರಸ್ತಾಪ ಇಟ್ಟರು. ನನಗೆ ಇದನ್ನು ನಡೆಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನೀವು ಅದನ್ನು ನಡೆಸಬೇಕಂತ ಹೇಳಿ ಗ್ಲೋರಿಯನ್ನು ಆವಾಗ ನಾನು ಒಪ್ಪಿಕೊಡ್ಲಿಲ್ಲ. ಆದರೂ ಕೂಡ ಏನೋ ಮಾಲಿಂಗೇಶ್ವರನ ಕೃಪೆ ಅಂತ ಕಾಣ್ಬಹುದು. ನನಗೆ ಅದರಲ್ಲಿ ಒಂದು ಒಲವು ಹೆಚ್ಚಾಯಿತು. ಅದು ಕೂಡ ಒಲವಂದರೆ ಒಂದು ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆದ ನಂತರ ಅವರಿಗೆ ಉದ್ಯೋಗ ಪೂರಕವಾದಂಥ ಇದನ್ನೇ ಪದವಿ ಅಥವಾ ಯಾವುದೇ ಶಿಕ್ಷಣ ಕೊಡಬೇಕು ಎಂಬ ಭಾವನೆಯಲ್ಲಿ ಇದಕ್ಕೆ ಕಾರ್ಯಕ್ಕೆ ನಾನು ಇಳಿದಿದ್ದೇನೆ. ಇದು ನಮ್ಮ ಅಕ್ಷಯ ಕಾಲೇಜಿನ ವಿಶೇಷ ಅಂದರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಬಂಧಪಟ್ಟಂತ 2004ರಲ್ಲಿ ಗ್ಲೋರಿಯಾ ಕಾಲೇಜ್ ಅಂತ ಸ್ಥಾಪನೆ ಆಯಿತು. ಅದು ಆನಂದ ಆಚಾರ್ಯವರ ಒಂದು ಮುಂದಾಳತ್ವದಲ್ಲಿ ಅದು ಆಯಿತು. ಪ್ರಥಮವಾಗಿ ಅದು ವಿಶ್ವವಿದ್ಯಾನಿಲಯದ ಫ್ಯಾಷನ್ ಡಿಸೈನ್ BSc ಪದವಿಯನ್ನು ಪಡೆಯುವಂಥ ಒಂದಾಯಿತು. ನಂತರ ಅದು ಮುಂದುವರಿದು ಡಿಪ್ಲೊಮಾ ಪದವಿ ಕೂಡ ಇತ್ತು. ಅದು 10 ವರ್ಷ ನಂತರ ಆ ಪದವಿ ಇದು ನಿಂತು ಹೋಯಿತು, ಕಾಲಘಟ್ಟದಲ್ಲಿ ನಿಂತು ಹೋಯಿತು. ಡಿಪ್ಲೊಮಾ ಪದವಿ ಮಾತ್ರ ಗ್ಲೋರಿಯಾ ಕಾಲೇಜಲ್ಲಿ ಕಾರ್ಯಾಚರಿಸುತ್ತಿತ್ತು. ನಂತರ ಅಲ್ಲಿ 2019ರಲ್ಲಿ ನಾನು ಗ್ಲೋರಿಯಾ ಕಾಲೇಜಿಗೆ ಎಂಟ್ರೆನ್ಸ್ ಆದ ನಂತರ ಆವಾಗ ನಾವು ಮಾತಾಡಿಕೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ಮೂಲಕ BSc ಪದವಿಯನ್ನು ಯಾಕೆ ಫ್ಯಾಷನ್ ಡಿಸೈನ್ ಪದವಿ ಯಾಕೆ ತೆರೀಬಹುದು ಅಂತ ಹೇಳಿ BSc ಪದವಿಯನ್ನು 2019ರಲ್ಲಿ ಗ್ಲೋರಿಯಾದ ಮೂಲಕ ನಾವು ಇದು ಸ್ಥಾಪನೆ ಆಯಿತು, ನಂತರ ಪ್ರಾರಂಭವಾಯಿತು. ನಂತರ 2020ರಲ್ಲಿ 2019ರಲ್ಲಿ BSc ಫ್ಯಾಷನ್ ಡಿಸೈನ್, 2020ರಲ್ಲಿ BSc ಇಂಟೀರಿಯರ್ ಡಿಸೈನ್ ಅಂತ ಪದವಿಯನ್ನು ನಾವು ತಗೊಂಡೆವು. ನಂತರ ಗ್ಲೋರಿಯಾ ಕಾಲೇಜಿನ ಅಲ್ಲಿ ಅದು ಬಾಡಿಗೆ ಕಟ್ಟಡದಲ್ಲಿ ಇತ್ತು. ನಾವು ಸುಸಜ್ಜಿತವಾದ ಒಂದು ಕ್ಯಾಂಪಸನ್ನು ಮಾಡಬೇಕೆಂಬ ಇರದಲ್ಲಿ 2021ರಲ್ಲಿ ನಾವು ಸಂಪ್ಯದಲ್ಲಿರುವಂಥ ನಮ್ಮದೇ ಸ್ವಂತ ಜಾಗದಲ್ಲಿ ಅಕ್ಷಯ ಕಾಲೇಜಿನ ಎಂಬ ಕ್ಯಾಂಪಸನ್ನು ಪ್ರಾರಂಭವಾಯಿತು 2021ರಲ್ಲಿ. ಆ ನಂತರ 2021ರಲ್ಲಿ ಮತ್ತೊಂದು ಉದ್ಯೋಗ ಪೂರಕವಾಗುವಂಥ BCom ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಎಂಬ ಪದವಿ ಶಿಕ್ಷಣ ಕೂಡ ಆ ವರ್ಷದಲ್ಲಿ ಪ್ರಾರಂಭ ಮಾಡಿದೆವು. ಈಗ BSc ಫ್ಯಾಷನ್ ಡಿಸೈನ್ ಆ್ಯಂಡ್ BSc ಇಂಟೀರಿಯರ್ ಡಿಸೈನ್, BCom ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಸುಸಜ್ಜಿತವಾದ ಒಂದು ಕಟ್ಟಡದಲ್ಲಿ ಅಕ್ಷಯ ಕ್ಯಾಂಪಸಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಓಕೆ, ಇನ್ನೊಂದಷ್ಟು ಮಾತಾಡೋಣ. ಈಗ ಪ್ರಿನ್ಸಿಪಲ್ ಸರ್ ಒಂದು ಅನುಭವ ಕೇಳಬೇಕು. ಹೇಗಿದೆ ಸರ್ ಒಂದು ಹೊಸ ಸಂಸ್ಥೆಯ ಜವಾಬ್ದಾರಿ ಪ್ರಿನ್ಸಿಪಾಲ್ನ ನೆಲೆಯಲ್ಲಿ ತಾವು ಕಂಡುಕೊಂಡ ಹಾಗೆ? ಯಾವುದೇ ಒಂದು ಕಾಲೇಜಲ್ಲಿ ಕಾಲೇಜ್ ಅಂದರೆ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ಇರ್ಬೋದು, ಅದು ತನ್ನದೇ ಹಾಗೆ ರೂಪುಗೊಂಡು ತುಂಬ ಡೆವಲಪ್ ಆಗಬೇಕಾದಲ್ಲಿ ಎಲ್ಲರ ಒಂದು ಒಮ್ಮತ ಮತ್ತೆ ಸಹಕಾರ ತುಂಬ ಅಗತ್ಯ ಆಗಿರ್ತದೆ. ಹೌದು. ಇಲ್ಲಿ ನಾನು 2019ಕ್ಕೆ ಮಂಗಳೂರಿನಿಂದ ಅದೇ ಪುತ್ತೂರು ನಮಗೆ ಪರಿಚಯ ಇತ್ತು, ಆದರೆ ಒಡನಾಟ ತುಂಬ ಕಮ್ಮಿ ಇತ್ತು.
ಇಲ್ಲಿ ಬರ್ಬೇಕಾದ್ರೂ ಕೂಡ ಕಾಲೇಜ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಗ್ಲೋರಿಯಾ ಕಾಲೇಜಿಗೆ ಒಂದು ಒಳ್ಳೆ ಹೆಸರಿತ್ತು, ಅದು ನಮ್ಗೆ ಗೊತ್ತಿತ್ತು. ಎಷ್ಟೋ ಸಲ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ಪಡ್ಕೊಂಡಂತ ಕಾಲೇಜ್ ಅದು. ಸೊ ನಾವು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಇದ್ದ ಮಂಗಳೂರಲ್ಲಿರುವ ಕಾಲೇಜಲ್ಲಿ ಇದ್ರೂ ಕೂಡ ಅದು ನಮಗೆ ಚೆನ್ನಾಗಿ ಗೊತ್ತಿತ್ತು. ಹಾಗೆ ನಾವು ಮ್ಯಾಂಗ್ಳೂರಲ್ಲಿ ಒಂದು ಕಡೆಯಿಂದ ಇಲ್ಲಿ ಬರ್ಬೇಕಾದ್ರೆ ನಾವು ತುಂಬಾ ಕೇಳ್ಬೇಕಾಗ್ತದೆ ಕಾಲೇಜ್ ಬಗ್ಗೆ ಎಲ್ಲ. ನನಗೆ ತುಂಬಾ ಮಂದಿ ತುಂಬಾ ಒಳ್ಳೆ ಅಭಿಪ್ರಾಯ ಕೊಟ್ಟರು. ಗ್ಲೋರಿಯಾ ಕಾಲೇಜ್ ಬಗ್ಗೆ ನನಗೆ ಗೊತ್ತಿತ್ತು. ಆಮೇಲೆ ಜಯಂತ್ ಸರ್ ಬಗ್ಗೆ, ನಮ್ಮ ಚೇರ್ಮನ್ ಬಗ್ಗೆ ಕೂಡ ನನಗೆ ತಕ್ಕ ಮಟ್ಟಿಗೆ ಗೊತ್ತಿತ್ತು ವಿಷಯ ಎಲ್ಲ. ಅವರ ಬಗ್ಗೆ ಈ ರೀತಿ ಮ್ಯಾನೇಜ್ಮೆಂಟ್ ಇದೆ ಅಂತೆಲ್ಲ ಹೇಳುವಾಗ ನನಗೆ ಇವನ್ ಮ್ಯಾಂಗ್ಳೂರಲ್ಲಿ ಕೂಡ ಮತ್ತೆ ನಮ್ಮ ಸಂಬಂಧಿಕರಲ್ಲಿ ನಾವು ಈಗ ಮಾತಾಡ್ಬೇಕಾದ್ರೆ ಕೇಳುವಾಗ ಎಲ್ಲರೂ ಮೊದಲೇ ಹೇಳಿದೆ ಅಂತಂದ್ರೆ ಅಲ್ಲಿ ಹೋಗ್ಬೋದು ಅಂತ. ಸೊ ಇಲ್ಲಿ ಬರ್ಬೇಕಾದ್ರೆ ಕ್ಯಾಂಪಸ್ ಎಲ್ರಿಗೂ ಗೊತ್ತಿದೆ ದರ್ಬೆಯಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿ. ಒಂದು ಬಾಡಿಗೆ ಘಟ್ಟ ಸರಿ ಹೇಳಿದಾಗ ಬಾಡಿಗೆ ಘಟ್ಟದಲ್ಲಿ ಒಂದು 2-3 ಕೊಠಡಿಗಳ ಮಾತ್ರ ಇತ್ತು, ಅಂದ್ರೆ ವ್ಯವಸ್ಥೆಗಳಿರಲಿಲ್ಲ. ಆದ್ರೆ ನಮ್ಗೊಂದು ಬಂದಾಗ ನನಗೆ ಎಷ್ಟು ಜನ ಹೇಳಿದುಂಟು, ಮಂಗಳೂರಲ್ಲಿ ಅಷ್ಟು ದೊಡ್ಡ ಕಾಲೇಜುಗಳನ್ನು ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಹೇಳಿ. ನಾವು ಯಾವುದೇ ಒಂದು ಜಾಗಕ್ಕೆ ಹೋಗುವಾಗ ಎಲ್ಲವೂ ಸಿಗ್ಬೇಕು ಅಂತ ಹೇಳಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ನಮ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತೆ ನಾವು ಹೋದ ನಂತರ ನಮ್ಗೆ ಏನು ಮಾಡಬಹುದು, ಅದಕ್ಕೆ ಅವಕಾಶಗಳು ತುಂಬಾ ಸಿಗ್ತದೆ. ಇವಾಗ ನಾವು ಯಂಗ್ಸ್ಟರ್ ಆಗಿರೋ ಕಾರಣ ಅಲ್ಲಿ ಬಂದಂತ ಎಲ್ಲ ಸ್ಟಾಫ್ಗಳು ಕೂಡ ಎಲ್ಲ ಯಂಗ್ಸ್ಟರ್ಸ್ ಆಗಿರುವಾಗ ನಮ್ಗೆ ದುಡಿಯುವ ಶಕ್ತಿಯೂ ಇದೆ, ಆಸಕ್ತಿಯೂ ಇದೆ. ಅದಕ್ಕೆ ಮೇನ್ ಆಗಿ ಈಗ ಅವರು ಕೂಡ ನಮ್ಗೆ ಏನು ಕಳೆದ ವರ್ಷ ಅವ್ರದ್ದು 50ರ ಸಂಭ್ರಮ ಆಗೋ ಎಲ್ಲರೂ ಹೇಳ್ತಿದ್ರು, ಅವ್ರಿಗೆ 50 ವರ್ಷ ಆಗಿದ್ದು ಅಂತ ಗೊತ್ತೇ ಆಗ್ಲಿಲ್ಲ ಅಂತ ಹೇಳಿ. ಮೋಸ್ಟ್ಲಿ ನಮ್ಗಿಂತಲೂ ಸ್ವಲ್ಪ ಎನರ್ಜೆಟಿಕ್ ಮತ್ತೆ ಅವರು ಇನ್ನು ಸ್ವಲ್ಪ ಹೆಂಗ್ ಅಂತ ಅವರನ್ನು ಹೇಳ್ಬಹುದು. ಸೊ ನಮ್ಗೆ ಇಲ್ಲಿ ಅಭಿಪ್ರಾಯಗಳ ಭೇದ ಇಲ್ಲಿ ಆಗುದಿಲ್ಲ, ಯಾಕಂದ್ರೆ ನಾವು ಎಲ್ಲ ಹೆಚ್ಚಿನ ಕಡೆ ಅದು ಆಗ್ತದೆ. ನಮ್ಮ ಮೆಂಟಾಲಿಟಿ ಇನ್ನೊಂದು ಮೆಂಟಾಲಿಟಿಗಳು ಚೇಂಜ್ ಆಗುವಂತದ್ದು. ಇಲ್ಲಿ ಏನಂತಾರೆ ಎಲ್ಲರದ್ದು ಉದ್ದೇಶ ಏನಂತಂದ್ರೆ ಈ ಏನು ಗ್ಲೋರಿ ಅಂತಿದ್ದು ಅದು ತುಂಬಾ ಹೆಸರಿತ್ತು, ಇವಾಗ ಅದು ಈ ರೀತಿ ಇದೆ, ಈಗ ಸರ್ಕಾರಿಗೆ ಸಿಕ್ಕಿದೆ, ಅದನ್ನ ನಾವು ಒಂದು ದೊಡ್ಡ ಒಂದು ಲೆವೆಲ್ಗೆ ತಕೊಂಡು ಹೋಗ್ಬೇಕು. ಅದು ಖಾಲಿ ಫ್ಯಾಷನ್ ಡಿಸೈನ್ ಕಾಲೇಜ್ ಮಾತ್ರ ಅಲ್ಲ. ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಮಾಡುವಾಗ್ಲೇ ಎಂತ ಹೇಳಿದ್ರೆ ಇಲ್ಲಿ ನಾವು ಖಾಲಿ ಒಂದೇ ಕಾಲೇಜಿಗೋಸ್ಕರ ಇದು ಮಾಡೋದಲ್ಲ, ನಾವು ಇದನ್ನ ಇನ್ನೂ ಡೆವಲಪ್ ಆಗ್ಬೇಕು, ಆ ರೀತಿ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಆವಾಗಲೇ ನಾನು ಅವ್ರಿಗೆ ಒಂದು ಪ್ರಪೋಸಲ್ ಹೇಳಿದ್ದೆ, ಸರಿ ಈ ರೀತಿ BSc ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್ ಕೋರ್ಸ್ ಕೂಡ ನಾವಿಲ್ಲಿ ಮಾಡುವ ಅಂತ ಹೇಳಿ. ಅದೇ ರೀತಿ ಎಲ್ಲೂ ಇಲ್ಲದಿರುವಂತ, ಯಾಕಂದ್ರೆ ಇಲ್ಲೇ ಮಕ್ಕಳು ಹೊರಗಡೆ ಹೋಗಿ ತುಂಬಾ ಫೀಸ್ ಕಟ್ಟಿ ಕಲಿಬೇಕಾದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ಎಷ್ಟೋ ಕೋರ್ಸ್ಗಳು ಮಂಗಳೂರಲ್ಲಿ ಇವೆ. ಆ ಮ್ಯಾಂಗ್ಳೂರಲ್ಲಿ ಇರುವಂತ ಕೋರ್ಸ್ಗಳನ್ನು ಪುತ್ತೂರಿನಲ್ಲಿ ಎಲ್ಲ ಮಕ್ಕಳು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗ ನಾವು ಬಂದ ಕಾಲೇಜಲ್ಲಿ ಕೂಡ ಅಷ್ಟು ಸುಲಭವಾಗಿ ಎಲ್ಲ ಸ್ಟೂಡೆಂಟಿಗೆ ಬಂದು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ನಾವು ಅದನ್ನು ಎಲ್ರಿಗೆ ಈಸಿ ಸುಲಭದಲ್ಲಿ ಆಗೋ ತರ ಅಲ್ಲಿಗೆ ಅವಕಾಶ ಕೊಡೋ ತರ ನಾವು ಮಾಡ್ಬೋದು ಅಂತ ಹೇಳುವಾಗ ಇವರು ಅದರ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ, ಅವರಿಗೆ ಆಗ್ಬೋದು ಅಂತ ಹೇಳಿದ್ರು. ಅಂದ್ರೆ ನಾವು ಏನು ಪ್ರಪೋಸಲ್ಸ್ ಅವರ ಹತ್ರ ಇಟ್ಟಿದ್ದೇವೆ ಇಷ್ಟರಾಗಿ ಯಾವ್ದು ಫೇಲ್ ಆಗ್ಲಿಲ್ಲ. ಮತ್ತೆ ನಾವು ಮತ್ತೆ ಇದು ಒಂದು ವಿಷಯ ಅವರು ಯಾವಾಗ್ಲೂ ಹೇಳ್ತಂದ್ರೆ ದುಡ್ಡು, ಅದು ಎಲ್ರಿಗೂ ಗೊತ್ತಿದೆ ಪುತ್ತೂರಲ್ಲಿ ದುಡ್ಡು ಮಾಡ್ಬೇಕನ್ನೋ ಬಿಸ್ನೆಸ್ ಮೈಂಡ್ ಅಲ್ಲಿ ಮಾಡಿದ ಕಾಲೇಜ್ ಅದು ಅಲ್ಲ. ಯಾಕಂದ್ರೆ ಅದನ್ನ ನಾವು ಅವರ ಎದುರುಗಡೆ ಹೇಳೋದಿಲ್ಲ, ಆಕ್ಚುಲಿ ಅದು ಎಲ್ರಿಗೆ ನಾವು ಹೇಳ್ತೇವೆ. ಪುತ್ತೂರಿಗೆ ಅದು ಗೊತ್ತಿದ್ದದೆ, ಯಾಕಂದ್ರೆ ಅವ್ರು ಇವಾಗ್ಲೂ ಅದೇ ಹೇಳ್ತಿದ್ದಾರೆ. ಯಾಕಂದ್ರೆ ಕಳೆದ ಒಂದು ಕಾಲೇಜ್ ಒಂದು ಲೆವೆಲ್ ಒಂದು ಡೆವಲಪ್ ಆಗ್ಬೇಕಾದ್ರೆ ಸಾಧಾರಣ ಒಂದು ಕಾಲೇಜಲ್ಲಿ ಮಿನಿಮಮ್ ಒಂದು 500 ಜನ ಸ್ಟೂಡೆಂಟ್ ಬೇಕಾಗ್ತದೆ, ಒಂದು 7-8 ವರ್ಷ ಕಾಯ್ಬೇಕಾಗ್ತದೆ. ಸೊ ಅಲ್ಲಿ ತನಕ ಕಾಲೇಜ್ ಮ್ಯಾನೇಜ್ಮೆಂಟ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತದೆ, ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಶ್ರೀಯುತ ಆನಂದಾಚಾರ್ಯ ಸರ್ ತುಂಬಾ ಅನುಭವಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಫ್ಯಾಷನ್ ಡಿಸೈನ್ ಪ್ರೋಗ್ರಾಮ್ ನ ಸಿಲೆಬಸ್ ಮಾಡಿದವರು, ಹೊಸ ಕೋರ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ಕೂಡ ಅವರು ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಅವರು ಸ್ಥಾಪನೆ ಮಾಡಿದಂತ ಅವರ ಫೌಂಡರ್ ಚೇರ್ಮನ್ ಆಗಿದ್ದಂತ ಈ ಕಾಲೇಜ್ ಇವತ್ತಿಗೂ ಅವರು ಸರ್ ಜೊತೆ ಇದ್ದಾರೆ. ಸೊ ಆದ ಕಾರಣ ಸರಿಗೆ ಎಜುಕೇಶನ್ ಫೀಲ್ಡ್ ಅಲ್ಲಿ ನಾಲೆಜ್ ಇಲ್ಲ, ಬಟ್ ಆಸಕ್ತಿ ಇದೆ. ಇಲ್ಲಿ ಮುಖ್ಯವಾಗಿ ಒಂದು ಡೆವಲಪ್ ಆಗ್ಬೇಕಾದ್ರೆ ನಾಲೆಜ್ ಗಿಂತಲೂ ಬೇಕಾಗಿರೋದು ಆಸಕ್ತಿ. ಆಸಕ್ತಿ ಫಸ್ಟ್. ಯಾಕಂದ್ರೆ ನಾವು ಕಾರ್ಯ ಸಿದ್ಧಿ ಆಗ್ಬೇಕಾದ್ರೆ ಫಸ್ಟ್ ನಾವು ಅದಕ್ಕೆ ಆಸಕ್ತಿಯಿಂದ ರ್ಯಾಂಕ್ ಬರ್ಬೇಕು ಅಂತ ಹೇಳಿ ಸುಮ್ನೆ ಪೇಜಿ ಗಟ್ಟಲೆ ಬರ್ದ್ರೆ ಸಾಧ್ಯ ಇಲ್ಲ, ಚೆನ್ನಾಗಿ ಓದ್ಬೇಕು ಅಂತ ಹೇಳಿ. ಅದೇ ರೀತಿ ಇಲ್ಲಿ ಆಸಕ್ತಿ ಇರೋ ಕಾರಣ, ಇಲ್ಲಿ ಅಭಿಪ್ರಾಯ ಭೇದಗಳು ಇಲ್ಲದಿರೋ ಕಾರಣ, ಯಂಗ್ಸ್ಟರ್ಸ್ ಗೆ ಆ ಜವಾಬ್ದಾರಿಯನ್ನು ಕೊಟ್ಟ ಕಾರಣ ನಾವು ಮಾಡ್ತೇವೆ. ಈ ಕೆಲವು ಎಷ್ಟೋ ವಿಷಯದಲ್ಲಿ ಅವರು ನಮಗೆ ಪದೇ ಪದೇ ಹೇಳ್ತಾರೆ. ಯಾಕಂದ್ರೆ ಒಂದು ಅವ್ರು ಹೇಳುವಾಗ ಎಷ್ಟು ಹೇಳ್ತಾರೆ, ನಾನು ನಿಮ್ಮ ಅಣ್ಣನ ಸ್ಥಾನದಲ್ಲಿ ಇದ್ದೇನೆ ಅಂತ ಹೇಳಿ. ನಾವು ಅಷ್ಟೇ, ನಾವು ಪರ್ಸನಲ್ ಆಗಿ ಬಂದಾಗ ಇಲ್ಲಿ ಕಾಲೇಜಲ್ಲಿ ಎಲ್ಲ ಈಗ ನೋಡಿ ಮ್ಯಾಂಗ್ಳೂರ್ ಇರ್ಬೋದು, ತುಂಬಾ ಕಡೆಯಿಂದ ಎಷ್ಟೋ ಜನ ಫ್ಯಾಕಲ್ಟಿ ಇಲ್ಲಿ ಬಂದಿದ್ದಾರೆ. ಬರ್ಬೇಕಾದ್ರೆ ಎಷ್ಟೋ ಮಂದಿ ಸರ್ಗೆ ಕೂಡ ಗೊತ್ತಿದೆ, ನಮ್ಗೆ ಪ್ರತಿ ಸಲ ಹೇಳ್ತಾರೆ ನಾವು ಮಾರ್ನಿಂಗ್ ಒಂದು 7:30ಗೆ ಹೊರಡ್ತೇವೆ, ಇಲ್ಲಿ ಬಂದು ಮುಟ್ಟಬೇಕಾದ್ರೆ ನಮ್ಗೆ ಒಂದು 9ಗೆ ತುಂಬಾ ಕಷ್ಟ ಆಗ್ತದೆ ಹೋಗಿ. ಆದ್ರೂ ಕೂಡ ಕಾಲೇಜಿನ ಈಗ ಎಕ್ಸಾಮಿಗೆ ಬರ್ತಾರೆ, ಬೇರೆ ಬೇರೆ ಕಾಲೇಜಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಎಕ್ಸಾಮಿಗೆ ಬರ್ತಾರೆ. ಮೊನ್ನೆ ಬಂದವರು ಕೂಡ ಒಂದು ಉಡುಪಿಯವರು ಇಬ್ಬರು ಬಂದಿದ್ರು, ಮ್ಯಾಂಗ್ಳೂರ್ನವರು ಇಬ್ಬರು ಬೇರೆ ಕಾಲೇಜವರು ನಮ್ಗೆ ಎಕ್ಸಾಮಿನೇಷನ್ ಬಂದಿದ್ರು, BOS ಮೀಟಿಂಗ್ ಎಲ್ಲ. ಅವರೆಲ್ಲ ಕ್ಯಾಂಪಸ್ ಅನ್ನು ನೋಡಿ, ಕಾಲೇಜಿನ ವ್ಯವಸ್ಥೆ ನೋಡಿ, ಕಾಲೇಜಿನ
ಅಕಾಡೆಮಿಕ್ ಅನ್ನು ನೋಡಿ ಅವ್ರು ಒಂದೇ ಮಾತು ಹೇಳಿದ್ದಾರೆ, ಒಂದೇ ಒಂದು ರೀಸನ್ ನಾವು ಇಲ್ಲಿ ಬರೋದಿಲ್ಲ ಯಾಕಂತಂದ್ರೆ ನಮ್ಗೆ ಟ್ರಾವೆಲಿಂಗ್ ಅಲ್ಲಿಂದ ಇಲ್ಲಿಗೆ ದೂರ ಆಗ್ತದೆ. ಇದೇನಾದ್ರೂ ಕಾಲೇಜ್ ಮ್ಯಾಂಗ್ಳೂರ್ ಇರ್ತಿದ್ರೆ ನಾವು ಫಸ್ಟ್ ಇಲ್ಲಿಗೆ ಅಪ್ಲೈ ಮಾಡ್ತಿದ್ದೇವೆ ಅಂದ್ರೆ ಅಷ್ಟು ಖುಷಿ ಎಲ್ರಿ ಕೂಡ. ಸೊ ಇವು ಏನಾಗ್ತದೆ ಅಂದ್ರೆ ಇಲ್ಲಿ ಪ್ರತಿಯೊಂದು ಕೆಲಸಗಳೆಲ್ಲ ನಾವು ಅನ್ಕೊಂಡಕ್ಕಿಂತ ಬಹಳ ಸಕ್ಸಸ್ ಆಗಿದೆ. ಇವನ್ನು ನಾವೇನು ವಾಸ್ತು ಪರಿಕಲ್ಪನೆ ಅನ್ಕೊಳ್ತೇವೆ ಅದ್ರ ಬಗ್ಗೆ ನಾವು ಹೇಳಿಕ್ ಹೋಗುದಿಲ್ಲ. ಪಾಸಿಟಿವ್ ಎನರ್ಜಿ ಅನ್ನೋದಲ್ಲಿ ತುಂಬಾ ಇದೆ, ಅದು ನಮ್ಗೆ ಗೊತ್ತಾಗ್ತದೆ. ಅದು ಮಾಡಿರುವ ರೀತಿ ಇರಬಹುದು. ಇವನ್ನು ನಾವು ಒಂದು ಯಂಗ್ಸ್ಟರ್, ಯಾಕಂದ್ರೆ ನಮ್ಗೆ ಸ್ಟೂಡೆಂಟ್ಗಳ ನಾವು ಏನೋ ಎಕ್ಸ್ಪೆಕ್ಟ್ ಮಾಡ್ತೇವೆ ಆ ರೀತಿ ಸ್ಟೂಡೆಂಟ್ ನಮಗೂ ಮತ್ತೆ ಅವರಿಗೆ ತುಂಬಾ ಡಿಫ್ರೆನ್ಸ್ ಬರುವುದಿಲ್ಲ. ಸೊ ನಮ್ಗೆ ಅದನ್ನು ಆಕ್ಸೆಪ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವು ಸಲ. ಅದು ಸ್ಟೂಡೆಂಟ್ ತುಂಬಾ ಡಿಸಿಪ್ಲಿನ್ ಆಗಿದೆ. ನೀವು ಬೇರೆ ಕಡೆ ನೀವು ಕಾಲೇಜಿಗೆ ಬಂದಾಗ ಒಬ್ಸರ್ವ್ ಮಾಡಬಹುದು, ಬೇರೆ ಕಡೆ ಕಂಪೇರ್ ಮಾಡಿದಕ್ಕಿಂತ ತುಂಬಾ ಡಿಸಿಪ್ಲಿನ್ ಆಗಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ಸೊ ನಾವು ಅವರಿಗೆ ಎಷ್ಟು ನಾವು ಅಷ್ಟೇ ಅವರಿಗೆ ಅಣ್ಣನಾಗಿ ಟ್ರೀಟ್ ಮಾಡ್ತೇವೆ. ಅಣ್ಣ ಹೇಗೆ ಒಂದು ತಮ್ಮನಿಗೆ ಬೈತಾರೆ ಅದೇ ನಾವು ಬೈತೇವೆ, ಟೀಚರ್ಸ್ ಕೂಡ ಅದೇ ರೀತಿ. ಸೊ ಎಲ್ರಿಗಿಂತ ಹೆಚ್ಚಾಗಿ ಸ್ಟೂಡೆಂಟ್ಗಳ ಹತ್ರ ಆಗ್ಲಿ ಟೀಚರ್ಸ್ ಹತ್ರ ಆಗಿ ಚೇರ್ಮನ್ ಅವರು ನಾನೊಂದು ಚೇರ್ಮನ್ ಅಂತ ಹೇಳಿ ಆ ಒಂದು ತಲೆಯಲ್ಲಿ ಇಟ್ಕೊಂಡು ಅವ್ರ ಹತ್ರ ಮಾತಾಡೋದಿಲ್ಲ, ಹತ್ರ ಹೋಗುದಿಲ್ಲ, ಆ ರೀತಿಯನ್ನ ಬಿಟ್ಟು ನಾನು ಒಂದು ಪಾರ್ಟ್, ನಾನು ಅಕಾಡೆಮಿಕ್ ಅಲ್ಲಿ ನಾನು ಕೂಡ ಈ ಒಂದು ಫ್ಯಾಮಿಲಿಯಲ್ಲಿ ಒಂದು ಈ ಮನೆಯ ಯಜಮಾನ ಅಂತ ಇದ್ರು ಕೂಡ ಒಂದು ಮೆಂಬರ್ ಆಗಿ ಅವ್ರು ನಮ್ಮ ಜೊತೆ ಇರುವ ಕಾರಣ ಇವತ್ತು ಯಾವ ಲೆಕ್ಚರ್ಸ್ ಆಗ್ಲಿ ಯಾವ ಒಂದು ಫ್ಯಾಕಲ್ಟಿ ಮೆಂಬರ್ಗಳಾಗ್ಲಿ ಈ ಕಾಲೇಜಲ್ಲಿ ಇರುವುದು ಕಷ್ಟ ಅಂತ ಅನಿಸ್ಲಿಲ್ಲ. ಅಂದ್ರೆ ಭವಿಷ್ಯದಲ್ಲಿ ನಾವು ಇಲ್ಲಿ ಚೆನ್ನಾಗಿದ್ರೆ ನಮಗೆ ಬಹಳ ಅದ್ಭುತವಾದ ಅವಕಾಶಗಳಿದೆ ಅಂತ ಎಲ್ಲರೂ ಅನ್ಕೊಂಡು ವರ್ಕ್ ಮಾಡ್ತಿದ್ದಾರೆ. ಅದಕ್ಕೆ ಸಪೋರ್ಟ್ ಕೂಡ ಅವರದ್ದು ಇದೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಬಹುಶಃ ಹೊಸ ಕ್ಷೇತ್ರ ಆದ್ರೂ ಕೂಡ ಬೇಕಾದಂತಹ ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡುವ ಮೂಲಕ ಪುತ್ತೂರಿನ ವಿದ್ಯಾರ್ಥಿಗಳಿಗೆ ಒಂದಷ್ಟು ಉಪಕಾರ ಆಗ್ಲಿ, ಅವರಿಗೆ ಒಂದಷ್ಟು ಹೊಸತನಗಳು ಪರಿಚಯ ಆಗ್ಲಿ ಅನ್ನುವಂತ ನೆಲೆಯಲ್ಲಿ ಅಧ್ಯಕ್ಷರು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಒಂದಷ್ಟು ಕರೆಗಳು ಬರ್ತಾ ಇದೆ, ಅವರ ಜೊತೆ ಮಾತನಾಡಿಕೊಂಡು ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ ಅಂತ ಹೇಳ್ತಾ ಈಗ ಮೊದಲ ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ. ಯಾರಿದು ಮತ್ತೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಅಂತ? ನನ್ನ ಹೆಸರು ಜಸ್ಮಿತಾ ಅಂತ ಸರ್. ಓಕೆ, ಹೇಳಿ. ನಾನು ಬೆಂಗಳೂರಲ್ಲಿ ಇದ್ದೇನೆ. ತಮ್ಮ ವಾಯ್ಸ್ ನಮ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಸ್ಪಷ್ಟವಾಗಿ ಮಾತನಾಡೋದಕ್ಕೆ ಪ್ರಯತ್ನ ಮಾಡಬಹುದಾ ಮೇಡಮ್? ಸರ್, ಆಕ್ಚುಲಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಹಲೋ ಸರ್, ನನಗೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ. ಓಕೆ, ಬಹುಶಃ ಏನೋ ಒಂದು ತಾಂತ್ರಿಕ ಸಮಸ್ಯೆ ಇದೆ. ದಯವಿಟ್ಟು ಮತ್ತೊಮ್ಮೆ ತಮ್ಮನ್ನ ಅಥವಾ ತಾವು ಒಂದು ಕರೆಯನ್ನ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನ ಮಾಡ್ತೇವೆ, ಅಥವಾ ನಮ್ಮ ಕಡೆಯಿಂದಲೇ ಒಂದು ತಮ್ಮನ್ನು ಸಂಪರ್ಕಿಸುವಂತ ಪ್ರಯತ್ನಗಳು ಆಗುತ್ತೆ ಅನ್ನುವಂಥದ್ದು. ಎಸ್, ಮಾತುಕತೆ ಮುಂದುವರಿಸೋಣ. ಕರೆಗಳು ಬರ್ತಾ ಇದೆ, ನಡುವೆ ನಾವು ಮಾತನಾಡಿಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ಬಹುಶಃ ಸವಿಸ್ತಾರವಾಗಿ ಹೇಳಿದ್ರು. ಅಂದ್ರೆ ಒಂದು ಹಂತದ ಸವಾಲು ಹೇಗಿತ್ತು ಮತ್ತೆ ಅದನ್ನ ಯಾವ ತರ ಮುಂದುವರಿಸಿಕೊಂಡು ಬಂದ್ರಿ ಅನ್ನುವಂಥದ್ದು. ತಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿ ಮುಂದುವರಿಬೇಕು ಅನ್ನುವಂಥದ್ದು ಬಂದದ್ದು ಹೇಗೆ, ಅಂದ್ರೆ ಹೇಗೆ ಆರಂಭ ಆಯಿತು ಅನ್ನುವಂಥದ್ದನ್ನ ಹೇಳಿದ್ರಿ, ತಮ್ಮ ಅನುಭವ ಹೇಗಿದೆ ಅನ್ನುವಂಥದ್ದನ್ನ ಹೇಳಿದ್ರಿ. ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಒಲವು, ಅಂದ್ರೆ ಒಂದು ಮಾತು ತಾವೇ ಹೇಳಿದ ಹಾಗೆ ಅನೇಕ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ಕೂಡ ನಾವು ಗಮನಿಸಿದ್ದೇವೆ, ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಆರ್ಥಿಕ ನೆರವನ್ನ ಕೊಡುವ ಮೂಲಕ ಅವರ ಒಂದು ಕನಸನ್ನು ಸಾಗಿಸುವಂತ ಕೆಲಸವನ್ನ ಮಾಡಿರುವಂಥದ್ದು. ಸೊ ಇದಕ್ಕೆ ಒಂದು ಮೂಲ ಪ್ರೇರಣೆ ಏನಾಯಿತು ಅಂತ ಕಾಲೇಜಿಗೆ? ಅಂದರೆ ಆ್ಯಕ್ಚುಲಿ ಆಗಿ ನಾನು ಆವಾಗಲೇ ಹೇಳಿದಾಗೆ ಅನಿಶ್ಚಿತವಾಗಿ ಇದಕ್ಕೆ ನನಗೆ ಪಾದಾರ್ಪಣೆ ಮಾಡುವಂಥ ಅವಕಾಶ ಗ್ಲೋರಿಯಾ ಕಾಲೇಜಿನ ಅಧ್ಯಕ್ಷರಂತ ಆನಂದಾಚಾರ್ಯ ಅವರ ಮೂಲಕ ಆಯಿತು. ನಿಜವಾಗಿ ಅವರೊಂದು ಒಳ್ಳೆಯ ರೀತಿಯ ಗುಣಮಟ್ಟದ್ದು ಅದು ಒಂದು ಇದಕ್ಕೆ ಮುಂದಕ್ಕೆ ನಡೆದ್ರೆ ಇದಕ್ಕೆ ಒಳ್ಳೆಯ ಸಕ್ಸಸ್ ಅಂತ ಎನ್ನುವ ಭಾವನೆಯಲ್ಲಿ ಅವರ ಇತ್ತು. ಮತ್ತೊಂದು ನನಗೆ ಮೊದಲಿಂದಲೂ ನನಗೆ ಒಂದು ಶಿಕ್ಷಣದ ಒಲಗ ಇತ್ತು. ಯಾಕೆಂದರೆ ನಾನು ಎಷ್ಟೋ ಶಾಲೆ ಕಾಲೇಜುಗಳಿಗೆ ನಾನು ಅತಿಥಿಯಾಗಿ ಹೋಗಿದ್ದೇನೆ, ಎಷ್ಟೋ ಶಾಲೆ ಕಾಲೇಜುಗಳಿಗೆ ನಾನು ಕೊಡುಗೆನೂ ನೀಡಿದ್ದೇನೆ. ರಂಗಮಂದಿರ ಆಗಲಿ ಆ ಕಾಲೇಜಿಗೆ ಆಗುವಂಥ ಏನು ಪರಿಕರಗಳಿದೆ ಅದನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಆವಾಗ ನನಗೆ ಬಂದಿತ್ತು ನನ್ನದು ಒಂದು ಸಣ್ಣ ಮಟ್ಟದಲ್ಲಿ ತುಂಬ ಜನ ಹೇಳಿದರು, ನಮ್ಮ ಸಮಾಜದಲ್ಲಿ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮದೇ ಆದಂಥ ಸಣ್ಣ ಮಟ್ಟದಲ್ಲಿ ಆದರೂ ಒಂದು ಎಜುಕೇಷನನ್ನು ನೀವು ಸ್ಥಾಪಿಸುವ ಏನು ಬಾರಬಾರ್ದಂತ ಹೇಳಿ ಎಷ್ಟೋ ಧಾರ್ಮಿಕ ಆಗಲಿ ಸಾಮಾಜಿಕ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾನು ಇದ್ದ ಕಾರಣ ಇದನ್ನೊಂದು ಮಾಡುವ ಆಲೋಚನೆಯಲ್ಲಿ, ಯಾಕೆಂದರೆ ಇದು ವ್ಯವಹಾರಕ್ಕೆ ಆಗಿಲ್ಲ, ವ್ಯವಹಾರಕ್ಕೆ ನಂದು ಬೇರೆನೇ ಬಿಸ್ನೆಸ್ ಇದೆ. ಅಂದರೆ ಒಂದು ಅಕ್ಷಯ ಫಾರ್ಮ್ಸ್ ಆಗಲಿ ಬೇರೆ ಬೇರೆ ಬಿಸ್ನೆಸ್ ಇದೆ, ಇದು ವ್ಯವಹಾರಕ್ಕಾಗಿಲ್ಲ. ಆದರೆ ಇದರಲ್ಲಿ ಸಿಗುವಂಥ ನೆಮ್ಮದಿ ಅದು ಯಾವ ಒಂದು ಫೀಲ್ಡಲ್ಲಿ ಇಲ್ಲಂತ ಎಂಬ ಈಗ ನನಗೆ ಅನಿಸ್ತಾ ಉಂಟು. ಯಾಕೆಂದರೆ ಎಷ್ಟೋ ಮಕ್ಕಳ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಕೆಲಸ ಒಂದನೇದಾಗಿ, ಎಷ್ಟೋ ಆ ಒಂದು ಮಾಡಿದ ಕೂಡಲೇ ಎಷ್ಟೋ ಜನರಿಗೆ ಉದ್ಯೋಗ ಸಿಗುವಂಥ ಕೆಲಸ, ನಂತರ ಅಲ್ಲಿ
ಅಲ್ಲಿ ಸಿಗುವಂಥ ಒಂದು ಗೌರವ ಇದೆಲ್ಲ ಆ ಶಿಕ್ಷಣಕ್ಕೆ ನಾನು ಕಾಲಿಟ್ಟ ನಂತರ ನನಗೆ ಅನುಭವ ಆಗ್ತದೆ. ನಂತರ ಇದರಲ್ಲಿ ಬಂದ ನಂತರ ಒಂದು ವಿಶೇಷವಾದ ಅದು ಕೂಡ ನಮ್ಮ ಸಾಧಾರಣ ಪುತ್ತೂರಲ್ಲಿ 5 ತಾಲೂಕಲ್ಲಿ ಇಲ್ಲದಂಥ ಶಿಕ್ಷಣವನ್ನು ನಾನು ತೆರೆದಿದ್ದೇನೆ. ಅದು ಹೆಚ್ಚಿನ ಬಾಯಲ್ಲಿ ಬರ್ತಾ ಉಂಟು. ನೀವು ಎಲ್ಲರೂ ವಂದನೆ ಮಾಡ್ತಾರೆ, ಅಂದರೆ ಕಾಮನ್ ಡಿಗ್ರಿ ಆಗಲಿ ಅಥವಾ ಎಲ್ಲ ಮಾಡ್ತಾರೆ. ಆದರೆ ನೀವು ಇಲ್ಲದ ಅದು ಕೂಡ 2 ವರ್ಷದಲ್ಲಿ ಕೊರೋನಾದ ಸಮಯದಲ್ಲಿ ಕೊರೋನಾದ ನಂತರ ನೀವು ಇದನ್ನು ಮಾಡಿದಿರ, ಅದು ಯಾವ ಇದರಲ್ಲಿ ನೀವು ಅಂದ್ರೆ ಅಷ್ಟು ಚಾಲೆಂಜ್ ಆಗಿ ಹೇಗೆ ತಗೊಂಡಿದ್ದೀರಾ, ಧೈರ್ಯ ಅದಕ್ಕೆ ಅದು ನನ್ನ ಒಬ್ಬಂದಲ್ಲ. ಯಾಕೆಂದ್ರೆ ಈಗಲೇ ನಮ್ಮ ಸಂಪತ್ ಸರ್ ಹೇಳಿದ್ರು, ಪ್ರಿನ್ಸಿಪಾಲ್ ಸರ್ ಹೇಳಿದ್ರು, ನಮ್ಮ ಒಂದು ಆ ಫ್ಯಾಕಲ್ಟಿ ಹೇಗಿದೆ, ನಾವು ಮ್ಯಾನೇಜ್ಮೆಂಟ್ ಆಗಲಿ ಅಲ್ಲಿ ಟೀಚಿಂಗ್ ಫ್ಯಾಕಲ್ಟಿ ಆಗಲಿ ಅದು ನಾವು ಒಂದು ಕುಟುಂಬದಾಗೆ ಇದ್ದೇವೆ. ನಾವು ಒಂದು ಕುಟುಂಬದಾಗೆ ಇದ್ದೆ. ಆದ ಕಾರಣ ಅಲ್ಲಿ ಎಲ್ಲ ಯಂಗ್ಸ್ಟರ್ ಎಲ್ಲರೂ ಒಂದು ಸಲಹೆಯನ್ನು ಕೊಡ್ತಾ ಇರ್ತಾರೆ. ನಾವು ಅದನ್ನು ಮಾಡಿದ್ರೆ ಹೀಗೆ ಮಾಡಬಹುದು, ಇದು ಮಾಡಿದ್ರೆ ಹಾಗೆ ಮಾಡಬಹುದು, ಆ ಒಂದು ರೀತಿಯಲ್ಲಿ. ಮತ್ತೆ ಮಕ್ಕಳನ್ನು ಕೂಡ ವಿದ್ಯಾರ್ಥಿ ಸಮೂಹವನ್ನು ಕೂಡ ನಾವು ಒಂದು ಫ್ರೆಂಡ್ಶಿಪ್ ನಾಗಿ ನೋಡ್ತಿದ್ದೇವೆ. ಶಿಸ್ತು ಇದೆ, ಡಿಸಿಪ್ಲಿನ್ ಇದೆ, ಎಲ್ಲವಿದೆ, ಅದು ಕಾಲೇಜಿಗೆ ಸಂಬಂಧಪಟ್ಟದ್ದು ಎಲ್ಲ ಇದೆ. ಆದರೆ ನಾವು ಅಲ್ಲಿ ಒಂದು ಒಟ್ಟು ಒಂದು ವಾತಾವರಣ ಅದು ಅಕ್ಷಯ ಕುಟುಂಬ ನೆಲೆಯಲ್ಲಿ ನಾವು ಹೋಗ್ತಾ ಇದ್ದೇವೆ, ಕೌಟುಂಬಿಕವಾಗಿ ನಾವು ಹೋಗ್ತಿದ್ದೇವೆ. ಆದ ಕಾರಣ ಕಳೆದ ವರ್ಷ ಏನು ನಮ್ಮ ಅಕ್ಷಯ ಕಾಲೇಜ್ ಸಂಪ್ಯಕ್ಕೆ ಸ್ಥಳಾಂತರ ಆಗಿ ಅಕ್ಷಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಂತ ಈಗ 2ನೇ ವರ್ಷಕ್ಕೆ ನಲ್ಲಿ ನಾವು ಉಪಾದನೆ. ನಿಜವಾಗಿ ಈ ಸಮಯದಲ್ಲಿ ಅದು ಕೂಡ ಈ ಮಕ್ಕಳಿಗೆ ಈ ಕೋರ್ಸಿನ ಬಗ್ಗೆ ಅವೇರ್ನೆಸ್ ಇಲ್ಲ. ಅಂದ್ರೆ ಈ ಕೋರ್ಸ್ ಅನ್ನು ತಗೊಂಡ್ರೆ ಅದು ಹೆಚ್ಚಿನವರಿಗೆ ಗೊತ್ತಿಲ್ಲ, ಇದೊಂದು ಸಾಮಾನ್ಯವಾಗಿ ಕೋರ್ಸ್, ಇದು ಪದವಿ ಶಿಕ್ಷಣ ಅಲ್ಲ, ಇದು ಹಾಗೆ ಅಂದ್ರೆ ತಲೆಯಲ್ಲಿ ಇರ್ತದೆ. ಆದ್ರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟೋ ಅಡ್ಮಿಷನ್ ನಮಗೆ ಮೇಲಿಂದ ಅವರಾಗಿ, ಅದು ಕೂಡ ಸುತ್ತಮುತ್ತಲಲ್ಲ, ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಒಂದು ಅಡ್ಮಿಷನ್ ಆಗುವಂತ ಕೆಲಸ ಕಾರ್ಯ ಆಗಿದೆ. ನಿಜವಾಗಿ ಅದು ಒಂದು ಮೆಚ್ಚುವಂಥದ್ದು. ಅದು ಕೂಡ ನಾವು ಒಂದು ಕ್ಯಾಂಪಸ್ ಕೂಡ, ಈ ಕ್ಯಾಂಪಸ್ ಕೂಡ ಮಾಡುವಂಥದ್ದು ನಾವು ಅದು ಎಲ್ಲ ಕಡೆಯಲ್ಲಿ ನಾವು ಒಂದು ಅದರ ಬಗ್ಗೆ ಹೇಗೆ ಮಾಡಿದ್ರೆ ಹೇಗೆ ಅದರ ವಾತಾವರಣ ಹೇಗಬಹುದು, ಒಳಗಡೆ ಬಂದರೆ ಅದರ ಎನರ್ಜಿ ಹೇಗೆ, ಪಾಸಿಟಿವ್ ಎನರ್ಜಿ, ಅದಕ್ಕೆ ಬೇಕಾಗಿ ಒಂದು ಕ್ಯಾಂಪಸ್ ಕೂಡ ಅದು ಒಳಗಡೆ ಬಂದ್ರೆ ಗೊತ್ತಾಗ್ತದೆ. ಅದು ಎಲ್ಲ ಮರದ ಇದರಲ್ಲಿ ಮಾಡಿದ್ದು, ಕಾಂಕ್ರೀಕರಣ ಇಲ್ಲ, ನಂತರ ಎಲ್ಲ ಮಣ್ಣಿನ ಮಡ್ ಬ್ಲಾಕ್ ಅಲ್ಲಿ ತಯಾರಿಸಿದ್ದು, ಒಳಗಡೆ ಎಲ್ಲ ಮರದ ಇದರಲ್ಲಿ ಮಾಡಿದ್ದು, ಅದು ಪ್ರತಿಯೊಂದು ನಾವೇ ಖುದ್ದಾಗಿ ಮಾಡಿಸಿದೆ. ಇಂಥ ಕೆಲಸವನ್ನು ನಾವು ಕ್ಯಾಂಪಸ್ ಒಳಗೆ ಮಾಡಿಸಿದ್ದೇವೆ. ಬಹುಶಃ ಇದು ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಒಂದು ಕಲಿಕಾ ವಾತಾವರಣವನ್ನ ಕ್ರಿಯೇಟ್ ಮಾಡಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಬೋದು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ತಮ್ಮ ಹೆಸರು ಫಾತಿಮಾ ಜುಮೈಲಾ ಅವರು. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಓಕೆ, ತಾವು ಸ್ಟೂಡೆಂಟ್ ಅಕ್ಷಯದು? ಓಕೆ, ಏನು ಹೇಳ್ತೀರಿ ತಮ್ಮ ಒಂದು ಸಂಸ್ಥೆಯ ಬಗ್ಗೆ? ಸಂಸ್ಥೆ ತುಂಬಾ ಒಳ್ಳೆ ಸಂಸ್ಥೆ, ನಮಗೆ ತುಂಬಾ ಕಲೀಲಿಕ್ಕೆಲ್ಲ ಹೆಲ್ಪ್ ಮಾಡಿದೆ. ಶಾಪ್ ಕಾಲೇಜಿಂದೆಲ್ಲ ಮಾಡಿ ಕೊಟ್ಟದ್ದು, ತುಂಬಾ ನಮಗೆ ಸಪೋರ್ಟ್ ಮಾಡಿದೆ. ತುಂಬಾ ಒಳ್ಳೆ ಕಾಲೇಜ್. ಓಕೆ, ನಿಮ್ಮ ಪ್ರೆಸಿಡೆಂಟ್, ಚೇರ್ಮನ್ ಮತ್ತೆ ಪ್ರಿನ್ಸಿಪಲ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡ್ಬೋದು ತಾವು. ಫಾತಿಮಾ ಅವರೇ, ಎಲ್ಲಿಂದ? ಬೆಂಗಳೂರಿಂದವಾ? ಹಲೋ ಹಲೋ. ಫಾತಿಮಾ ಅವರೇ, ಬೆಂಗಳೂರಿಂದವಾ? ಹೌದು. ಇದು ಜಾಬ್ ಇದೇನ ಆಯ್ತಾ? ಜಾಬ್ ಎಲ್ಲ ಆಯ್ತು. ಸಿಲ್ವರ್ ಕ್ರಸ್ಟ್ ಎಲ್ಲ ಆಗಿದೆ. ಯಾವ ಕಂಪನಿ? ಹಲೋ ಹಲೋ, ಯಾವ ಕಂಪನಿಯಲ್ಲಿ ಜಾಬ್ ಆಯ್ತು? ಹಲೋ ಹಲೋ, ಕೇಳಿಸ್ತಾ ಇದೆಯಾ ಫಾತಿಮಾ ಜುಮೈಲಾ ಅವರೇ? ಸರಿ, ಕೇಳಿಸ್ತಿಲ್ಲ. ಬಹುಶಃ ತಮ್ಮ ವಾಯ್ಸ್ ಅಲ್ಲೂ ಕೂಡ ಸ್ವಲ್ಪ ಡಿಸ್ಟರ್ಬೆನ್ಸ್ ನಮಗೆ ಕಾಣಿಸ್ತಾ ಇದೆ. ಎಸ್, ಬಹುಶಃ ಪ್ರಿನ್ಸಿಪಲ್ ಸರಿಗೆ ಗೊತ್ತಿದೆ. ಓಕೆ, ಸೊ ಇಲ್ಲಿ ಈಗ ಕಾಲ್ ಮಾಡಿದಂತ ಜುಮೈಲ್ ಅಂತ ಹೇಳಿ ನಮ್ಮ ಇಲ್ಲಿ ಕಾಲೇಜಲ್ಲಿ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಮಾಡಿದ್ದು. ಓಕೆ, ಆಕ್ಚುಲಿ ರೀಸೆಂಟ್ಲಿ ಅವರಿಗೆ 1 ಮಂತ್ ಇಂಟರ್ನ್ಶಿಪ್ ಎಲ್ಲ ಆಗಿತ್ತು ಬ್ಯಾಂಗ್ಳೂರಲ್ಲಿ. ಆಮೇಲೆ ಅಲ್ಲಿಂದ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಬಂದಿತ್ತು, ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಪ್ಲೇಸ್ಮೆಂಟ್ ಅಲ್ಲಿ ಕೂಡ ಅದರಲ್ಲಿ ಆಗಿದೆ. ಇವಾಗ ಅದರಲ್ಲಿ ಸಿಲ್ವರ್ ಕ್ರಸ್ಟ್ ಬ್ಯಾಂಗ್ಳೂರಿಗೆ ಜುಮೆಲ್ ಅವರಿಗೆ ಸಿಕ್ಕಿದೆ. ಇವನ್ ಜುಮೆಲನ ಬಗ್ಗೆ ಕೂಡ ಒಳ್ಳೆ ಫೀಡ್ಬ್ಯಾಕ್ ನಮಗೆ HR ಮ್ಯಾನೇಜರ್ ಮಾತಾಡುವಾಗ್ಲು, ನಾವು ಅಲ್ಲಿ ಮೊದಲು ಫೀಡ್ಬ್ಯಾಕ್ ಕಾಲೇಜಿದೆಲ್ಲ ತೆಕ್ಕೊಂಡ ನಂತರ ಕಳ್ಸಿಕೊಡ್ದವರು.
ಅಂದ್ರೆ ಇಂಟರ್ನ್ಶಿಪ್ಗೆ ಎಲ್ರಿಗೂ ಒಂದೇ ಕಡೆ ಸಿಗುದಿಲ್ಲ ಅಷ್ಟು ಈಸಿಯಾಗಿ. ಹೌದು ಹೌದು ನಮ್ದು 7 ಮೆಂಬರ್ಸ್ಗೆ ಸಿಕ್ಕಿದೆ, ಕಾಲೇಜಿನ ಬಗ್ಗೆ ಅಷ್ಟು ತಿಳ್ಕೊಂಡಂತ ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಅದರಲ್ಲಿ ಕೂಡ ಆಫ್ಟರ್ ದ ಇಂಟರ್ನ್ಶಿಪ್ ಅವ್ರದ್ದು ಕಾಲ್ ಮಾಡುವಾಗ್ಲೂ ಕೂಡ ನಾವು ಫೀಡ್ಬ್ಯಾಕ್ ತೆಗಿತಿದ್ದೇವೆ ಹೇಗಿದ್ರು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೆಕ್ಸ್ಟ್ ಇವರು ಹೇಗಿರ್ತಾರೆ ಅದು ನೆಕ್ಸ್ಟ್ ಸ್ಟೂಡೆಂಟ್ಸ್ಗೆ ಮೇಲೆ ಅದು ಎಫೆಕ್ಟ್ ಆಗೋ ಕಾರಣ ಅದಕ್ಕೆ. ಸೊ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ. ಮತ್ತೆ ಇವಾಗ ಅಲ್ಲಿ ಸಿಲ್ವರ್ ಕ್ರಿಸ್ಟಲ್ ಇವರಿಗೆ ಆಗಿದೆ ಅಲ್ಲಿ. ನಾನು ಅಂದ್ರೆ ಇವರು ಒಂದು ಮುಸ್ಲಿಂ ಕಮ್ಯುನಿಟಿ ಹುಡುಗಿ. ಆಕ್ಚುಲಿ ಅವರೆಲ್ಲ ತುಂಬಾ ಮಂದಿ ಮುಸ್ಲಿಮ್ಸ್ ಇವಾಗ ಬರ್ತಾರೆ. ಕಂಪನಿಗೆಲ್ಲ ಅವರನ್ನೆಲ್ಲ ಕಳಿಸೋದೆಲ್ಲ ಸ್ವಲ್ಪ ಕಮ್ಮಿ ಇರ್ತದೆ. ಅವರು ಏನಾದ್ರು ಬೂಟಿಕ್ ಮಾಡಬಹುದು ಅಥವಾ ಇಲ್ಲೇ ಹತ್ರದಲ್ಲೇ ವರ್ಕ್ ಮಾಡ್ತಾರೆ. ಬಟ್ ಇವರಿಗೆ ಮನೆಯಲ್ಲೇ ತುಂಬಾ ಸಪೋರ್ಟಿವ್ ಆಗಿರೋ ಕಾರಣ ಇವರು ಕಂಪನಿಯಿಂದ ಒಳ್ಳೆ ಅವಕಾಶ ಇವರಿಗೆ ಸಿಕ್ಕಿದೆ. ಇವನ್ ಇನ್ನು 1 year ವರ್ಕ್ ಮಾಡಿದ್ರೆ ಅವರಿಗೆ ದುಬೈಗೆ ಹೋಗೋ ಪ್ಲಾನ್ ಎಲ್ಲ ಅವರದಿದೆ. ಗಲ್ಫ್ ಕಂಟ್ರಿಯಲ್ಲಿ ವರ್ಕ್ ಮಾಡುವಂತಹ ಆ ರೀತಿ ಪ್ಲಾನ್ ಆಗಿ ಇದ್ಕೊಂಡೆ ಅಲ್ಲಿ ಹೋಗಿದ್ದಾರೆ. 1 year ಇಲ್ಲಿ ಎಕ್ಸ್ಪೀರಿಯನ್ಸ್ ಆದ ನಂತರ ಅಲ್ಲಿಗೆ ಕಂಪನಿ ಥ್ರೂ ಅಲ್ಲಿ ಕೂಡ ಆಗೋ ಚಾನ್ಸಸ್ ಇದೆ. ಅದು ಅವರಿಗೆ ಹೇಳಿದ್ದಾರೆ, 1 year ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮ್ಗೆ ಅದು ಆಗ್ಬೋದು ಅಂತೇಳಿ. ಸೊ ಇವರ ಹಾಗೇನೆ ಆಲ್ಮೋಸ್ಟ್ ನಮ್ದು ಏನು ಫಸ್ಟ್ ಬ್ಯಾಚ್ ಬಂತು ಅವರಿಗೆಲ್ಲ 90% ಸ್ಟೂಡೆಂಟ್ಸ್ಗೆಲ್ಲ ಪ್ಲೇಸ್ಮೆಂಟ್ ಆಗಿ ಆಯ್ತು. ಈಗ ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ರಿಸಲ್ಟ್ ಅನೌನ್ಸ್ ಮಾಡಿದೆ 2 days ಬ್ಯಾಕ್. ಬಟ್ ಇನ್ನು ಅದು ಫ್ಯಾಷನ್ ಡಿಸೈನ್ ರಿಸಲ್ಟ್ ಇನ್ನು ಅಪ್ಲೋಡ್ ಆಗ್ಲಿಲ್ಲ. ಆಗಾಗ್ಲೇ ನಮ್ದು ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ಆಗಿ ಒಂದು 15 days ಜಾಸ್ತಿ ಆಯ್ತು. ಓಕೆ, ಪ್ಲೇಸ್ಮೆಂಟ್ ಬಗ್ಗೆ ಇನ್ನೊಂದಷ್ಟು ಮತ್ತೆ ಮಾತಾಡೋಣ. ಈಗ ಅಕ್ಷಯ ಕಾಲೇಜು ಅಕ್ಷಯ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಮೂಲಕ ಮುನ್ನಡೀತಾ ಇದೆ. ಸೊ ಈ ಒಂದು ಟ್ರಸ್ಟ್ ನ ಬಗ್ಗೆ ಹೇಳೋದಿದ್ರೆ ಟ್ರಸ್ಟಿಗಳು ಯಾರೆಲ್ಲ ಇದ್ದಾರೆ, ಹೇಗೆ ಇದಕ್ಕೆ ಆಕ್ಚುಲಿ ಆಗಿ ನಾವು ಇದು ಗ್ಲೋರಿಯಾ ಕಾಲೇಜಿನ ನಂತರ ನಾವು ಟ್ರಸ್ಟ್ ಮೂಲಕ ಅಂದರೆ ಅಕ್ಷಯ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್, ಅದು ನಮ್ಮ ಇದು ಫ್ಯಾಮಿಲಿ ಟ್ರಸ್ಟ್ ಆಗಿ ನಾವು ಮಾಡಿದೆವು. ಫ್ಯಾಮಿಲಿ ಟ್ರಸ್ಟ್ ಅದಕ್ಕೆ ನಾವು ಒಂದಿಷ್ಟು ಜನರು ಗವರ್ನಿಂಗ್ ಬಾಡಿ ಮೆಂಬರ್ಸ್ ಬೇಕಾಗ್ತದೆ. ಯೂನಿವರ್ಸಿಟಿ ಪ್ರಕಾರ ಈ ಗವರ್ನಿಂಗ್ ಬಾಡಿ ಮೆಂಬರ್ಸ್ ಆಡಳಿತ ಮಂಡಳಿ ಸದಸ್ಯರು ಬೇಕಾಗ್ತಾರೆ. ಯಾಕೆಂದರೆ ಆಡಳಿತ ಮಂಡಳಿ ಸದಸ್ಯರಾಗುವಾಗ ನಮಗೆ ಪ್ರತಿ ತಿಂಗಳೊಂದು ಮೀಟಿಂಗ್ ಮಾಡಬೇಕಾಗ್ತದೆ, ಅವರ ಸಲಹೆ ಕೇಳಬೇಕಾಗ್ತದೆ. ಅದಕ್ಕೆ ನಾವು ಎಲ್ಲ ನಮ್ಮ ಪ್ರಿನ್ಸಿಪಾಲ್ ಸರ್ ಎಲ್ಲ ನಾವು ಮಾಡಿದ್ದು ಒಂದೇ, ನಮಗೆ ಪುತ್ತೂರು ತಾಲೂಕು ಬೆಳ್ತಂಗಡಿ ತಾಲೂಕಲ್ಲಿ ನಮಗೆ ಒಂದು ಒಳ್ಳೆಯ ಅಂದರೆ ಹಿರಿಯರಾದಂಥ ಸ್ವಲ್ಪ ಎಲ್ಲ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಇದ್ದವರು ಅವರ ಸಲಹೆ ಮುಖ್ಯ ಅಂತ ಹೇಳಿ ನಾವು ನಮ್ಮ ಕೆಲವರನ್ನು ಆಯ್ಕೆ ಮಾಡುವಾಗ ಅವರು ಸ್ವತಃ ಅವರಿಗೆ ನಾವು ತಿಳಿಸುವಾಗ ಅವರು ಸಂತೋಷದಿಂದ, ಅದು ಕೂಡ ಅಕ್ಷಯ ಕಾಲೇಜಿಗೆ ನಮ್ಮನ್ನು ಗವರ್ನಿಂಗ್ ಬಾಡಿ ಮೆಂಬರ್ಸ್ ಮಾಡೋದಾದರೆ ಅವ್ರಿಗೆ ತುಂಬ ಸಂತೋಷ ಆಯಿತು. ಅಂಥವರಲ್ಲಿ ಸಾಧಾರಣ ಹೆಚ್ಚಿನ ಒಂದು ಶ್ರೀ ಪೀತಾಂಬರ್ ಯಾರಾಜೆ ಅವರು ರಿಟೈರ್ಡ್ SP ಆಗಿದ್ದಾರೆ ಬೆಳ್ತಂಗಡಿಯಲ್ಲಿ. ನಂತರ ಪ್ರೊಫೆಸರ್ ಜೇವಿಯರ್ ಡಿಸೋಜಾ, ನಿಮಗೆ ಗೊತ್ತಿರ್ಬೋದು, ಮಹಿಳಾ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಈಗ ಎಕ್ಸ್ ಪ್ರಿನ್ಸಿಪಲ್ ಆಗಿದ್ದಾರೆ. ನಂತರ BV ಸೂರ್ಯನಾರಾಯಣ್ ಅವರು ಕೂಡ ಎಕ್ಸ್ ಪ್ರಿನ್ಸಿಪಲ್ ಆಗಿದ್ದಾರೆ, ಈಗ ರಿಟೈರ್ಡ್ ಆಗಿದ್ದಾರೆ ಅವರು ಕೂಡ. ನಂತರ ಚಿದಾನಂದ್ ಬೈಲಾಡಿ ಅವರು ಎಲ್ಲ ಪರಿಚಿತರು, ಅವರು ಮುಖ್ಯ ನ್ಯಾಯವಾದಿಗಳು. ಮತ್ತು ಶ್ರೀ PV ನಾರಾಯಣನ್ ಅಂತ ನಾಯರ್ ಅವರು ಇದು NIC ಅಲ್ಲಿ ಮೊನ್ನೆ ಗುಜರಾತಲ್ಲಿ ಹೋಗಿ ಒಲಿಂಪಿಕ್ಸ್ ವಾಲಿಬಾಲಲ್ಲಿ ಅವರು ಕೋಚ್ ಕೊಟ್ಟಂತ ಒಂದು ವಾಲಿಬಾಲ್ ಕೋಚ್ ಅವರು ನಮ್ಮ ಕಾಲೇಜಿನ ಹತ್ತಿರದಲ್ಲಿ ಇದ್ದಾರೆ. ಮತ್ತೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಎಂ ಅಂತ ಡಾಕ್ಟರ್ ಅವರು ಸ್ವತಃ ಅವರ ಕ್ಲಿನಿಕ್ ಇದೆ ಅವರ ತುಂಬ. ನಂತರ ಸುನಿಲ್ ಕುಮಾರ್ ಶೆಟ್ಟಿ ಅವರು ಅಗ್ರಿಕಲ್ಚರಿಸ್ಟ್, ಅಂದರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಅಗ್ರಿಕಲ್ಚರ್ ಅವರ ಸಲಹೆ ಬೇಕಾಗ್ತದೆ. ನಂತರ ಕೃಷ್ಣಪ್ಪ ಅಂತ ಅವರು ಎಕ್ಸ್ ಫಾರೆಸ್ಟ್ ಅವರು. ನಂತರ ಸುಂದರ್ ಗೌಡ ಎಕ್ಸ್ ಮಿಲಿಟ್ರಿ ಅವರು. ನಂತರ ನವೀನ್ ಕೆ ಅಂತ ನನ್ನ ಮಿಸಸ್ನ ಬ್ರದರ್ ಕೂಡ, ನಂತರ ಅವರು ಇಂಜಿನಿಯರ್ ಪದವಿ ಇದ್ದವರು ಅಂತ. ಮತ್ತೆ ಯೂನಿವರ್ಸಿಟಿಯಿಂದ 2 ಪ್ರೊಫೆಸರ್ಸ್ ಮತ್ತೆ ಪ್ರಿನ್ಸಿಪಾಲ್ ಸರ್ ನಮ್ಮ ಅವರು ಮಂದಿಯನ್ನ ಹೊಂದಿಕೊಂಡಿದೆ. ಓಕೆ, ಇನ್ನಷ್ಟು ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ಓಕೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ ಮತ್ತೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಸುಷ್ಮಾ ಅಂತ. ಸುಷ್ಮಾ ಅವ್ರು ಎಲ್ಲಿಂದ? ಪ್ಲೇಸ್ ಮಿತ್ತೂರು. ಎಸ್, ಮಾತಾಡಿ ಮೇಡಮ್. ಕೇಳ್ತಿದ್ಯಾ? ಕೇಳಿಸ್ತಾ ಇದೆ, ಮಾತಾಡಿ. ಈಗ ವರ್ಕ್ ಮಾಡೋದು ಬ್ಯಾಂಗ್ಳೂರಲ್ಲಿ. ಓಕೆ, ನೀವು ಕೂಡ ಓಲ್ಡ್ ಸ್ಟೂಡೆಂಟಾ? ಅಂದ್ರೆ ರೀಸೆಂಟ್ಲಿ ಪಾಸ್ ಔಟ್.
ಪಾಸ್ ಔಟ್. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಕ್ಷಯ ಕಾಲೇಜಿನಲ್ಲಿ? ಒಳ್ಳೆ ಕಾಲೇಜು ಸರ್. ಹ್ಮ್ ನಾವಂದ್ರೆ ಎಲ್ಲ ವರ್ಕ್ ಅನ್ನು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸ್ತಿದ್ವಿ. ಹ್ಮ್ ಮತ್ತೆ ಒಳ್ಳೆ ಡ್ರಾಯಿಂಗ್ ಎಲ್ಲ ಕಲಿಸ್ತಿದ್ರು. ಹ್ಮ್ ಅದೇ ಬೇಸಿಕ್ ಗೊತ್ತಿಲ್ಲದವರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗ್ತದೆ. ಓಕೆ, ನಿಮ್ಮ ಚೇರ್ಮನ್ ಮತ್ತೆ ಪ್ರಿನ್ಸಿಪಲ್ ಸರ್ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಹಲೋ ಸರ್. ಹಲೋ. ಹಲೋ. ಥ್ಯಾಂಕ್ ಯು ಸರ್, ನಮ್ಮ ಕಾಲೇಜಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ. ಓಕೆ, ಥ್ಯಾಂಕ್ ಯು. ನಿಮ್ಗೆ ಕೂಡ ಒಳ್ಳೆ ಒಪಿನಿಯನ್ ಕೊಡ್ತಿದ್ದೀರಲ್ಲ. ನಿನಗೂ ಕೂಡ ಥ್ಯಾಂಕ್ಸ್. ಯಾಕೆಂದರೆ ನೀನು ಈಗ ಜಾಬ್ ರೀಸೆಂಟ್ ಸಿಕ್ಕಿದೆ ಅಷ್ಟೇ. ನೀನು ಆ ಜಾಬನ್ನು ಮುಂದೆ ಮುಂದೆ ಒಳ್ಳೊಳ್ಳೆ ರೀತಿಯಲ್ಲಿ ಮಾಡಿಕೊಂಡ್ರೆ ನಿನಗೆ ಪ್ರಮೋಷನ್ ಆಗಿ ನೀನು ದೊಡ್ಡ ದೊಡ್ಡ ಜಾಬಲ್ಲಿ ಹೋಗುವಂಥ ಅವಕಾಶಗಳು ಕೂಡ ಇದೆ. ನಿನಗೆ ಅಕ್ಷಯ ಕಾಲೇಜಿನ ಬಗ್ಗೆ ಏನು ಹೇಗೆ ನಿನಗೆ ಅನುಭವ? ಒಂದೊಳ್ಳೆ ಕಾಲೇಜು. ಸುಷ್ಮಾ ಡಿಗ್ರಿ ಆಗಿ ಬಂದಿದ್ದಲ್ವಾ, ಜಾಯ್ನ್ ಆಗಿದ್ದು ಡಿಪ್ಲೊಮಾಕ್ಕೆ? ಡಿಗ್ರಿ ಆದ್ರೂ ಒಂದು ಒಳ್ಳೆ ಕೆಲಸ ಸಿಗ್ಬೇಕಂದ್ರೆ ಒಂದು ಹೌದು ಕೋರ್ಸ್ ಅನ್ನು ಮಾಡಿದ್ರೇನೆ ಮಾತ್ರ ಸಾಧ್ಯ ಆಯ್ತು. ಸೊ ಈಗ ಖುಷಿ ಇದೆ ನಿಮಗೆ? ಹೌದು ಸರ್. ಎಸ್. ಸೊ ಥ್ಯಾಂಕ್ ಯು ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಸಂಸ್ಥೆಯಲ್ಲಿ ಕಲಿತು ಈಗ ಉದ್ಯೋಗವನ್ನು ಪಡ್ಕೊಂಡವರು ಒಂದು ಪ್ರೀತಿಯಿಂದ ಕರೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ನೆಕ್ಸ್ಟ್ ಕಾಲ್. ಹಲೋ 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 ಬಹುಶಃ ಆ ಕರೆ ಕಡಿತಗೊಂಡಿದೆ. ಮತ್ತೆ ಇನ್ನೊಂದಷ್ಟು ಮಾತನಾಡೋಣ ಅನ್ನುವಂಥದ್ದು. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಅಂದರೆ ಇಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂತಹ ಕೋರ್ಸ್ಗಳು ಬಹುತೇಕ ಹೊಸತು. ಸರ್ ಮಾತನಾಡ್ತಾ ಹೇಳಿದರು, ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ಗಳ ಬಗ್ಗೆ ಅರಿವಿರಲಿಲ್ಲ ನಾವು ಆರಂಭ ಮಾಡಿದಾಗ ಅನ್ನುವಂಥದ್ದು. ಸೊ ಆ ನೆಲೆಯಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಂದು ಇನ್ಫಾರ್ಮೇಟಿವ್ ಆಗಿ ಒಂದು ಮಾಹಿತಿಯನ್ನು ಕೊಡುವಂಥ ನೆಲೆಯಲ್ಲಿ ಹೇಳೋದಿದ್ರೆ ಸದ್ಯಕ್ಕೆ ಏನೆಲ್ಲ ಕೋರ್ಸ್ಗಳನ್ನು ತಾವು ಕೊಡ್ತಾ ಇದ್ದೀರಿ, ಮತ್ತು ಅದರ ಅವಧಿ ಎಷ್ಟಿರುತ್ತೆ, ಡ್ಯೂರೇಷನ್ ಎಷ್ಟು ಕೋರ್ಸ್ಗಳದ್ದು ಅಂತ? ಈಗ ಇಲ್ಲಿ ಸರ್ ಹೇಳಿದಾಗ ನಾವು ಮೊದಲು 2019 ನಾವು ಇಲ್ಲಿ BSc ಫ್ಯಾಷನ್ ಡಿಸೈನ್ ಸ್ಟಾರ್ಟ್ ಮಾಡಿರ್ತೇವೆ. ಆಮೇಲೆ 2020 ನಾವು BSc ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದು. 2021 BCom ಕಾಮನ್ ಆಗಿ BCom ಎಲ್ಲ ಕಡೆ ಕೂಡ ಟ್ರೆಡಿಷನಲ್ ಕೋರ್ಸ್ ಅಂಡರ್ ಅಲ್ಲಿ BCom BA BS ಇದ್ದ ಹಾಗೆ BCom ಇದ್ರೂ ಕೂಡ ಇಲ್ಲಿ BCom ಅಲ್ಲಿ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅನ್ನು ನಾವು 2021 ಸ್ಟಾರ್ಟ್ ಈ 3 ವರ್ಷದಲ್ಲಿ 3 ಹೊಸ ಕೋರ್ಸ್ಗಳು ಇಲ್ಲಿ ಪ್ರಾರಂಭ ಆಗಿ ಈಗ ನಡೀತಾ ಇದೆ. ವಿಶೇಷವಾಗಿ ಹೇಳಬೇಕಾದ್ರೆ ಹೊಸತಾಗಿ ಇರುವಂಥ BSc ಫ್ಯಾಷನ್ ಡಿಸೈನ್ ಮಾಡಬೇಕಾದ್ರೆ ಅಥವಾ BSc ಇಂಟೀರಿಯರ್ ಡಿಸೈನ್ ಮಾಡಬೇಕಾದ್ರೆ ಇವಾಗ ನಾವು ಮ್ಯಾಂಗ್ಳೂರ್ ಅಥವಾ ಬೇರೆ ಸಿಟಿ ಕಡೆ ಹೋಗಬೇಕು ಹಾಗೆಲ್ಲ ಇರುವಾಗ ಇದೊಂದು ತುಂಬ ಒಳ್ಳೆ ಅವಕಾಶ ಕೂಡ. ಇವಾಗ ಎಷ್ಟೋ ಜನ ಸ್ಟೂಡೆಂಟ್ ಬೇರೆ ಕಡೆ ಎಲ್ಲ ಈ ಕೋರ್ಸ್ಗಳ ಬಗ್ಗೆ ಹೋಗಿ ತಿಳ್ಕೊಂಡು ಅಲ್ಲಿ ಫೀಸ್ ತುಂಬಾ ಇದೆ, ನಮಗೆ ಇಲ್ಲಿ ಫೆಸಿಲಿಟೀಸ್ ಕೂಡ ಇದೆ, ಫೀಸ್ ಕಮ್ಮಿ ಇದೆ, ಅದರೊಟ್ಟಿಗೆ ನಮ್ಮ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ ವಿಶೇಷವಾದ ಒಂದು ಸ್ಕಾಲರ್ಶಿಪ್ ವ್ಯವಸ್ಥೆಗಳು ಕೂಡ ಇರುವ ಕಾರಣ ಹೆಚ್ಚಿನ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಈ 3 ಕೋರ್ಸ್ಗಳಿಗೆ ನಮ್ಮಲ್ಲಿ ನಡೀತಾ ಇದೆ. ಈ ಕೋರ್ಸ್ಗಳಿಗೆ ಸ್ಟೂಡೆಂಟ್ ಜಾಯಿನ್ ಆಗ್ಬೋದು. ಇದು 3 ವರ್ಷಗಳ ಕೋರ್ಸ್. ಇವಾಗ NEP 20 ಅಂತ ಏನು ಕಳೆದ ವರ್ಷದಿಂದ ಪ್ರಾರಂಭ ಆಯ್ತು, ಇದು 2ನೇ ವರ್ಷ. ಆ ಕೋರ್ಸ್ನ ಸ್ಟ್ರಕ್ಚರ್ ಅಲ್ಲಿ ಹೇಗಿದೆ ಅಂತಂದ್ರೆ BSc ಫ್ಯಾಷನ್ ಡಿಸೈನಿಂಗ್ 3 ವರ್ಷ ಮಾಡಬಹುದು, 4 ವರ್ಷ ಮಾಡಿದ್ರೆ BSc ಹಾನರ್. ಸೊ 4 ವರ್ಷ BSc ಫ್ಯಾಷನ್ ಡಿಸೈನ್ ಮಾಡುವ ಅವಕಾಶ ಇದೆ. ಆಮೇಲೆ 4 ವರ್ಷ BSc ಇಂಟೀರಿಯರ್ ಡಿಸೈನ್ ಮಾಡುವ ಅವಕಾಶ ಇದೆ. ಅದೇ ರೀತಿ BCom ಅನ್ನು ಕೂಡ BCom ಹಾನರ್ ಆಗ್ತದೆ 4 ವರ್ಷ ಮಾಡುವಂತ ಅವಕಾಶಗಳು ಇಲ್ಲಿ ಇವೆ. ಆದ ಕಾರಣ ಇವಾಗ ನಮ್ಮ ಕಾಲೇಜಲ್ಲಿ ಕೂಡ 4 ವರ್ಷಗಳ ಪದವಿ ಇದೆ. ಆದ ಕಾರಣ ಈ 3 ಕೋರ್ಸ್ ಅಲ್ಲೂ ಕೂಡ 3 ವರ್ಷದ ಪದವಿಯನ್ನು ಆಯ್ಕೆ ಮಾಡಬಹುದು, ಅಥವಾ ನಾನು 4 ವರ್ಷ ಕಲಿತೇವೆ ಅಂತ ಹೇಳಿದ್ರು ಆ ಅವಕಾಶಗಳು ಕೂಡ ನಮ್ಮಲ್ಲಿ ಇದೆ. ಎಲ್ಲ ಕೋರ್ಸ್ಗಳು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆಗೊಳಪಟ್ಟಿದೆ. ಓಕೆ, ಅಂದ್ರೆ ಇದೆಲ್ಲವೂ ಕೂಡ ಹೊಸ ನೂತನ ಶಿಕ್ಷಣ ನೀತಿಗೆ. ಹೌದು ಹೌದು. ಇವಾಗದ ಎಲ್ಲ ನಮ್ಮ ಏನು ಪದವಿಗಳಿವೆ ಎಲ್ಲವೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂಡರ್ ಅಲ್ಲಿ NEP ಏನು 2020 ಇದೆ, ಅದರ ಅಂಡರ್ ಅಲ್ಲಿ ಇದೆ. ಸೊ ಮತ್ತೆ ವಿದ್ಯಾರ್ಥಿಗಳಿಗೆ ಗೊಂದಲ ಆಗುವಂತ ಯಾವುದೇ ಅವಕಾಶಗಳಿಲ್ಲ. ಸೊ ಪಡೆದುಕೊಂಡಂತಹ ಕೋರ್ಸ್ಗಳು ಅದೇ ಒಂದು ಅವಧಿಯಲ್ಲಿ ಮುಗಿಯುತ್ತೆ ಅನ್ನುವಂಥದ್ದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ.
ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಇದು ಜಯಶ್ರೀ ಅಂತ, ಅಕ್ಷಯ ಕಾಲೇಜಿನ ಸ್ಟೂಡೆಂಟ್ ಸರ್. ಎಸ್ ಸರ್, ಹೇಳಿ ಜಯಶ್ರೀ ಅವರೇ. ನಿಮ್ಮ ಚೇರ್ಮನ್ ಹಾಗೇನೆ ಪ್ರಿನ್ಸಿಪಲ್ ಸರ್ ಇದ್ದಾರೆ, ಮಾತಾಡಿ. ಓಕೆ ಸರ್, ಓಕೆ. ಹೇಳಿ, ಮಾತಾಡಿ. ಇದು ಅಕ್ಷಯ ಕಾಲೇಜಿನ ಸ್ಟೂಡೆಂಟ್ ಸರ್. ನಮ್ಗೆ BSc ಫ್ಯಾಷನ್ ಡಿಸೈನಿಂಗ್ ಆಯ್ತು, ಕಂಪ್ಲೀಟ್ ಮಾಡಿ ಮೊನ್ನೆ ಅಷ್ಟು 1 ಮಂತ್ ಆಯ್ತು ಎಕ್ಸಾಮ್ ಆಗಿ. ಹೇಗಿತ್ತು ಕಾಲೇಜಲ್ಲಿ? ಹೇಗಿದ್ರು ಲೆಕ್ಚರರ್ಸ್ ಮತ್ತೆ ಪ್ರಿನ್ಸಿಪಾಲ್ ಎಲ್ಲ? ಲೆಕ್ಚರ್ಸ್ ಮತ್ತೆ ಪ್ರಿನ್ಸಿಪಲ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಫ್ರೆಂಡ್ಲಿ ಫ್ಯಾಕಲ್ಟಿ. ಖುಷಿ ಆಗತ್ತೆ ಅಲ್ಲಿ ಸ್ಟೂಡೆಂಟ್ಸ್ ಅಂತ ಹೇಳಲಿಕ್ಕೆ. ಪ್ರೌಡ್ ಫೀಲಿಂಗ್ ಉಂಟು. ಓಕೆ. ರೀಸೆಂಟ್ ಆಗಿ ಪ್ಲೇಸ್ಮೆಂಟ್ಸ್ ಆಯ್ತು ಯೂರೋ ಸೂಟ್ಸ್ ಕಂಪನಿಯಲ್ಲಿ. ಓಕೆ. ದುಬೈ ಬೇಸ್ಡ್ ಕಂಪನಿ. ಓಕೆ. ಕಾಲೇಜ್ ಅಲ್ಲೇ ಮಾಡಿಕೊಟ್ರು ಜಾಬ್. ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಲ್ಲ? ಹೌದು. ಸೊ ಹೇಗೆ ಅನಿಸ್ತಾ ಇದೆ ಅಂದ್ರೆ ಕೋರ್ಸ್ ಆದ ಕೂಡ್ಲೆ ಅಂದ್ರೆ ಇಮಿಡಿಯೇಟ್ ಆಗಿ ಜಾಬ್ ಸಿಕ್ಕಿದೆ, ಹೇಗೆ ಅನಿಸ್ತಾ ಇದೆ? ಹೌದು ಸರ್, ತುಂಬಾ ಖುಷಿ ಆಗ್ತದೆ. ವೆಯ್ಟ್ ಮಾಡ್ಲಿಕ್ಕಿಲ್ಲ, ನಾಡಿದ್ದೆ ರೀಸೆಂಟ್ ಆಗಿ ಜಾಯಿನ್ ಆಗ್ಲಿಕ್ಕೆ. ಸಾರಿ. ಮತ್ತೆ ಕಾಲೇಜ್ ಕೋರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಕಾಲೇಜಲ್ಲಿ ಇದಕ್ಕೆ ಸಬ್ಜೆಕ್ಟ್ ಗೆ ಮಾತ್ರ ಬೇಸ್ಡ್ ಆಗಿ ಇರುದಿಲ್ಲ, ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ನೋಡ್ತಾರೆ. ತುಂಬಾ ಆಪರ್ಚುನಿಟೀಸ್ ಒದಗಿಸಿಕೊಡ್ತಾರೆ ನಮ್ಗೆ. ನಮ್ಗೆ ಅಂದ್ರೆ ಆಪರ್ಚುನಿಟಿ ಜಾಸ್ತಿ ಬಂದಿದೆ ಕಾಲೇಜಿಂದ. ನೀವು ಯಾವ್ದ್ರಲ್ಲಿ ತೊಡಗಿಸಿಕೊಂಡಿದ್ರಿ ಎಕ್ಸ್ಟ್ರಾ ಕರಿಕ್ಯುಲರ್? ನಾವು ಮಾಡೆಲಿಂಗ್ ಅಲ್ಲಿ. ಖುಷಿ ಇದೆ ಅಲ್ಲ ಇವಾಗ? ತುಂಬಾ ಖುಷಿ ಇದೆ. ಎಸ್. ವಿದ್ಯಾರ್ಥಿನಿಯ ಬಗ್ಗೆ ತಮ್ಮ? ಇದು ಮಾಣಿಯಿಂದ ಮೋಸ್ಟ್ಲಿ ಆ ಕಡೆಯಿಂದ ಬರುವವರು, ತುಂಬಾ ಆಕ್ಟಿವ್, ಒಳ್ಳೆ ವಿದ್ಯಾರ್ಥಿನಿ. ಮೊದಲ ಬ್ಯಾಚ್ನ ನಮ್ಮ ಈಗೇನು ಪದವಿ ಇವಾಗ ಕೋವಿಡ್ ಇಂದಾಗಿ ಈಗ ಇಲ್ಲಿಗೆ ಬಂದಿದೆ, ಇಲ್ಲಂದ್ರೆ ಮೊನ್ನೆ ಮೇಗೆ ಮುಗಿದು ಹೋಗ್ತಿತ್ತು ಅದು. ಇವಾಗ ಅದು ಮೊದಲ ಬ್ಯಾಚ್ನ ವಿದ್ಯಾರ್ಥಿನಿಯರು ಇದ್ರು ಆ ಕ್ಲಾಸ್ ಅಲ್ಲಿ. ಎಲ್ರಿಗೆ ಪ್ಲೇಸ್ಮೆಂಟ್ ಕೂಡ ಆಗ್ತಿದೆ. ಆಮೇಲೆ 100% ಫಲಿತಾಂಶವು ಈಗ ಡಿಕ್ಲೇರ್ ಆಗಿದೆ. ಈಗ ಇನ್ನು ನಾಳೆಗೆ ಗೊತ್ತಾಗ್ತದೆ ನಮ್ಗೆ, ಬರುವ ನಿರೀಕ್ಷೆ ಇದೆ. ಯಾಕಂದ್ರೆ ಕೆಲವು ಸಬ್ಜೆಕ್ಟ್ ಅಲ್ಲಿ ತುಂಬಾ ಹಿಂದಿದ್ದವರಿಗೆಲ್ಲ ನಾವು ತುಂಬಾ ಸಪೋರ್ಟ್ ಮಾಡಿ ಎಕ್ಸ್ಟ್ರಾ ಎಲ್ಲ ಅವರಿಗೆಲ್ಲ ನಾವು ಕಲಿಸ್ಕೊಟ್ಟಿದ್ದೇವೆ, ಎಲ್ಲ ಕ್ಲಾಸ್ ಎಕ್ಸ್ಟ್ರಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ ಅವರಿಗೆಲ್ಲ. 100% ನಮ್ಗೆ ರಿಸಲ್ಟ್ ಕೂಡ ಬರ್ಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೇವೆ ನಾವು. ಈಗ ಜಯಶ್ರೀ ಕೂಡ ಒಳ್ಳೆ ಒಂದು ಫ್ಯಾಷನ್ ಒಳ್ಳೆ ಮಾಡಲಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಆಸಕ್ತಿ ಇರುವವರು. ಇವಾಗ ಅವರಿಗೆ ಕಂಪನಿಯಲ್ಲಿ ಆಗಿದೆ. ಅವ್ರು ಯಾವ ಒಂದು ಪೋಸ್ಟ್ ಆಸಕ್ತಿಯಿಂದ ಹೋಗಿದ್ರು, ಇಂಟರ್ವ್ಯೂ ಆಗಿ ಅದೇ ಸಿಕ್ಕಿದೆ ಅವರಿಗೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದ್ರೆ ಅದು ಬೇಸಿಕಲಿ ದುಬೈ ಅವ್ರದ್ದು ಕಂಪನಿ ಅದು. ಅವರಿಗೆ ಅಲ್ಲಿ ಇಂಟರ್ವ್ಯೂ ಕೂಡ ಅದೇ ಹೇಳಿದ್ದಾರೆ, ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಕಂಪನಿಯಿಂದಲೇ ವೀಸಾ ಎಲ್ಲ ಮಾಡಿಕೊಟ್ಟು ನೆಕ್ಸ್ಟ್ ಇಯರ್ ನಿಮ್ಗೆ ದುಬೈಗೆ ಹೋಗೋ ಅವಕಾಶ ಇದೆ ಅಂತ ಒಂದು 2-3 ಜನ ಸ್ಟೂಡೆಂಟ್ಸ್ಗೆ ಇಂಟರ್ವ್ಯೂ ಅಲ್ಲಿ ಕೂಡ ಅದು ಆಗಿದೆ. ನಮಗೂ ಕೂಡ ಕಂಪನಿಯಿಂದ ಫೀಡ್ಬ್ಯಾಕ್ ಬಂದಿದೆ. ನಾವು ಪ್ರತಿಯೊಂದು ಸ್ಟೂಡೆಂಟ್ಸ್ ಕಲಿಸಬೇಕಾದ್ರೆ ಆ ಪ್ಲೇಸ್ಮೆಂಟ್ ಎಲ್ಲ ಆದ ನಂತರ ಮತ್ತೆ ನಾವು ಫೀಡ್ಬ್ಯಾಕ್ ತೆಗಿತೇವೆ, ಹೇಗಾಯ್ತು ಏನು ಅಂತ ಬಿಟ್ಟು. ಯಾಕಂದ್ರೆ ಅಲ್ಲಿ ಮಿಸ್ಟೇಕ್ಸ್ ಇದ್ರೆ ನಾವು ನೆಕ್ಸ್ಟ್ ಅದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಇವಾಗ ಹೋದ ಎಲ್ಲ ಕಂಪನಿಯಿಂದ ನಮ್ಗೆ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ. ಅದು ಫಸ್ಟ್ ಎಫರ್ಟ್ ಅಲ್ಲಿ ನಮ್ದು ಒಳ್ಳೆ ರಿಸಲ್ಟ್ ಅಂತ ಹೇಳ್ಬಹುದು. ಸೊ ಸ್ಟೂಡೆಂಟ್ಸ್ ಫೀಡ್ಬ್ಯಾಕ್ ಕೂಡ ಫೇವರ್ ಆಗಿದ್ದಾಗ ನಮ್ಗೆ ಅರ್ಥ ಆಗ್ತದೆ ನಮ್ಮ ಕಾಲೇಜ್ ಏನ್ ಮಾಡಿದೆ ಅಂತ ಹೇಳಿ. ಹೌದು, ಬಹುಶಃ ಅದೇ ವಿದ್ಯಾರ್ಥಿಗಳು ಕೂಡ ಮಾತನಾಡ್ತಾ ಹೇಳಿದ್ರು, ನಮಗೆ ಇಮಿಡಿಯೇಟ್ ಕಲಿತ ಕೂಡಲೇ ಕೆಲಸ ಸಿಗ್ತದೆ ಅನ್ನುವಂಥದ್ದಿದ್ರೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಮಾತಾಡೋಣ, ಇನ್ನೊಂದಷ್ಟಿದೆ ಮಾತನಾಡುವಂಥದ್ದು. ಒಂದು ಸಣ್ಣ ವಿರಾಮದ ಬಳಿಕ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಅಕ್ಷಯ ಸಂಭ್ರಮ ವಿಶೇಷ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.
ಸ್ವಾಗತ. ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಅಕ್ಷಯ ಕಾಲೇಜಿನಲ್ಲಿ ನವೆಂಬರ್ ತಾರೀಕಿನಂದು ಆಯೋಜನೆಗೊಂಡಿರುವಂತಹ ಅಕ್ಷಯ ವೈಭವ ಎನ್ನುವಂತಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈಗಾಗಲೇ ಇಬ್ಬರು ಅತಿಥಿಗಳು ಬಂದು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅನೇಕರು ಕರೆಯನ್ನ ಕೂಡ ಮಾಡ್ತಾ ವ್ಯಕ್ತಪಡಿಸಿದ್ರು. ಜೊತೆಗೆ ಸಂಸ್ಥೆಯಲ್ಲಿ ಯಾವ ರೀತಿ ಶಿಕ್ಷಣ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಜೊತೆಗೆ ಸಂಸ್ಥೆಯ ಚೇರ್ಮನ್ ಹಾಗೇನೆ ಪ್ರಿನ್ಸಿಪಾಲ್ ಸರ್ ಕೂಡ ಸಿಗುವಂತಹ ಕೋರ್ಸ್ಗಳು ಏನೇನು, ವ್ಯವಸ್ಥೆಗಳು ಏನೇನು ಎಲ್ಲವನ್ನು ಕೂಡ ಮಾತನಾಡಿದ್ರು. ಇನ್ನೊಂದಷ್ಟು ಮಾತನಾಡುವಂಥದ್ದಿದೆ. ಮತ್ತೊಮ್ಮೆ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಸರ್, ಈಗಾಗಲೇ ಹೇಳಿದ್ರು ಅವರು ಯಾವೆಲ್ಲ ಕೋರ್ಸ್ಗಳಿದೆ ಅನ್ನುವಂಥದ್ದು. ಈಗ ರೆಸ್ಪಾನ್ಸ್ ಈಗ ತಮಗೆ ಸಿಕ್ಕಂಥದ್ದನ್ನು ಗಮನಿಸಿದ್ರೆ ಬಹುಶಃ ಆಗ ಒಂದೆರಡು ಮಾತುಗಳಲ್ಲಿ ಹೇಳಿದ್ರಿ, ಈ ಭಾಗದಲ್ಲಿ ನಾವು ಹೊಸತಾಗಿ ಪರಿಚಯ ಮಾಡಿದ್ದು ಈಗಾಗಲೇ ನಾವು ನಿರೀಕ್ಷೆಗೆ ಮೀರಿದಷ್ಟು ಬರ್ತಾ ಇದೆ ಅಡ್ಮಿಷನ್ಸ್ ಅನ್ನುವಂಥದ್ದು. ಪೋಷಕರಿಂದ, ಮುಖ್ಯವಾಗಿ ವಿದ್ಯಾರ್ಥಿಗಳ ಪೋಷಕರು ಅಥವಾ ಸಾಮಾಜಿಕವಾಗಿ ಹೇಗಿದೆ ರೆಸ್ಪಾನ್ಸ್ ಈಗ ಅಂತ ತಮ್ಮ ಒಂದು ಹೊಸ ಕಾಲೇಜಿಗೆ? ಅಂದ್ರೆ ಅದು ವಿದ್ಯಾರ್ಥಿಗಳ ಮೂಲಕನೇ ಪೋಷಕರಿಗೆ ಅದು ಮುಟ್ಟಿಸಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಇಲ್ಲಿ ಒಂದು ಕಲಿತ ವಿದ್ಯೆಯನ್ನು ಅವರಿಗೆ ಮನೆಗೆ ಅವರಿಗೆ ಒಂದು ಮನದಟ್ಟುವಾಗಿ ಇಲ್ಲಿಯ ಕಾಲೇಜಿನ ಕ್ಯಾಂಪಸ್ನ ಬಗ್ಗೆ ಆಗಲಿ, ಇಲ್ಲಿಯ ಕಾಲೇಜಿನ ಒಳಗಡೆ ಒಂದು ಕಲಿಕೆ ಆಗಲಿ, ಅದರ ಬಗ್ಗೆ ಹೇಳಿದಾಗ ಪೋಷಕರಿಗೆ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಆವಾಗ ಅವರ ಮೂಲಕ ನಮಗೆ ಒಂದು ರೆಸ್ಪಾನ್ಸ್ ಸಿಗುವಂಥದ್ದು. ಅದು ಈಗ ಕಳೆದ ವರ್ಷ ನಾವು ಏನು ಸ್ಟಾರ್ಟ್ ಮಾಡಿದ್ದೇನೆ, ಕಳೆದ ವರ್ಷ ಶೈಕ್ಷಣಿಕ ಇದು ಮಾಡಿದ್ದೇವೆ. ಆ ಮೂಲಕ ಪೋಷಕರಿಗೆ ಪ್ರತಿಯೊಬ್ಬರಿಗೆ ಇಲ್ಲಿ ನಾವು ಅಕ್ಷಯ ಕಾಲೇಜಿಗೆ ನನ್ನ ಮಗ ಆಗಲಿ ಮಗಳನ್ನು ಕಲಿಸಿದರೆ ಒಂದು ಒಳ್ಳೆ ಸೇಫ್ ಇರ್ತದೆ, ಅವರ ಭವಿಷ್ಯಕ್ಕೆ ಒಳ್ಳೆ ಉಜ್ವಲ ನಿರ್ಮಾಣ ಆಗ್ತದೆ ಎಂಬ ಭಾವನೆ ಅವರಿಗೆ ಮನದಟ್ಟಾಗಿದೆ. ಯಾಕೆಂದರೆ ಈಗಾಗಲೇ ನೀವು ನೋಡಿರ್ಬೋದು, ಕೆಲವು ಮಕ್ಕಳಿಗೆ ಈ ವರ್ಷದ 32 ಮಕ್ಕಳು ಅಂದರೆ ಗ್ಲೋರಿಯಲ್ಲಿ ಫಸ್ಟ್ ಅಡ್ಮಿಷನ್ ಆಗಿದ್ದು, ಈಗ ಫೈನಲ್ ಇಯರ್ಗೆ ಬಂದು ಮೊನ್ನೆ ಎಕ್ಸಾಮ್ ಆಯಿತು. ಎಕ್ಸಾಮ್ ಆಗಿ ರಿಸಲ್ಟ್ ಬಂದಿಲ್ಲ. 32 ಮಕ್ಕಳಿಗೆ ಅದು ಡಿಪ್ಲೊಮಾ ಮತ್ತು ಡಿಗ್ರಿ ಪದವಿ ಶಿಕ್ಷಣ ಕೂಡ. ಆ 32 ಮಕ್ಕಳು ಕೂಡ ಈಗ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗಿ ಅದು ಮೆಚ್ಚುವಂಥದ್ದು. ಅದಂದ್ರೆ ಅದು ನಾವು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಲಿ ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ ಅದಕ್ಕೆ ಬೇಕಾಗುವಂಥ ಪೂರಕ ಬೇರೆ ಬೇರೆ ಕಂಪನಿಯಲ್ಲಿ ಒಡನಾಟ ಇಟ್ಟು ಅವರಿಗೆ ಕ್ಯಾಂಪಸ್ಗೆ ಕಲಿಸಿ ಅಲ್ಲಿ ಇಂಟರ್ನ್ಶಿಪ್ ಅನ್ನು ಮಾಡಿಸಿ ಅವರಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ನಾವು ಮ್ಯಾನೇಜ್ಮೆಂಟ್ ಮಾಡಿದೆ. ಆದ ಕಾರಣ ಪೋಷಕರು ಇದರ ಒಳ್ಳೆಯ ಒಂದು ಭಾವನೆಯಲ್ಲಿ ನಮಗೆ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಬಹುಶಃ ಧೈರ್ಯದಲ್ಲಿ ಮುಂದಕ್ಕೆ ವಿದ್ಯಾರ್ಥಿಗಳನ್ನ ಕಳಿಸೋದಕ್ಕೆ ಅವರಿಗೆ ಸಹಕಾರ ಆಗುತ್ತೆ ಅನ್ನುವಂಥದ್ದು. ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಹಲೋ 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 ಕೇಳ್ತಾ ಉಂಟಾ? ಬಹುಶಃ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಮತ್ತೆ ಮುಂದುವರಿಸೋಣ. ಈಗ ಕೋರ್ಸ್ಗಳು ಏನೆಲ್ಲ ಅನ್ನುವಂಥದ್ದನ್ನು ಹೇಳಿದ್ರಿ. ಜೊತೆಗೆ ಏನೆಲ್ಲ ಯಾವೆಲ್ಲ ವಿಚಾರಗಳಿಗೆ ಫೋಕಸ್ ಮಾಡಲಾಗುತ್ತೆ, ಸ್ಟಡೀಸ್ನ ಜೊತೆಗೆ ಏನೆಲ್ಲ ಕಾರ್ಯಕ್ರಮಗಳು ಆಯೋಜನೆ ಆಗುತ್ತೆ, ಏನೆಲ್ಲ ಯೋಚನೆಗಳಿರುತ್ತೆ ಅನ್ನುವಂಥದ್ದು? ಇಲ್ಲಿ ನಾವು ವಿಶೇಷವಾಗಿ ಪಠ್ಯ ಚಟುವಟಿಕೆಗಳೊಡನೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬಗ್ಗೆ ಕೂಡ ತುಂಬ ಅವಕಾಶವನ್ನು ಕೊಡಬೇಕಾಗ್ತದೆ. ಅಂದರೆ ಇಲ್ಲಿ ತರಗತಿಯಲ್ಲಿ ಪಠ್ಯ ಚಟುವಟಿಕೆಗಳಿಗೆ ಹೇಗಿದ್ರು ನಾವು ಕ್ಲಾಸಸ್ ಮಾಡುವಾಗ ಗೊತ್ತಾಗ್ತದೆ. ನಾವು ಫೆಸ್ಟ್ ಇವಾಗ ಸಾಂಸ್ಕೃತಿಕ ಕಾರ್ಯಕ್ರಮದ ವಿಷಯಕ್ಕೆ ಬರಬೇಕಾದ್ರೆ ನಾವು ಫೈನ್ ಆರ್ಟ್ಸ್ ಅಸೋಸಿಯೇಷನ್ ಇದೆ ನಮ್ದು. ಆ ಲಲಿತ ಕಲೆಗಳಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ನಾವು ಅಲ್ಲಿ ಮಾಡ್ತೇವೆ. ಇವಾಗ ಪ್ಲಾನ್ ಅಂದ್ರೆ ನಾವು ಮಾತಾಡಿದ್ದೇವೆ ನಮ್ಮ ಕಾಲೇಜಿನ ಸರ್ ಹತ್ರ, ಯಕ್ಷಗಾನ ತರಬೇತಿಯನ್ನು ಕೂಡ ನಮ್ಮಲ್ಲಿ ಪ್ರಾರಂಭಿಸಬೇಕು ಅಂತ ಹೇಳಿ, ಅದೇ ರೀತಿ ಸಂಗೀತಾಭ್ಯಾಸ ಮಾಡುವವರಿಗೆ ಅದಕ್ಕೂ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು, ಇದು ಎಲ್ಲದ ಕೂಡ ಆಸಕ್ತಿ ನಾವು ಯಾರೆಲ್ಲ ಅವಕಾಶ ಇದೆ ಅಂತ ಸ್ಟೂಡೆಂಟ್ಗೆ ಎಷ್ಟು ಮಂದಿಗೆ ಆಸಕ್ತಿ ಇದೆ ಅಂತ ಕೇಳುವಾಗ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೂಡ ಸಿಕ್ಕಿದೆ ಸ್ಟೂಡೆಂಟ್ಸ್ಗೆ. ಕೆಲವು ಸಲ ಸ್ಟೂಡೆಂಟ್ಸ್ ಕೂಡ ಬಂದು ಹೇಳ್ತಾರೆ ನಮಗೆ ಇಂಥದ್ರಲ್ಲಿ ಆಸಕ್ತಿ ಇದೆ, ಮಾಡಿಕೊಡ್ಬೋದಾ ಅದನ್ನು ಹೇಳ್ತಾರೆ. NSS ನಮ್ಮಲ್ಲಿ ಇದೆ, ರಾಷ್ಟ್ರೀಯ ಸೇವಾ ಯೋಜನೆ ಇದೆ. ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ನಾಯಕಿಯಾಗಿ ಯಾರಿದ್ದಾರೆ
2 ವಿಶ್ವ ದಾಖಲೆಯನ್ನು ಮೊನ್ನೆ ಮಾಡಿದ್ದಾರೆ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ, ಗೊತ್ತಿರ್ಬೋದು ಎಲ್ರಿಗೂ ಅದು. ಆಮೇಲೆ ರಾಷ್ಟ್ರ ಮಟ್ಟದಲ್ಲಿ 3 ಚಿನ್ನದ ಪದಕ, ಮೊನ್ನೆ ನ್ಯಾಷನಲ್ ಒಲಿಂಪಿಕ್ ಗೇಮ್ಸ್ ಅಲ್ಲಿ ಸಿಲ್ವರ್ ಮೆಡಲ್ ಸಿಕ್ಕಿದೆ ಅವರಿಗೆ. ಈ ಕಾರ್ಯಕ್ರಮ ಸನ್ಮಾನ ಕೂಡ ಆಗ್ಲಿಕ್ಕಿದೆ. ತರಗತಿಯಲ್ಲಿ ಕೂಡ ಕಲಿಕೆಯಲ್ಲಿ ಕೂಡ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಆ ಹುಡುಗಿ. ಕ್ಲಾಸ್ ಒಳ್ಳೆ ಡಿಸೈನರ್ ಕೂಡ, ಭವಿಷ್ಯದಲ್ಲಿ ಒಂದು ಉತ್ತಮವಾದ ಕನಸನ್ನು ಇಟ್ಕೊಂಡ ಹುಡುಗಿ ಕೂಡ. ಅದ್ರ ಪಠ್ಯ ಚಟುವಟಿಕೆಯಲ್ಲಿ ಇದ್ದ ಹಾಗೇನೆ ಪಠ್ಯೇತರ ಚಟುವಟಿಕೆ ಕೂಡ ತನ್ನನ್ನು ತಾನು ಗುರುತಿಸಿಕೊಂಡಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಾಂಪಿಯನ್ ಆಫ್ ಚಾಂಪಿಯನ್ ಸುಮಾರು 28 ದೇಶಗಳೊಡನೆ ಚಾಂಪಿಯನ್ ಆಗಿದ್ದಾರೆ. ಆಮೇಲೆ ಕಳೆದ ಎಕ್ಸಾಮ್ಗಿಂತ ಒಂದು 10 ದಿವಸ ಮೊದಲು ಅವರು ಅಂಡಮಾನ್ ನಿಕೋಬಾರ್ ಅಲ್ಲಿ ಇಂಟರ್ನ್ಯಾಷನಲ್ ಇವೆಂಟ್ ಇದು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೂ ಕೂಡ ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ. ಸೊ ಹೀಗೆ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದವು ಸಾಧನೆ ಮಾಡುವಂತ ಹುಡುಗಿ ಕೂಡ ಇನ್ನೊಬ್ರು ಕೂಡ ನಮ್ಮಲ್ಲಿ ಓದ್ತಿದ್ದಾರೆ. ಇದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಡಾಟ್ಸ್ ಬಾಲ್ ಇದರಲ್ಲಿ ಹೋಗಿ ಗೋಲ್ಡ್ ಮೆಡಲ್ ಪಡ್ಕೊಂಡು ಬಂದವರು ಮಹಾರಾಷ್ಟ್ರ ಟೀಮ್ನವರು, ಆ ಹುಡುಗಿ ನಮ್ಮಲ್ಲಿ ಓದ್ತಿದ್ದಾರೆ. ಇನ್ನು ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಟೀಮ್, ಆ ಟೀಮ್ನಲ್ಲಿರುವಂಥ 9 ಜನ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು. ಅವರು ದ್ವಿತೀಯ ಬಹುಮಾನವನ್ನು ರನ್ನರ್ ಅಪ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ಅವಕಾಶಗಳು ತುಂಬಾ ಸಿಗ್ತಾ ಇದೆ. ಅವಕಾಶಗಳು ನಮಗೆ ಯಾವುದು ಬೇಕು ಅಂತ ನಾವು ಅದು ಪ್ರೊಫೆಸರ್ಸ್ ಮ್ಯಾನೇಜ್ಮೆಂಟಿಗೆ ಕೊಡ್ತೇವೆ, ಅದೆಲ್ಲದಕ್ಕೂ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಅಲ್ಲಿ ಇವಾಗ ಒಂದು ಮೈದಾನದ ಒಂದು ವ್ಯವಸ್ಥೆ ಕೂಡ ಆಗ್ಬೇಕಾಗ್ತದೆ. ಯಾಕಂದ್ರೆ ಈಗ ನಾವು ಡಿಪೆಂಡ್ ಆಗಿರೋದು ನಮ್ಮ ತಾಲೂಕು ಮೈದಾನವನ್ನು. ಸೊ ನಮ್ಮ ಚೇರ್ಮನ್ ಸರ್ಗೆ ಕೂಡ ಒಂದು ಕನಸಿದೆ, ನಮ್ಗೆ ಒಂದು ಕಾಲೇಜಿಗೆ ಒಂದು ದೊಡ್ಡ ಒಂದು ಮೈದಾನ ಕೂಡ ಆಗ್ಬೇಕು ಅಂತ ಹೇಳ್ಬಿಟ್ಟು. ಅದು ಸಡನ್ ಆಗಿ ಆಗುದಿಲ್ಲ, ಬಟ್ ಆಗ್ಬಹುದು ಫ್ಯೂಚರ್ ಅಲ್ಲಿ. ಅದೆಲ್ಲ ಕೂಡ ಅವಕಾಶಗಳು ಸ್ಪೋರ್ಟ್ಸ್ಗೆ ಇರ್ಬೋದು ಅಥವಾ NSS ಇರ್ಬೋದು, ಯಾವುದೇ ಒಂದು ಚಟುವಟಿಕೆಗಳು ಕೂಡ ಅತ್ಯಂತ ಹೆಚ್ಚಿನ ಅವಕಾಶಗಳು ನಮ್ಮ ಕಾಲೇಜಲ್ಲಿ. ಅದಕ್ಕೆ ಸೂಕ್ತವಾದ ತರಬೇತಿಗಳು ಕೂಡ ಇದೆ. ಅವಕಾಶಗಳು ಇರುವುದು ಮಾತ್ರ ಅಲ್ಲ, ಅದಕ್ಕೆ ಬೇಕಾದ ತರಬೇತಿ ವ್ಯವಸ್ಥೆ ಕೂಡ ಕಾಲೇಜಲ್ಲಿ ಇದೆ. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ಸತೀಶ್ ಅಂತ. ಸತೀಶ್ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಆಕ್ಚುಲಿ ಪುತ್ತೂರಿಂದ. ಪುತ್ತೂರಿಂದ? ನಾನು ಅಕ್ಷಯ ಕಾಲೇಜಿದ್ದು ಫ್ಯಾಕಲ್ಟಿಯಲ್ಲಿ. ಫ್ಯಾಕಲ್ಟಿ? ಹೌದು. ಓಕೆ. ಇಂಟೀರಿಯರ್ ಡಿಸೈನಿಂಗ್ ಡಿಪಾರ್ಟ್ಮೆಂಟ್ ಇದ್ದು ಫ್ಯಾಕಲ್ಟಿ ಆಗಿದ್ದೇನೆ. ಎಸ್, ಹೇಳಿ ಸರ್, ಹೇಳಿ ನಿಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳಿ. ಆಕ್ಚುಲಿ ನಾನು ಮೂಲತಃ ಉಡುಪಿಯವನು. ನಾನು ಇಲ್ಲಿ ಸೇರಿ ಒಂದು ಸುಮಾರು 1 ತಿಂಗಳಾಗ್ತಾ ಬಂತು. ಓಕೆ. ತುಂಬಾ ಖುಷಿ ಆಗ್ತಾ ಉಂಟು. ಒಂದು ಬಂದ ಮೊದಲ ದಿನದಿಂದ ನಾನು ಕಂಡದ್ದೇನಂತ ಹೇಳಿದ್ರೆ ಅಲ್ಲಿಯ ಒಂದು ವಾತಾವರಣ, ಆ ಕಟ್ಟಡ ರಚನೆ ಆಗ್ಲಿ, ಬಟ್ ಅಲ್ಲಿರುವ ವ್ಯಕ್ತಿಗಳಾಗ್ಲಿ, ಒಳಗಿರುವಂತ ಆ ಒಂದು ಏನ್ ಹೇಳ್ತಾರೆ ವೆಲ್ಕಮಿಂಗ್ ಸ್ವೀಕರಿಸುವಂತದ್ದು, ಮತ್ತೆ ಅಲ್ಲಿಯ ಒಂದು ಕೆಲಸ ಮಾಡ್ಲಿಕ್ಕೆ ಇರುವಂತ ವಾತಾವರಣ, ಅದನ್ನು ಅಷ್ಟು ಚಂದವಾಗಿ ನೀಟಾಗಿ ಮಾಡಿದ್ದಾರೆ. ನಂಗೆ ಅದು ತುಂಬಾ ಖುಷಿ ಆಯ್ತು. ಒಂದು ನಾನು ಜಯಂತ್ ಸರ್ಗೆ ಮತ್ತೆ ಪ್ರಿನ್ಸಿಪಾಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೋಸ್ಕರ. ಅಂದ್ರೆ ಒಂದು ಹೊಸ ಅನುಭವ ಸಿಗ್ತಾ ಉಂಟು ನನಗೆ. ನಾನು ಪ್ರೀವಿಯಸ್ಲಿ ಉಡುಪಿ ಕಾಲೇಜಲ್ಲಿ ಇದೇ ಸಬ್ಜೆಕ್ಟ್, ಇಂಟೀರಿಯರ್ ಡಿಸೈನಿಂಗ್ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೆ ಕಳೆದ 6 ವರ್ಷದಿಂದ. ಅಂಡ್ ಇಂಟೀರಿಯರ್ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಸರಿಸುಮಾರು ಒಂದು 15 ವರ್ಷದ ಅನುಭವ ಉಂಟು. ಈಗ ಇಲ್ಲಿ ಬಂದು ನನಗೊಂದು ಹೊಸ ಅನುಭವ, ಏನೋ ಒಂದು ಹೊಸತನ್ನು ಕಲಿಯುವಂತ ಅವಕಾಶ ಕೂಡ ಸಿಕ್ಕಿದೆ. ಹೊಸ ವಿದ್ಯಾರ್ಥಿಗಳು ಮತ್ತೆ ತುಂಬಾ ಖುಷಿಯಾಗಿರುವಂತ ವಾತಾವರಣ ಉಂಟು ಅಲ್ಲಿ. ಓಕೆ, ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಿದ್ರೆ ಸರ್, ಅಂದ್ರೆ ಬಹುಶಃ ತಾವು ಬೇರೆ ಬೇರೆ ಕಡೆಯಲ್ಲಿ ಕೆಲಸವನ್ನ ಮಾಡಿದವರು. ಸೊ ಅಲ್ಲಿನ ಒಂದು ವಿದ್ಯಾರ್ಥಿಗಳ ಒಂದು ಒಡನಾಟ ಮತ್ತೆ ಇಲ್ಲಿನ ಒಂದು ವಿದ್ಯಾರ್ಥಿಗಳ ಒಂದು ವರ್ತನೆಗಳು ಅಥವಾ ಅವರ ಜೊತೆಗಿನ ಒಂದು ಒಡನಾಟದ ಬಗ್ಗೆ ಮಾತನಾಡೋದಿದ್ರೆ? ಖಂಡಿತ ಸರ್. ನಾನು ಆಕ್ಚುಲಿ ನನ್ನದು ಪ್ರಾಥಮಿಕ ಮತ್ತೆ ಹೈಸ್ಕೂಲ್ ಶಿಕ್ಷಣ ಎಲ್ಲ ನಾನು ವಿಟ್ಲದಲ್ಲಿ ಆಗಿರುವಂತದ್ದು. ನಾನು ಕಲಿಸ್ತಾ ಇದ್ದಂತ ಜಾಗ ಮಣಿಪಾಲದಲ್ಲಿ. ಸೊ ಇಲ್ಲಿ ನಾವು ಮೊದಲು ಹೇಗಿದ್ದೆವು ನಮ್ಮ ಬಾಲ್ಯದಲ್ಲಿ, ನಾವು ನಮಗೆ ಇಲ್ಲಿ ಈ ಶಾಲೆಗಳಲ್ಲಿ, ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ಏನು ನಾವು ಕಲಿತಿದ್ದೇವೆ, ಒಂದು ಸಂಸ್ಕಾರ, ಹಿರಿಯರಿಗೆ ಕೊಡುವಂತ ಗೌರವ ಏನುಂಟು, ಅಂತ ಗೌರವ ನಾವೇನು ಮಾಡ್ತಾ ಇದ್ವಿ ಆವಾಗ, ಅದು ಈ ಮಕ್ಕಳಲ್ಲಿ ನಾನು ಇವತ್ತು ನೋಡ್ತಾ ಇದ್ದೇನೆ. ನನಗೆ ನಿಜವಾಗ್ಲೂ ಅದು ತುಂಬಾ ಖುಷಿಯಾದ ವಿಷಯ ಅಂದ್ರೆ ಅದು ಪ್ರತಿಯೊಂದು ವಿದ್ಯಾರ್ಥಿ, ಪ್ರತಿಯೊಂದು ಅಲ್ಲಿಯ ಪ್ರತಿಯೊಂದು ಅಂದ್ರೆ ಶಿಕ್ಷಕ ಅಥವಾ ಶಿಕ್ಷಕೇತರ ಸಿಬ್ಬಂದಿ ಅವರನ್ನು ಕೂಡ ಗೌರವದಿಂದ ನೋಡುವಂತ ರೀತಿ ನೋಡಿ ನನಗೆ ತುಂಬಾ ಖುಷಿ ಆದ. ಅದು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ನಾನು ನನ್ನ ಹಳೆಯ ನೆನಪುಗಳೆಲ್ಲ ಒಮ್ಮೆ ಮರುಕಳಿಸಿ ಬಂದಾಗ ಆಯ್ತು ನನಗೆ. ಅದು ಒಂದು ತುಂಬಾ ಸಂತೋಷದ ವಿಷಯ ಅಲ್ಲಿ.
ಓಕೆ. ಹಾಗೆ ಮತ್ತೆ ನಮ್ಮ ಸಹಪಾಠಿಗಳು, ನಮ್ಮ ಸಹೋದ್ಯೋಗಿಗಳು ಕೂಡ ಹಾಗೆ ತುಂಬಾ, ಅಂದ್ರೆ ನಮ್ಗೀಗ ನಾನಿಲ್ಲಿ ಹೊಸಬ್ಬ ಅಂತ ಅನ್ನುವ ಅನುಭವ ಅಂದ್ರೆ ಅಂತ ಒಂದು ಭಾವನೆ ನನಗೆ ಬರ್ಲಿಲ್ಲ. ಏನು ತುಂಬಾ ದಿನದಿಂದ ಪರಿಚಯ ಇರುವವರಾಗೆ ಇದ್ದೇವೆ ನಾವು. ಅದು ಹೇಳಿದ ಅಲ್ಲಿ ಅಲ್ಲಿಯ ಒಂದು ವಾತಾವರಣ ಮತ್ತೆ ಆ ಅನುಭವ, ಎಲ್ಲರೂ ವೆಲ್ಕಮಿಂಗ್, ಒಂದು ಸ್ವೀಕರಿಸುವಂತ ರೀತಿ ಅವರು ಭಾರಿ ಚಂದ ಉಂಟು. ಹಾಗೆ ತುಂಬಾ ಖುಷಿ ಆಗ್ತಾ ಉಂಟು ಕೆಲಸ ಮಾಡ್ಲಿಕ್ಕೆ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಸಂಸ್ಥೆಯ ಮೇಲಿನ ಅಭಿಮಾನದಿಂದ ಕರೆ ಮಾಡಿದ್ದಾರೆ. ಬಹುಶಃ ಶಿಕ್ಷಕರಿಗೂ ಕೂಡ ಅಥವಾ ಒಂದು ಬೋಧನೆ ಮಾಡುವಂಥವರಿಗೂ ಕೂಡ ಒಂದು ಉತ್ತಮವಾದ ವಾತಾವರಣ ಬೇಕಾಗುತ್ತೆ, ಅಂದರೆ ಪರಿಣಾಮಕಾರಿಯಾಗಿ ಬೋಧನೆಯನ್ನು ಮಾಡೋದಕ್ಕೆ. ಸೊ ಅನೇಕ ಸಂದರ್ಭದಲ್ಲಿ ಒಂದು ಮಾಡಬೇಕು ಅಂತ ಮಾಡೋದಕ್ಕೂ, ಮನಸ್ಸಿಟ್ಟು ವಿದ್ಯಾರ್ಥಿಗಳ ಒಂದು ದಾರಿಯನ್ನು ಒಂದು ಬೆಳಗಬೇಕು ಅನ್ನುವಂಥ ನೆಲೆಯಲ್ಲಿ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿರುತ್ತೆ. ಬಹುಶಃ ಒಂದು ಉತ್ತಮವಾದ ವಾತಾವರಣ ವಿದ್ಯಾರ್ಥಿಗಳು ಹಾಗೇನೆ ಬೋಧಕ ವರ್ಗ ಇಬ್ಬರಿಗೂ ಕೂಡ ಪ್ರೇರಣಾದಾಯಕ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಬೋದು ಅನ್ನುವಂಥದ್ದು. ಸೊ ಇನ್ನು ಸರ್, ತಾವು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಪ್ರಿನ್ಸಿಪಲ್ ಸರ್ ಹೇಳಿದರು, ಅಥವಾ ಆರಂಭದಿಂದಲೇ ಹೇಗೆ ಅವರಿಗೆ ಸಪೋರ್ಟ್ ಮಾಡ್ತಾ ಬಂದ್ರಿ ಅನ್ನುವಂಥದ್ದು. ಸೊ ನೀವು ನಿಮ್ಮ ತಂಡವನ್ನು ಗಮನಿಸಿದ ಹಾಗೆ, ಪ್ರಿನ್ಸಿಪಾಲ್ ಇರ್ಬೋದು, ಅವರ ತಂಡ ಇರ್ಬೋದು, ಅಥವಾ ನಾನ್ ಟೀಚಿಂಗ್ ಸ್ಟಾಫ್ಗಳಿರ್ಬೋದು, ಸೊ ಇವರ ಒಂದು ತಂಡದ ಬಗ್ಗೆ ಹೇಳೋದಿದ್ರೆ ಎಷ್ಟು ಖುಷಿ ಇದೆ, ಎಷ್ಟು ಹೆಮ್ಮೆ ಇದೆ ಅಂತ. ನಾನು ಆ್ಯಕ್ಚುಲಿ ಆವಾಗಲೇ ಹೇಳಿದಾಗೆ, ನಮ್ಮದು ಒಂದು ಅಕ್ಷಯ ಅಂದರೆ ಅದು ಅವರು ಟೀಚಿಂಗ್ ಮಾಡೋದು ಅವರು ಹೊರಗಿನ ಮೆಂಬರ್ಸ್ ಅಲ್ಲ, ಅವರು ಹೊರಗಿನವರಲ್ಲ, ಅದು ಒಂದು ಬೇರೆ ಸ್ಯಾಲ್ರಿಗೆ ಬರುವವರಲ್ಲ, ಅಥವಾ ಈ ರೀತಿಯಲ್ಲಿ ಆ ಭಾವನೆಯೂ ಇಲ್ಲ. ಯಾಕೆಂದರೆ ನಾವು ಅವರನ್ನು ಎಂಟ್ರಿ ಮಾಡಿ ಅವರನ್ನು ಒಂದು ಕಾಲೇಜಿಗೆ ತಗೊಳ್ಳುವಾಗ ನಾವು ಅವರನ್ನು ಪ್ರತಿ ಒಂದು 3-4 ಸಲ ನಾವು ಅವರನ್ನು ಎಂಟ್ರಿ ಮಾಡ್ತೇವೆ, ಡೆಮೋ ಮಾಡಿಸಿ ಆಗಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ. ಯಾವುದೇ ರೀತಿಯಲ್ಲಿ ಅಲ್ಲಿ ಜಾತಿ ಅಥವಾ ಯಾವುದೇ ಇಂಪ್ಲೆನ್ಸಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ನಾವು ಮ್ಯಾನೇಜ್ಮೆಂಟ್ ಯಾರನ್ನು ಕೂಡ ನಾವು ಅವರನ್ನು ಎಂಟ್ರಿ ಮಾಡಿ ತಗೊಳ್ಳೋದಿಲ್ಲ. ಒಳ್ಳೆ ಅವರ ಕ್ವಾಲಿಟಿಯನ್ನು ನೋಡಿಕೊಂಡು, ಅವರ ಹೇಗೆ ಸಭ್ಯತೆ ಅದನ್ನು ನೋಡಿಕೊಂಡು ನಾವು ಆದಷ್ಟು ಯಂಗ್ ಜನ್ರೇಷನ್ಗೆ ನಾವು ಇದು ಕೊಡ್ತೇವೆ. ಅಂದರೆ ಅವರದ್ದು ಎಕ್ಸ್ಪೀರಿಯನ್ಸ್ ಕೂಡ ಬೇಕು. ಈಗ ಬಂದಂಥ ನಮ್ಮ ಫ್ಯಾಕಲ್ಟಿ ಏನಿದ್ದಾರೆ, ಅದು ಬಂದ ನಂತರ, ಅವರು ಅಕ್ಷಯಕ್ಕೆ ಒಳಗಡೆ ಬಂದ ನಂತರ, ನಾನು ಚೇರ್ಮನ್, ಅವರು ಟೀಚಿಂಗ್ ಮಾಡೋರು ಅಥವಾ ಅವರು ಪ್ರಿನ್ಸಿಪಾಲ್ ಅಂತ ಯಾವುದೇ ಇಲ್ಲಿ ಭಾವನೆ ಇಲ್ಲ. ನಾನು ಆವಾಗಲೇ ಹೇಳಿದೆ, ಒಂದು ಅಕ್ಷಯ ಕುಟುಂಬ. ಎಷ್ಟು ಹೊತ್ತಿಗಾದ್ರೂ ಬೆಳಿಗ್ಗೆಯಿಂದ 9 ಗಂಟೆ ಬಂದರೂ ಕೂಡ ರಾತ್ರಿ 6 ಗಂಟೆ 8 ಗಂಟೆ ತನಕ ನಾವು ಒಟ್ಟುಕೊಂಡು ಮಾತಾಡಿಕೊಂಡು ಈ ಸಂಸ್ಥೆಯ ಬೆಳವಣಿಗೆ ಬಗ್ಗೆ ಮಾತ್ರ ಚರ್ಚೆ ಮಾಡುವುದಲ್ಲದೆ, ನಾವು ಒಳಗಡೆ ಎಲ್ಲ ಗೊತ್ತು. ನಾಳ್ದು ಈಗ ಅಕ್ಷಯ ವೈಭವ ಅಂತ ಇದೆ, ನಾಳ್ದು ಕಾರ್ಯಕ್ರಮ. ಅದಕ್ಕೆ ನಮ್ಮ ಎಲ್ಲ ಟೀಚರ್ಸ್ ಒಂದು ಒಳ್ಳೆ ರೀತಿಯಲ್ಲಿ ಅದು ಏನು ಅವರಿಗೆ ಸಾಧ್ಯ ಉಂಟ ಅಷ್ಟು ಸಾಧ್ಯ ಇದ್ದ ಮಟ್ಟಿಗೆ. ಈಗ ಸತೀಶ್ ಅವರು ಫೋನ್ ಮಾಡಿದ್ರು. ಸತೀಶ್ ಅವರು ಉಡುಪಿಯವರು. ಆಕ್ಚುಲಿ ಆಗಿ ಅವರಿಗೆ ಉಡುಪಿಗೆ ಹೋಗಿ ಬರ್ತಾರೆ ಅಪ್ ಅಂಡ್ ಡೌನ್ ನೋಡಿ. ಆದ್ರೆ ಮೊನ್ನೆಯಿಂದ ಅವರು ಇಲ್ಲೇ ಇದ್ದಾರೆ ಪುತ್ತೂರಲ್ಲಿ. ರಾತ್ರಿ ಎಷ್ಟು ಹೊತ್ತಾದ್ರೂ ಅವರ ಒಂದು ಏನು ನಮ್ದು ಮಾಡಬೇಕು ಅಂದ್ರೆ, ಅಲ್ಲಿ ಅಕ್ಷಯ ಒಳಗಡೆ ಬಂದ ನಂತರ ಅವರಿಗೆ ಒಂದು ಪಾಸಿಟಿವ್ ಎನರ್ಜಿ ಬಂದ ರೀತಿಯಲ್ಲಿ ನಾವು ಅವರನ್ನು ಟ್ರೀಟ್ಮೆಂಟ್ ಮಾಡ್ತೇವೆ. ಯಾವುದೇ ರೀತಿಯಲ್ಲಿ ಅವರು ಹೊರಗಿನವರಲ್ಲ, ನಮ್ಮ ಅಕ್ಷಯ ಕುಟುಂಬದವರು, ನಮ್ಮ ಒಂದು ಫ್ಯಾಮಿಲಿ. ಅದನ್ನೇ ನಾವು ಅಷ್ಟೇ ಟ್ರೀಟ್ ಮಾಡ್ತೇವೆ. ಮುಂದಕ್ಕೆ ಕೂಡ ಅವರಿಗೆ ಅದೇ ರೀತಿ. ನನಗೆ ಅಕ್ಷಯದಲ್ಲಿ ಒಂದು ಅಭಿವೃದ್ಧಿ ಆದ ನಂತರ ಅವರದ್ದು ಕೆಲಸ ಮುಗಿತಂತಲ್ಲ, ಅವರದು ಮತ್ತೆ ಅವರ ಬೆಳವಣಿಗೆ ನಾವು ಕೂಡ ಅದನ್ನು ನೋಡ್ತೇವೆ. ಅದು ಅಕ್ಷಯದ ಒಂದು ವಿಶೇಷತೆ. ಓಕೆ, ಅಂದ್ರೆ ಒಂದೇ ಮಾತನ್ನು ಹೇಳೋದಿದ್ರೆ ಒಂದು ಕುಟುಂಬದ ತಂಡ ಅಂತ. ಓಕೆ, ಇನ್ನೊಬ್ರು ಕರೆ ಮಾಡಿದ್ದಾರೆ. ಹಲೋ ನಮಸ್ತೆ ಸರ್. ನಮಸ್ತೆ. ಜಯಶ್ರೀ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಈಗ ಸದ್ಯಕ್ಕೆ ಮಂಗಳೂರಿಂದ. ಹೇಳಿ ಮೇಡಮ್, ಹೇಳಿ. ನೀವು ಅಕ್ಷಯದ ಸ್ಟೂಡೆಂಟಾ? ಅಲ್ಲಲ್ಲ, ನಾನು ಸ್ಟೂಡೆಂಟ್ ಅಲ್ಲ. ಓಕೆ. ನಾನು ಅಕ್ಷಯ ಕಾಲೇಜ್ ಒಟ್ಟಿಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಿದ್ದೇನೆ ಕೋರ್ಸಿನಲ್ಲಿ. ಸರ್ ಇದರ ಪ್ರಿನ್ಸಿಪಲ್ ಸರ್ ಮತ್ತೆ ಚೇರ್ಮನ್ ಸರ್ ಇದ್ದಾರೆ. ಮಾತಾಡಿ. ನೋಡ್ತಾ ಇದ್ದೆ ನಾನು ಪ್ರೋಗ್ರಾಮ್. ಹೇಳಿ ಮೇಡಮ್, ಹೇಳಿ. ಓಕೆ. ಸರ್ ನಮಸ್ತೆ. ನಮಸ್ತೆ. ನೋಡ್ತಾ ಇದ್ದೆ ನಾನು ನಿಮ್ಮ ಪ್ರೋಗ್ರಾಮ್, ಖುಷಿ ಆಯ್ತು. ಓಕೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹಂಚಿಕೊಳ್ಳಿ ಮೇಡಮ್. ನಮ್ಮ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಅವ್ರೀಗ ಪುತ್ತೂರಲ್ಲಿ ಒಂದು ಅಡ್ವಾನ್ಸ್ಡ್ ಎಜುಕೇಶನ್ ಮಕ್ಕಳಿಗೆ ತಲುಪುವ ಮುಖಾಂತರ ಒಂದು ದೊಡ್ಡ ಮಟ್ಟದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಅಕ್ಷಯ ಕಾಲೇಜಲ್ಲಿ ಇರುವಂತದೆಲ್ಲ ಅಡ್ವಾನ್ಸ್ಡ್ ಕೋರ್ಸಸ್. ಅದು ಅಂದ್ರೆ ಏವಿಯೇಷನ್ ಇರ್ಬೋದು, ಡಿಸೈನಿಂಗ್, BSc ಇನ್ ಡಿಸೈನಿಂಗ್, ಫ್ಯಾಷನ್ ಡಿಸೈನಿಂಗ್ ಇರ್ಬೋದು,
ಇಂಟೀರಿಯರ್ ಡಿಸೈನಿಂಗ್. ಸೊ ಆ ತರದ್ದು ಬೇರೆ ಬೇರೆ ಕೋರ್ಸ್ ಗಳನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದೇನಾಗಿದೆ ಅಂತ ಹೇಳಿದ್ರೆ ಪುತ್ತೂರಿನವರಿಗೂ ಇರ್ಬೋದು, ಬೇರೆ ಕಡೆಯಿಂದ ಬರುವವರಿಗೆ ಇರ್ಬೋದು, ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದ್ರೆ ಬರೀ ಮಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದಂಥದ್ದನ್ನು ಅಲ್ಲಿ ಪುತ್ತೂರಿನಲ್ಲಿ ಕೂಡ ಅವರು ಪ್ರಾರಂಭಿಸಿದ್ದಾರೆ ಅಂದ್ರೆ ತುಂಬಾ ಖುಷಿ ನಮಗೆಲ್ಲ. ಅದೇ ರೀತಿ ಅವರು ಒಂದು ತುಂಬಾ ದೊಡ್ಡ ಮನಸ್ಸು ಮಾಡಿ ನಮ್ಮ ಒಂದು ಕೆರಿಯರ್ ಡೆಸ್ಟಿನಿ ಸಂಸ್ಥೆ ಕೂಡ ಅದ್ರ ಏವಿಯೇಷನ್ ಕ್ಲಾಸಸ್ ಅನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಅದ್ರಲ್ಲಿ. ಸೊ ಅವ್ರು ನಮಗೂ ಕೂಡ ಅಲ್ಲಿ ಪುತ್ತೂರಲ್ಲಿ ಅಕ್ಷಯ ಕಾಲೇಜಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಕೂಡ ನಮ್ಗೆ ತುಂಬಾ ಖುಷಿ ಇದೆ. ಸೊ ಇನ್ನು ಹೇಳ್ಬೇಕಂದ್ರೆ ಕಾಲೇಜ್ ಎನ್ವಿರಾನ್ಮೆಂಟ್ ಇರ್ಬೋದು, ಸ್ಟ್ರಕ್ಚರ್ ಇರ್ಬೋದು, ಸೊ ಕ್ಲಾಸ್ ರೂಮ್ ಇರ್ಬೋದು, ಮಕ್ಕಳಿಗೆ ಯಾವ ತರ ಬೇಕು, ಸೊ ಅದು ತುಂಬಾ ಖುಷಿಯ ವಿಷಯ ಅಂತ ಹೇಳ್ಬೋದು. ಮತ್ತೆ ಸಪೋರ್ಟಿವ್. ಈಗ ನಾನು ಹೇಳೋದಿದ್ರೆ ನಾವೊಂದು ಏವಿಯೇಷನ್ ಕೋರ್ಸ್ ಬಗ್ಗೆ ಅಂತಲ್ಲ, ಬೇರೆದ್ರೆ ಹೇಳೋದಿದ್ರೆ ಸಹ ಯಾವ್ದೋ ಒಂದು ಆಕ್ಟಿವಿಟೀಸ್ ಮಾಡುವ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಇಂದ ಹಿಡಿದು ಅಡ್ಮಿನ್ ಇಂದ ಹಿಡಿದು ಪ್ರತಿಯೊಂದು ಲೆಕ್ಚರ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿ ನಮ್ಗೆ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗುವ ತನಕ ಅವರು ನಮ್ಮ ಹಿಂದೆ ನಿಂತು ಕೆಲವೊಂದು ಪ್ರೋಗ್ರಾಮ್ ಮಾಡುವನ್ನ ಅಂತ ಜಸ್ಟ್ ಒಂದು ವರ್ಡ್ ಹಾಕಿದ ಕೂಡಲೇ ಅವರು ಅದನ್ನು ಮುಂದೆ ತಗೊಂಡೋಗಿ ಅವರೇ ಕಂಟಿನ್ಯೂ ಮಾಡಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಇದೆ. ಸೊ ನಮಗೂ ಈ ತರ ಸಪೋರ್ಟ್ ಬೇಕು. ಸೊ ಯಾಕಂತ ಹೇಳಿದ್ರೆ ನಾವು ಅವರೊಟ್ಟಿಗೆ ಅಸೋಸಿಯೇಟ್ ಆಗಿ ಇನ್ನೂ ತುಂಬಾ ಮುಂದೆ ಮಾಡುವಂತ ಕೆಲಸ ತುಂಬಾ ಇದೆ. ಸೊ ಅದನ್ನು ಮಾಡ್ತೀವಿ. ಸೊ ಅದೇ 5 ತಾರೀಕು 5th ಗೆ ವೇಟ್ ಮಾಡ್ತಿದೀವಿ. ಹೊಸತ್ತು ಬ್ಲಾಕ್ ಓಪನ್ ಆಗ್ತಾ ಇದೆ. ಸೊ ಕೆರಿಯರ್ ಡೆಸ್ಟಿನಿ ಬ್ರಾಂಚ್ ಕೂಡ ನಾವು ಮಾಡ್ತಿದ್ದೇವೆ ಅಕ್ಷಯ ಕಾಲೇಜ್ ಕ್ಯಾಂಪಸ್ ಅಲ್ಲಿ. ಯಾಕಂದ್ರೆ ಬೇರೆ ಬೇರೆ ಇನ್ನೂ ಕೆಲವೊಂದು ಶಾರ್ಟ್ ಟರ್ಮ್ ಕೋರ್ಸಸ್ ಅನ್ನು ಅಲ್ಲಿ ಲೋಕಲೈಟ್ಸ್ ಇರ್ಬೋದು, ಆಸುಪಾಸಿನ ಸ್ಟೂಡೆಂಟ್ ಗಳಿಗೆ ರೀಚ್ ಮಾಡುವಂತಹ ಒಂದು ದೃಷ್ಟಿಯಿಂದ ನಾವು ಅದು ಕೂಡ ಮಾಡ್ತಾ ಇದ್ದೇವೆ ಅಲ್ಲಿ. ಸೊ ಅದಕ್ಕೆ ಕೂಡ ನಮ್ಮ ಚೇರ್ಮನ್ ಅವರು, ಅದೇ ರೀತಿ ಪ್ರಿನ್ಸಿಪಲ್ ಸರ್ ಇರ್ಬೋದು, ಅಡ್ಮಿನ್ ಇರ್ಬೋದು, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಯಾವತ್ತಿದ್ರು ಚಿರಋಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ನಂಗೆ ತುಂಬಾ ಖುಷಿ ಆಯ್ತು. ಸೊ 5th ಗೆ ನಾನು ಆ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಿದ್ದೇನೆ. ಸೊ ಈ ಮೂಲಕ ಕೂಡ ನನ್ನ ಸರ್ಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್ ಕರೆಗಾಗಿ. ಬಹುಶಃ ಎಲ್ರಿಗೂ ಕೂಡ ಒಂದು ವಾತಾವರಣ ತಮ್ಮ ಒಂದು ಆಡಳಿತ ಮಂಡಳಿಯ ಸಪೋರ್ಟ್ ಏನಿದೆ ಬಹಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಅವರೆಲ್ಲರ ಮಾತುಗಳಿಂದ ಕೂಡ ಗೊತ್ತಾಗ್ತಾ ಇದೆ. ಮಾತಾಡೋಣ, ಇನ್ನೊಂದಷ್ಟು ಕರೆಗಳಿದೆ, ಅವ್ರ ಜೊತೆ ಮಾತನಾಡಿಕೊಂಡು ಮತ್ತೆ ಇನ್ನೊಂದಷ್ಟು ಕೋರ್ಸ್ಗಳಿಂದ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳು ಎಲ್ಲೆಲ್ಲ ಸಿಗುತ್ತೆ, ಯಾವೆಲ್ಲ ಕ್ಷೇತ್ರದಲ್ಲಿ ಅವರಿಗೆ ಮುಂದಕ್ಕೆ ಅವಕಾಶಗಳು ತೆರೆದುಕೊಳ್ಳುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಮಾತನಾಡಬೇಕು. ನೆಕ್ಸ್ಟ್ ಕಾಲರ್. ಹಲೋ 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 ಹಲೋ, ನಮಸ್ಕಾರ. ನಮಸ್ತೆ, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಅಶೋಕ್ ಸಂಪ್ಯ ಅಂತ, ನಾನು ಸಂಪ್ಯದಿಂದ ಕಾಲ್ ಮಾಡ್ತಾ ಇದ್ದೇನೆ. ಎಸ್, ಹೇಳಿ ಸರ್, ಹೇಳಿ. ಜಯಂತನ ಈ ಒಂದು ವಿದ್ಯಾಸಂಸ್ಥೆ ಅವ್ರು ನೀಡ್ತಕ್ಕಂಥ ಕೆಲಸಕ್ಕೆ ನಾವು ಅವರಿಗೆ ಸಲ್ಯೂಟ್. ಓಕೆ. ಹಾಗೇನೆ ಒಂದು ಎಲ್ಲ ಕೆಲಸದಲ್ಲೂ ಅವರು ಯಶಸ್ವಿ ಕೆಲಸ ಮಾಡುವಂತ ಜಯಂತ ನನಗೆ ಶುಭವಾಗ್ಲಿ. ನಾವು ಅವರ ಸಹೋದರರಾಗಿ ಯಾವಾಗ್ಲೂ ಅವರ ಬೆನ್ನ ಹಿಂದೆ ಇರ್ತೇವೆ ನಾವು. ಓಕೆ. ನಮಗೆ ಪುತ್ತೂರಿನ ಒಂದು ಬೆಳವಣಿಗೆಗೆ ಬಹುಶಃ ಸಂಪ್ಯ ಮೈಸೂರಿಂದ ಬರ್ತಕ್ಕಂಥ ಒಂದು ಹೆಬ್ಬಾಗಿಲಾಗೆ ಅಲ್ಲಿ ಒಂದು ಅಕ್ಷಯ ಕಾಲೇಜ್ ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಇಂತಹ ಒಂದು ಉದ್ಯಮ ಮಾಡಿ ಬೇರೆ ಬೇರೆ ಉದ್ಯಮದ ಮುಖಾಂತರ, ವಿದ್ಯೆ ಮುಖಾಂತರ ಜನರನ್ನು ಇವತ್ತು ಯಶಸ್ವಿ ಒಂದು ಪುತ್ತೂರಿನ ವ್ಯಕ್ತಿಯಾಗಿ ಅವರು ಮುಂದೆ ಬರ್ತಿದ್ದಾರೆ. ಅವರ ಎಲ್ಲ ಕೆಲಸಗಳ ಹಿಂದೆ ನಾವಿದ್ದೇವೆ, ಯಾವಾಗಲೂ ಅವರ ಯಶಸ್ಸಿನ ಹಿಂದೆ ನಾವಿದ್ದೇವೆ. ಆ ಪುತ್ತೂರಿನ ಮಹತ್ವಬರ ಮಾಲಿಂಗೇಶ್ವರ ದೇವರು ಅವರಿಗೆ ಯಶಸ್ಸನ್ನು ಕೊಡ್ಲಿ ಅಂತ ನಾನು ಭಗವಂತನ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಅಶೋಕ್. ಧನ್ಯವಾದಗಳು ಸರ್, ಧನ್ಯವಾದಗಳು. ತಮ್ಮ ಮೂಲಕ ಇನ್ನೊಂದಷ್ಟು ಇದೇ ರೀತಿ ಕೆಲಸಗಳಾಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದರು. ನಾನು ಇನ್ನೊಂದಷ್ಟು ಕೋರ್ಸ್ಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಬಯಸುವಂಥದ್ದು. ಈಗ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನುವಂಥದ್ದು, ಈ ಕೋರ್ಸ್ನಿಂದ ಎಲ್ಲೆಲ್ಲ ಜಾಬ್ ಸಿಗುತ್ತೆ, ಎಲ್ಲೆಲ್ಲ ಅವಕಾಶಗಳಿರುತ್ತೆ ಅನ್ನುವಂಥದ್ದು. ಬಿಕಾಮ್ ಅನ್ನು ಕಾಮನ್ ಆಗಿ ಮಾಡುವವರಿಗೆ ಬಿಕಾಮ್ ನಂತರ M.Com ಆಪ್ಷನ್ ಇದೆ, ಅಥವಾ MBA ಮಾಡಬಹುದು. ಹೀಗೆ ಉನ್ನತ ಶಿಕ್ಷಣ ಕೂಡ ಮಾಡುವ ಅವಕಾಶಗಳಿದೆ. ಅದೇ ರೀತಿ ನಮ್ಮ ಬ್ಯಾಂಕಿಂಗ್ ಲೈನಿಗೆ ಹೋಗ್ಬೋದು, ಎಲ್ಲಿ ಗೊತ್ತಿದ್ದಾಗ CA ಕೂಡ, CS ಅದೆಲ್ಲ ನಾವು ಮಾಡಬಹುದು, ಬೇಕಾದ್ರೆ ಮಾಡ್ಕೊಳ್ಳಲಿಕ್ಕೆ ಆಗ್ತದೆ, ಅವಕಾಶಗಳಿದೆ. ಈಗ ಏವಿಯೇಷನ್ ಅನ್ನು ಕಲಿತಾಗ ಅವರಿಗೆ ಎಸ್ಪೆಷಲಿ ನಮಗೆ ಏರ್ಪೋರ್ಟ್ ಅಲ್ಲಿ ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಇರ್ಬೋದು, ಅಥವಾ ಇವಾಗ ಎಷ್ಟೋ ಜನಕ್ಕೆ ಏರ್ ಹೋಸ್ಟೆಸ್ ಆಗ್ಬೇಕು ಅಂತ ಇರ್ತಾರೆ. ಈಗ ಅದು ಅವಕಾಶಗಳು ಕೂಡ ಇಲ್ಲಿದೆ, ಇಲ್ಲ ಅಂತಿಲ್ಲ. ಅದಕ್ಕೆ ತನ್ನದೇ ಆದ ಒಂದು ಕೆಲವು ಕ್ರೈಟೀರಿಯಾಸ್ ಇದೆ. ಸೊ ಈ ಕೋರ್ಸ್ ಅನ್ನು ಮಾಡಿದವರಿಗೆ ಉತ್ತಮ ಅವಕಾಶಗಳು, ಕ್ಯಾಬಿನ್ ಕ್ರೂ ಅಲ್ಲಿ ವರ್ಕ್ ಮಾಡೋದು ಅವಕಾಶಗಳಿದೆ, ಆಮೇಲೆ ಫ್ರಂಟ್ ಆಫೀಸ್ ಅಲ್ಲಿ ವರ್ಕ್ ಮಾಡೋದು ಅವಕಾಶಗಳಿದೆ, ಅಥವಾ ಹಾಸ್ಪಿಟಾಲಿಟಿ ಸರ್ವಿಸ್ ಅಲ್ಲಿ ಕೂಡ ಮಾಡುವಂತ ಎಲ್ಲ ಅವಕಾಶಗಳನ್ನು ಏವಿಯೇಷನ್ ಬಿಕಾಮ್ ನೋಡನೆ
ಹೆಚ್ಚಿನ ಅವಕಾಶಗಳು ಬಿಕಾಂ ಮಾಡುವಂತ ವಿದ್ಯಾರ್ಥಿಗಳಿಗೆ ಕೇವಲ ಬಿಕಾಂ ಪದವಿಯನ್ನು ಮಾತ್ರ ಮಾಡುವುದಕ್ಕಿಂತ ಅದರೊಡನೆ ಏವಿಯೇಷನ್ ಅನ್ನು ಮಾಡಿದವರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತದೆ. ಏವಿಯೇಷನ್ ಅನ್ನು ಎಕ್ಸಾಮಿನೇಷನ್ ಎಲ್ಲವನ್ನು ಕೂಡ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂಡರಲ್ಲಿ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಮೂಲಕವೇ ಸಿಗ್ತದೆ. ಆದ ಕಾರಣ ಆ ತರಬೇತಿ ಕೂಡ ಅತ್ಯಂತ ಉತ್ತಮ ಬೋಧಕ ವರ್ಗದಿಂದ, ಈಗ ಯಶಿ ಮೇಡಮ್ ಏನು ಮಾತಾಡಿದ್ರು, ಅವರು ಒನ್ ಆಫ್ ದ ಫೇಮಸ್, ತುಂಬಾ ಅದನ್ನು ಅವರ ಒಂದು ಸಂಸ್ಥೆ, ಆ ಸಂಸ್ಥೆ ನಮ್ಮೊಡನೆ ಸಹಭಾಗಿತ್ವದಲ್ಲಿ ನಡೆಸ್ತಾ ಇದೆ ಕಳೆದ 1 ವರ್ಷದಿಂದ. ಸೊ ಹೀಗೆ ಇನ್ನೂ ಡೆವಲಪ್ ಆಗ್ತಾ ಬಹಳ ಚೆನ್ನಾಗಿ ಅದ್ಭುತವಾಗಿ ಆಗ್ಬಹುದು. ಸೊ ಆದ ಕಾರಣ ಏವಿಯೇಷನ್ ಮಾಡಿದವರಿಗೆ ಒಂದು ಅದ್ಭುತವಾದ ಅವಕಾಶಗಳ ಭವಿಷ್ಯದಲ್ಲಿ ಇದೆ ಅಂತ ಹೇಳ್ಬಹುದು. ಓಕೆ, ಇನ್ನು ಫ್ಯಾಷನ್ ಅಂಡ್ ಅಪರಲ್ ಡಿಸೈನಿಂಗ್ ಅಲ್ಲಿ ಅಂದ್ರೆ ಬಹುಶಃ ಫ್ಯಾಷನ್ ಕ್ಷೇತ್ರದಲ್ಲಿ, ಈಗ ಫ್ಯಾಷನ್ ಕ್ಷೇತ್ರದಲ್ಲಿ ಹೇಳುವಾಗ ಯಾವುದೇ ಕೋವಿಡ್ ನ ಟೈಮಲ್ಲಿ ಕೂಡ ತುಂಬಾ ಲಾಸ್ ಅಲ್ಲಿ ನಡೆಯದೆ ಬಹಳ ಅದ್ಭುತವಾಗಿ ಪ್ಲೇಸ್ಮೆಂಟ್ ಆಗಿರುವಂತಂದ್ರೆ ಅದು ಫ್ಯಾಷನ್ ಡಿಸೈನ್ ಫೀಲ್ಡ್. ಬೇರೆ ಎಲ್ಲ ಸ್ವಲ್ಪ ಸಮಸ್ಯೆ ಆದ್ರೂ ಕೂಡ ಫ್ಯಾಷನ್ ಅಲ್ಲಿ ಅಷ್ಟು ದೊಡ್ಡ ಸಮಸ್ಯೆಗಳಾಗ್ಲಿಲ್ಲ. ಸೊ ಎಷ್ಟೋ ಜನ ಈಗ ನಮಗೆ ಅಬ್ರಾಡ್ಗೆ ಹೋಗ್ಬೇಕು, ನಮಗೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ವರ್ಕ್ ಮಾಡಬೇಕು ಅಂತ ಹೇಳುವವರೆಗೆ ಅದು ಫ್ಯಾಷನ್ ಡಿಸೈನ್ ಒಂದು ಬಹಳ ಅತ್ಯುತ್ತಮವಾದ ಒಂದು ಅವಕಾಶವನ್ನು ತಂದು ಕೊಡ್ತದೆ ಅಂತ ಹೇಳ್ಬೋದು. ಬೇರೆ ಬೇರೆ ದೇಶಗಳಿಗೆ ಹೋಗ್ಬೋದು, ಅಥವಾ ನಮ್ಮ ಫ್ಯಾಷನ್ ಗಾರ್ಮೆಂಟ್ ಇಂಡಸ್ಟ್ರಿಗಳಿಗೆ ಹೋಗ್ಬೋದು, ಅಲ್ಲಿ ಮರ್ಚಂಡೈಸಿಂಗ್ ಫೀಲ್ಡ್ ಮರ್ಚಂಡೈಸರ್ ಆಗಿ ವರ್ಕ್ ಮಾಡ್ಬೋದು, ಅಥವಾ ಡಿಸೈನರ್ ಆಗಿ ವರ್ಕ್ ಮಾಡ್ಬೋದು, QC ಇದರಲ್ಲಿ ವರ್ಕ್ ಮಾಡ್ಬೋದು, ಆಮೇಲೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಲ್ಲಿ ವರ್ಕ್ ಮಾಡ್ಬೋದು. ಬಹಳ ಅತ್ಯಂತ ಅದ್ಭುತವಾದ ಅವಕಾಶಗಳನ್ನು ಫ್ಯಾಷನ್ ಡಿಸೈನ್ ತಂದು ಕೊಡ್ತಾರೆ. ಇನ್ನೊಂದು ಪ್ಲೇಸ್ಮೆಂಟ್ ಅಂತಂದ್ರೆ, ನಾನು ಬೇರೆ ಕಡೆ ಉದ್ಯೋಗಕ್ಕೆ ಹೋಗುದಿಲ್ಲ, ನನ್ನ ಮನೆಯಲ್ಲೇ ಇಡ್ತೇನೆ, ನನ್ನ ಮನೆಯಲ್ಲೇ ಇದ್ಕೊಂಡು ವರ್ಕ್ ಮಾಡ್ತೇನೆ ಅಂತ ಹೇಳುವವರಿಗೆ ಕೂಡ ಬಹಳ ಅತ್ಯಂತ ಅದ್ಭುತವಾದ ಒಂದು, ಯಾಕಂದ್ರೆ ಎಷ್ಟೋ ಜನ ಮಕ್ಕಳು ಇವಾಗ ಅನಿವಾರ್ಯ ಕಾರಣವಾಗಿ ಬೇರೆ ಕಂಪನಿಗಳಿಗೆ ಹೋಗದವರು ತಮ್ಮ ಮನೆಯಲ್ಲೇ ಇದ್ಕೊಂಡು ತಿಂಗಳಿಗೆ ಒಂದು 40,000 ಹೆಚ್ಚು ಸಂಪಾದನೆ ಮಾಡುವವರು ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಮಂದಿ ಇದ್ದಾರೆ. ಅವ್ರು ಕಾಲೇಜಿಗೆ ಬಂದಾಗ ನಮಗೆ ಹೇಳ್ತಾರೆ. ಸೊ ಅವರು ಕಲಿತ ನಾಲೆಜ್ ಅನ್ನು ಅವರು ತನ್ನ ಮನೆಯಲ್ಲಿ ಇದ್ಕೊಂಡು ಕೂಡ ಡಿಸೈನಿಂಗ್ ಅನ್ನು ಮಾಡಿ ಕೊಡುವಂತ ಇರ್ಬೋದು, ಆ ಕಂಪನಿಗಳಿಗೆ ಕೊಡುವಂತ ಇರ್ಬೋದು, ಬೂಟಿಗಳಿಗೆ ಕೊಡುವಂತ ಇರ್ಬೋದು, ಇದೆಲ್ಲ ಮಾಡ್ಕೊಂಡು ಕಡಿಮೆ ಅಂದ್ರೂ ಕೂಡ ಒಂದು ಸಾಧಾರಣ ಒಂದು ತಿಂಗಳಿಗೆ ಒಂದು 25,000-30,000 ಸಂಪಾದನೆ ಅವ್ರು ಮಾಡ್ತಿದ್ದಾರೆ ತಮ್ಮ ಒಂದು 20-22 ವರ್ಷದ ಏಜ್ನಲ್ಲಿ. ಅಂತ ಅವಕಾಶಗಳನ್ನ ಸ್ವಂತವು ಮಾಡ್ಬೋದು, ಬೂಟಿಕ್ ಮಾಡ್ಬೋದು, ಅಥವಾ ಯಾವುದೇ ಒಂದು ಕಂಪನಿಗೆ ಹೋಗ್ಬೋದು, ಅಥವಾ ಜಗತ್ತಿನ ಯಾವುದೇ ಮೂಲೆಗೆ ಹೋಗ್ಬೋದು. ಜಗತ್ತಿನ ಯಾವ ಮೂಲೆಯಲ್ಲಿ ಬೇಕಾದ ಉದ್ಯೋಗವನ್ನು ಪಡೀಲಿಕ್ಕೆ ಒಂದು ಬಹಳ ಅದ್ಭುತವಾದ ಅವಕಾಶ ಕೊಡುವಂಥದ್ದು ಫ್ಯಾಷನ್ ಡಿಸೈನಿಂಗ್. ಆಮೇಲೆ ಇಂಟೀರಿಯರ್ ಡಿಸೈನ್ಗೆ ಸಂಬಂಧಪಟ್ಟಾಗ ಹೇಳಿದ್ರೆ ನಮ್ಮ ಸ್ವಂತ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ಬೋದು ಅಂತ, ಸ್ವಂತ ನಮ್ಮದೇ ಒಂದು ಆಫೀಸ್ ಸ್ಟಾರ್ಟ್ ಮಾಡಿಕೊಂಡು ಆ ಡಿಸೈನನ್ನು ಡಿಸೈನ್ ಆಗಿ ವರ್ಕ್ ಮಾಡ್ಬೋದು, ಡಿಸೈನ್ ಕನ್ಸಲ್ಟೆನ್ಸ್ ಮಾಡ್ಬೋದು. ಅದೇ ರೀತಿ ಎಷ್ಟೋ ಅವಕಾಶಗಳಿತ್ತು ಸಿವಿಲ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು. ಸೊ ಆ ಎಲ್ಲ ಅವಕಾಶಗಳು ಕೂಡ ಒಂದು ನಮ್ಮ ಇಂಟೀರಿಯರ್ ಡಿಸೈನ್ ಅಲ್ಲಿ ಕೂಡ ಇದೆ. ಸೊ ಅದನ್ನು ಕೂಡ ಆರಾಮ್ಸೆ ಮಾಡಬಹುದು. ಈಗ ಕನ್ಸ್ಟ್ರಕ್ಷನ್ ನಾಲೆಜ್ ಅವರಿಗೆ ಇರ್ತಾರೆ, ಪ್ಲಾನಿಂಗ್ ವಿತ್ ವಾಸ್ತು ಪ್ರಕಾರ ಎಲ್ಲವನ್ನು ಮಾಡುವಂಥದ್ದು, 2D 3D ಎಕ್ಸ್ ಅಲ್ಲಿ ಮಾಡುವಂಥದ್ದು, ಇದೆಲ್ಲವನ್ನು ಕೂಡ ಅವಕಾಶಗಳಿದೆ. ಒಂದು ಡಿಸೈನ್ ಮಾಡಿ ಕೊಟ್ಟರು ಕೂಡ ಒಂದು A3 ಸೈಜ್ ಅಲ್ಲಿ ಒಂದು ಡಿಸೈನ್ ಒಂದು ಬಹಳ ಚೆನ್ನಾಗಿ ಈಗ ಹೇಗೆ ಆಗುತ್ತೆ ಅದು 3D ಎಕ್ಸ್ ಅಲ್ಲಿ ಮಾಡಿ ಕೊಟ್ಟರು ಕೂಡ ಕಡಿಮೆ ಅಂದ್ರೆ 4,000 ಇದೆ. ಅದಕ್ಕೆ ಒಂದನ್ನು ಮಾಡಿ ಕೊಡ್ಬೇಕಂದ್ರೆ 3 hours ಸಾಕು. ಒಂದು ದಿವಸದಲ್ಲಿ ಸಾಧಾರಣ ಒಂದು 5-6 ಡಿಸೈನ್ ಮಾಡಿ ಕೊಡುವಂತ ನಮ್ಮ ಫ್ಯಾಕಲ್ಟಿಗಳೇ ಇದ್ದಾರೆ. ಆದ ಕಾರಣ ಅತ್ಯಂತ ಅದ್ಭುತವಾದ ಅವಕಾಶಗಳು ಇರುವ ಕಾರಣ ಸ್ವಂತ ಉದ್ಯಮವನ್ನು ಕೂಡ ಮಾಡಬಹುದು, ಜಗತ್ತಲ್ಲಿ ಯಾವ ಮೂಲೆಗೆ ಬೇಕಾದ್ರೆ ಹೋಗ್ಬೋದು. ಈಗ ಇಲ್ಲಿರುವಂತಹ ಎಲ್ಲಾ ಕೋರ್ಸ್ಗಳು ಕೂಡ ಸೊ ಜಾಬ್ ಓರಿಯೆಂಟೆಡ್ ಆಗಿದ್ಕೊಂಡು ಬಹಳ ಹೆಚ್ಚಿನ ಅವಕಾಶ ತಂದು ಕೊಟ್ಟಿದೆ, ಇನ್ನು ತಂದು ಕೊಡ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಅಂದ್ರೆ ಬಹುಶಃ ಸ್ವಾವಲಂಬಿಗಳಾಗೋದಿಕ್ಕೆ ಅನುಕೂಲ ಆಗುವಂತ ಹೆಚ್ಚಿನ ಕೋರ್ಸ್ಗಳು ಇಲ್ಲಿ ಇರುವಂತದ್ದು. ಓಕೆ, ಇನ್ನು ನಾವು ಅಕ್ಷಯ ವೈಭವದ ವಿಚಾರಕ್ಕೆ ಬಂದ್ರೆ ಸರ್, ಈ ಒಂದು ಪರಿಕಲ್ಪನೆಯಲ್ಲಿ ಹೇಗೆ ಒಟ್ಟು ಕಾರ್ಯಕ್ರಮದ ಚಿತ್ರಣ ಹೇಗಿರುತ್ತೆ ಅನ್ನುವಂಥದ್ದು? ಅಕ್ಷಯ ವೈಭವ ಅಂದರೆ ಅದೊಂದು ಅಕ್ಷಯದ ಒಂದು ನಮ್ಮ ಕಾಲೇಜಿನ ಅಚೀವ್ಮೆಂಟ್ ಮತ್ತು ನಮ್ಮ ಕಾಲೇಜಿನ ಒಂದು ವರ್ಷದಲ್ಲಿ ನಡ್ಕೊಂಡು ಬಂದಂಥ ಹಾದಿ, ವಿದ್ಯಾರ್ಥಿಗಳ ಒಂದು ಅವರ ಇಷ್ಟ ತನಕ ಬಂದಂಥ ಅವರ ಇದು ಏನಿದೆ ಆಕ್ಟಿವಿಟಿ, ಅದನ್ನೆಲ್ಲ ಒಂದು ತೋರಿಸುವಂಥ ಒಂದು ಕೆಲಸ ಅದು ಅಕ್ಷಯ ವೈಭವ. ಯಾಕೆಂದರೆ ಸುಸಜ್ಜಿತವಾದ ಕ್ಯಾಂಪಸ್ಸನ್ನು ನಾವು ಸಂಪೆಕ್ಕೆ ಸ್ಥಳಾಂತರವಾಗಿ 1 ವರ್ಷ ಆಯಿತು. ಆವಾಗ ನಾವು ಪ್ರಥಮವಾಗಿ ಅಂದರೆ ಅದು ಕಟ್ಟಡದ ಒಂದು ಪೂರ್ಣ ಚಿತ್ರಣ ಆಗಿರಲಿಲ್ಲ ಕನ್ಸ್ಟ್ರಕ್ಷನ್. ಆವಾಗ ನಾವು ವೈದಿಕ ಕಾರ್ಯಕ್ರಮ ಮಾಡಿಕೊಂಡು ಏನು ಉದ್ಘಾಟನಾ ಸಮಾರಂಭ ಅಂತ ಮಾಡಿಲ್ಲ. ಆ ನಂತರ ಅಲ್ಲಿ ವೈದಿಕ ಕಾರ್ಯಕ್ರಮ ನಾವು ಗ್ಲೋರಿಯಿಂದ ಅಲ್ಲಿಗೆ ಡೈರೆಕ್ಟ್ ನಾವು ಶಿಫ್ಟ್ ಮಾಡಿದ್ದೆವು. ಆದ ನಂತರ ನಾವು ಇದನ್ನು ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ಒಂದು ಕರೆದು ಅಕ್ಷಯ ವೈಭವದ ಮೂಲಕ, ಅಂದರೆ ಉದ್ಘಾಟನೆ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ನಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟರ್ಸನ್ನಾಗಲಿ, ಇಲ್ಲಿಯ ಶಿಕ್ಷಣ ಸಂಸ್ಥೆಯವರನ್ನಾಗಲಿ, ಅಥವಾ ಬೇರೆ ಬೇರೆ ಒಂದು ಕರೆದು ನಾವು ಕಾಲೇಜಿಗೆ ಒಂದು ಮಾಡುವಂಥ, ಅಂದರೆ
ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ದು ಕೆಲಸ ಪೂರ್ಣಗೊಂಡು ಒಳಗಿನ ಸುಸಜ್ಜಿತವಾದ ಎಲ್ಲ ರೀತಿಯ ಒಂದು ಪರಿಕರಗಳು ಪೂರ್ಣಗೊಂಡ ನಂತರ ನಾವೊಂದು ಅಕ್ಷಯ ವೈಭವವನ್ನು ಮಾಡುವಂಥ ಒಂದು ಕೆಲಸ ಕೈ ಹಾಕಿದ್ದೇವೆ. ಅದು ಇದೇ ಬರುವ ಅಂದರೆ ಶನಿವಾರ ತುಳಸಿ ಪೂಜೆಯ ತುಳಸಿ ಹಬ್ಬದ ಒಂದು ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ಆಗುವಂಥ ಒಂದು ದೊಡ್ಡ ಕಾರ್ಯಕ್ರಮ. ಈಗಾಗಲೇ ನೀವು ತಿಳಿದಿರಬಹುದು, ಅಕ್ಷಯದ ಅದು ಎಲ್ಲ ಕಡೆಗೆ ನಾವು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೇವೆ. ಎಲ್ಲ ಕಡೆಯಲ್ಲಿ ಬರುವಂಥ ತುಂಬ ಜನರಿಗೆ ಇಷ್ಟ ತನಕ ತುಂಬ ಕಾರ್ಯಕ್ರಮಗಳು ಆಗಿದೆ ಕಾಲೇಜಲ್ಲಿ. ಒಂದು ತಿಂಗಳಲ್ಲಿ ಸಾಧಾರಣ 2-3 ಕಾರ್ಯಕ್ರಮಗಳು ಆಗ್ತಾ ಇದೆ. ಆದರೆ ಇದೊಂದು ವಿನೂತನ ಅಂದರೆ ಬೆಳಿಗ್ಗೆ ಒಂದು ಶಾರದಾ ಪೂಜೆ, ನಮಗೆ ವಿದ್ಯೆಯನ್ನು ಕೊಡುವಂಥ ಸರಸ್ವತಿಯ ಒಂದು ಆರಾಧನೆ ಮಾಡಿ, ಅಲ್ಲಿಂದ ಒಂದು 10 ಗಂಟೆಗೆ ಶಾರದಾ ಪೂಜೆ ಮುಗಿದ ಕೂಡಲೇ ಒಂದು ಸಭಾ ಕಾರ್ಯಕ್ರಮ. ಸಭಾ ಕಾರ್ಯಕ್ರಮದಲ್ಲಿ ಕೂಡ ನಾವು ಅದನ್ನೇ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಎಲ್ಲ ಜಾತಿ ಮತವನ್ನು ಒಗ್ಗೂಡಿಸಿ ಒಂದು ಕರೆದು ತನ್ನ ರಾಜಕೀಯ ಶಕ್ತಿಗಳನ್ನು ಸಹ ಸೇರಿಸಿ ಆ ಒಂದು ಕಾರ್ಯಕ್ರಮ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದೆ. ಸಭಾ ಕಾರ್ಯಕ್ರಮದಲ್ಲಿ ಅದೇ ಒಂದು ಸ್ವಾಮೀಜಿಯವರು ಕೂಡ, ಒಡೆಯರು ಸ್ವಾಮೀಜಿಯವರು ಮತ್ತು ಕನಿಯೂರು ಮಹಾಬಲೇಶ್ವರ ಸ್ವಾಮೀಜಿಯವರು ಕೂಡ ಆಗಮಿಸಲಿದ್ದಾರೆ. ಮತ್ತು ನಮ್ಮವರೇ ಆದ ಇಲ್ಲಿಯ ಉಸ್ತುವಾರಿ ಮಂತ್ರಿಯಾದಂಥ ಸುನಿಲ್ ಕುಮಾರ್ ಅವರು ಕೂಡ, ಮತ್ತು ಸಮಾಜ ಕಲ್ಯಾಣ ಮಂತ್ರಿಯಾದಂಥ ಕೋಟ ಶ್ರೀನಿವಾಸ ಪೂಜಾರಿ ಕೂಡ. ನಂತರ ಆ ಕಾರ್ಯಕ್ರಮದ ಪೂರ್ಣ, ಯಾಕೆಂದರೆ ನಮಗೆ ಇಲ್ಲಿಯ ಶಾಸಕರು ನಿಜವಾಗಿ ಅವರು ತುಂಬ ಅಂದರೆ ನಮಗೆ ಸಹಕಾರ ನೀಡ್ತಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಜಯಂತ್ರೆ ನೀವು ಈ ಕಡೆ ಹೀಗೆ ಮಾಡಿ ಆಕ್ಚುಲಿ ಆಗಿ ನಮಗೆ ಉನ್ನತ ಶಿಕ್ಷಣದ ಮಂತ್ರಿಯಾದಂಥ ಅಶ್ವಥ್ ನಾರಾಯಣ ಅವರು ಅಂದರೆ ಅವರ ಕಾರ್ಯಕ್ರಮ ನಮಗೆ ಇದು ಸಿಗದೇ ಇದ್ದ ಕಾರಣ ಮುಂದಕ್ಕೊಂದು ದಿನ ಅವರು ಬರ್ತಾರೆ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆದ ಕಾರಣ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಾನ್ಯ ಶಾಸಕರಾದಂಥ ಸಂಜಯ್ ಮಠದವರೇ ವಹಿಸಲಿಕ್ಕಿದ್ದಾರೆ. ನಂತರ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಹರೀಶ್ ಕುಮಾರ್ ಮತ್ತು ಭೋಜಗೌಡ ಅವರು ಬರಲಿಕ್ಕಿದ್ದಾರೆ. ಮತ್ತು 2 ಶಿಕ್ಷಣ ಸಂಸ್ಥೆ ಅಂದರೆ ಸಂತೋಷ್ ಇದು ಸೈಂಟ್ ಫಿಲೋಮಿನಾ ಕಾಲೇಜಿನ ಕ್ಯಾಂಪಸ್ ಡೈರೆಕ್ಟರ್ ಅವರು ಸ್ಟ್ಯಾನ್ ಫಿಂಟೋ ಅವರು, ಮತ್ತು ಬುಸ್ರಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ಅಜೀಜ್ ಅವರು, ಮತ್ತು ನಮ್ಮ ಸಮಾಜದ ಮಹಾಮಂಡಲದ ಅಧ್ಯಕ್ಷರಾದಂಥ ರಾಜಶೇಖರ್ ಕೋಟಿಯನ್, ಕುದ್ರೋಳಿ ದೇವಸ್ಥಾನದ ಟ್ರೆಜರರ್ ಅಂತ ಪದ್ಮರಾಜ್ ಅವರು, ಹೀಗೆ ಎಲ್ಲ ಗಣ್ಯತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಓಕೆ. ನಂತರ ಮಧ್ಯಾಹ್ನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿ ಸಂಜೆ ಹೊತ್ತು ನಾವೆಲ್ಲ ಅಕ್ಷಯದ ಕುಟುಂಬ ಸೇರಿ ದೀಪಾವಳಿ ಸಂಭ್ರಮ ಮಾಡುವಂಥ ಕೆಲಸವನ್ನು ಕೂಡ ಒಂದು ವಿನೂತನವಾಗಿ ಮಾಡಲಿಕ್ಕೆ ಇದ್ದೇವೆ ನಾವು. ಓಕೆ, ಅಂದ್ರೆ ಒಟ್ಟು ಕಾರ್ಯಕ್ರಮಗಳ ಗುಚ್ಛವಾಗಿ ಈ ಒಂದು ಅಕ್ಷಯ ವೈಭವ ಮೂಡಿ ಬರೋದಕ್ಕಿದೆ ಅನ್ನುವಂಥದ್ದು. ಅಂದ್ರೆ ಬೆಳಗ್ಗಿನಿಂದ ಸಂಜೆಯವರೆಗೂ ಕೂಡ ವೈವಿಧ್ಯಮಯ ಕಾರ್ಯಕ್ರಮಗಳು. ಇನ್ನು ಪ್ರಿನ್ಸಿಪಲ್ ತಂಡ ಹೇಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಹೇಗೆ ಕೆಲಸ ಕಾರ್ಯಗಳಾಗ್ತಾ ಇದೆ ಈ ಒಂದು ಅಕ್ಷಯ ವೈಭವಕ್ಕೆ? ನಮ್ದೇನು ಮೊದಲನೇ ಮಹಡಿ ಪೂರ್ಣಗೊಂಡಿದೆ ಸರ್. ಅದನ್ನು ಆಕ್ಚುಲಿ ಇದು 5 ಫ್ಲೋರ್ನ 5 ಮಹಡಿಯ ಒಂದು ಕಟ್ಟಡದ ಪ್ಲಾನ್ ಇರೋದು. ಅದು ಒಂದು ಈಗ ಸರ್ ಉದ್ದೇಶ ಇಟ್ಕೊಂಡಿದ್ದಾರೆ, ಈಗ ಬರುವ ಒಂದು ಜೂನ್ನ ಮೊದಲು ಇನ್ನೊಂದು ಫ್ಲೋರ್ ಆಗ್ಬೇಕು ಅಂತ ಹೇಳಿ. ಇವಾಗ ಏನಂದ್ರೆ ಬರುವ ವರ್ಷ ನಾವು ಇನ್ನು ವಿನೂತನವಾದ ಕೋರ್ಸ್ಗಳನ್ನು ಪ್ರಾರಂಭಿಸ್ಲಿಕ್ಕೆ ಇದ್ದೇವೆ ಇಲ್ಲಿ. ಕೇವಲ ಇದು ಮಾತ್ರ ಅಲ್ಲ, ಇನ್ನು ಅತ್ಯಂತ ಅದ್ಭುತವಾದ ಯಾವ ಕೋರ್ಸ್ಗಳಿವೆ ಅವುಗಳನ್ನು ಇಲ್ಲಿ ಪ್ರಾರಂಭಿಸ್ಲಿಕ್ಕಿದ್ದೇವೆ. ಹಾಗೆ ಈ ಕಟ್ಟಡ ಈಗ ಪೂರ್ಣಗೊಂಡು ಎಲ್ಲ ನಾವು ಆಲ್ಮೋಸ್ಟ್ ಎಲ್ಲ ಫ್ಯಾಕಲ್ಟಿ ಮೆಂಬರ್ ಒಂದು 6-6:30 ಗಂಟೆ ತನಕ ಮಾಮೂಲಿಯಾಗಿ ನಾವಲ್ಲಿ ಇಡ್ತೇವೆ ಎಲ್ಲ. ಈಗಲೂ ಕೂಡ ಅಷ್ಟೇ ಸರ್ ಕೂಡ ಇರ್ತಾರೆ. ಅವರು ಅಷ್ಟು ಬ್ಯುಸಿ ಇದ್ರು ಕೂಡ ಸಂಜೆ ಅವರು ಒಂದು 6 ಗಂಟೆಗೆ ಬಂದ್ರೆ, ಮೊನ್ನೆ ಒಂದ್ಸಲ 8:30 ಗಂಟೆ ಎಲ್ಲ ಆಗಿದೆ ಹೋಗುವಾಗ. ಆಲ್ಮೋಸ್ಟ್ ಎಲ್ಲರೂ ಇರ್ತಾರೆ. ಸೊ ಯಾರಿಗೆಲ್ಲ ದೂರದವರೆಲ್ಲ ಹೋಗ್ತಾರೆ, ಬಟ್ ತುಂಬ ಹತ್ರ ಇರುವಂಥ ಎಲ್ಲ ಫ್ಯಾಕಲ್ಟಿಗಳು ನಿಂತು ಎಲ್ಲ ವಿದ್ಯಾರ್ಥಿಯರು ನಮಗಿಂತ ಜಾಸ್ತಿ ನಮ್ಮ ವಿದ್ಯಾರ್ಥಿ ನಮ್ಮ ಸ್ಟೂಡೆಂಟ್ಸ್ ಅನ್ನು ಜಾಸ್ತಿ ನಾವು ಹೇಳಬೇಕಾಗ್ತದೆ. ನಾವು ಹೇಳೋ ಮೊದಲು ಅವ್ರಿಗೆ ಗೊತ್ತಿರ್ತದೆ ನಮ್ಮದು ಪ್ಲಾನಿಂಗ್ಸ್ ಎಲ್ಲ ಹೇಗಿರ್ತದೆ ಅಂತ ಬಿಟ್ಟು ಅದನ್ನು ಇನ್ನೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಅವರು ಪೂರ್ಣ ಮಾಡ್ತಾ ಇದ್ದಾರೆ. ಮತ್ತು ಸರ್ ಅವರ ಒಡನಾಡಿಗಳು ಯಾರೆಲ್ಲ ಇದ್ದಾರೆ ಅವ್ರು ತುಂಬಾ ಸಹಕಾರ ಮಾಡ್ತಿದ್ದಾರೆ. ಅಲ್ಲಿ ಬರೋದು ಪ್ರತಿಯೊಂದು ನಮ್ಮ ಜೊತೆ ಹೆಲ್ಪ್ ಮಾಡುವಂಥದ್ದು ಬಹಳ ಅದ್ಭುತವಾಗಿ ಆಗ್ತಾ ಇದೆ. ಈವಾಗಲೇ ಸಾಧಾರಣ ಒಂದು 90% ಕೆಲಸ ಪೂರ್ಣ ಆಯ್ತು ಈವಾಗಲೇ, ಅದಕ್ಕೆ ತಯಾರಿ. ಸೊ ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ಕಂಪ್ಲೀಟ್ ಇದ್ದಾರೆ. ಯಾಕಂದ್ರೆ ನಾವು ಮರುದಿವಸಕ್ಕೆ ಕಾಯಲಿಕ್ಕೆ ಆಗುದಿಲ್ಲ. ಸೊ ಒಂದು ದಿವಸ ಅಡ್ವಾನ್ಸ್ ಆಗಿ ನಾಳೆ ಮಧ್ಯಾಹ್ನ 12:30 ಗಂಟೆಗೆ ಕಂಪ್ಲೀಟ್ ಆಗ್ಬೇಕು ಅಂತ ನಾವು ಏನ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೇವೆ, ವಿದ್ಯಾರ್ಥಿಗಳಿಗೂ ಅದನ್ನೇ ಹೇಳಿದ್ದೇವೆ. ನಾಳೆ ಮಧ್ಯಾಹ್ನ 2 ಗಂಟೆ ಆಗುವಾಗ ಕಂಪ್ಲೀಟ್ ವ್ಯವಸ್ಥೆ ಆಗಿರ್ತದೆ. ಅಂದ್ರೆ ಮತ್ತೆ ಬೇಕಾದ್ರೆ ಹೋಗ್ಬೋದು ವಿದ್ಯಾರ್ಥಿಗಳು, ಉಪನ್ಯಾಸಕರು, ಹಾಗೆ ಪ್ಲಾನ್ ಮಾಡಿದ್ದೇವೆ. ಸೊ ಅದು ಆ ಲೆವೆಲ್ಗೆ ಬಂದು ನಿಂತಿದೆ ಇವತ್ತು. ಓಕೆ,
ಇದರಲ್ಲಿ ದೊಡ್ಡ ಮಟ್ಟದ ಒಂದು ಗ್ರಂಥಾಲಯ ಕೂಡ ಆಗಿದೆ. ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ದೊಡ್ಡ ಮಟ್ಟದ ಗ್ರಂಥಾಲಯ, ಅದು ಕೂಡ ಒಂದು ಉದ್ಘಾಟನೆ ಆಗ್ಲಿಕ್ಕೆ ಇದೆ. ನಂತರ ಕಂಪ್ಯೂಟರ್ ಸೆಕ್ಷನ್ ಕೂಡ, ಕಂಪ್ಯೂಟರ್ ದೊಡ್ಡ ಮಟ್ಟದಲ್ಲಿ ಕಂಪ್ಯೂಟರ್ ಲ್ಯಾಬ್ ಕೂಡ ಆಗಿದೆ, ಅದು ಸೆಟಪ್ ಆಗಿದೆ, ಅದನ್ನು ಕೂಡ ಉದ್ಘಾಟನೆ ಮಾಡ್ಲಿಕ್ಕೆ ಇದೆ. ನಂತರ ವಿಶೇಷವಾಗಿ ಅವತ್ತು ಮಕ್ಕಳೇ ತಯಾರಿಸಿದಂತ ಈ ಫ್ಯಾಷನ್ ಡಿಸೈನ್ ಅಲ್ಲಿ ಬೇರೆ ಬೇರೆ ತರದ ಅವರ ಇದು ವೇಸ್ಟ್ ಇದರಿಂದ ಜ್ಯುವೆಲರಿ ಮಾಡಿರುವಂತದ್ದು ಇರ್ಬೋದು, ಅಥವಾ ಏನಕ್ಕೆ ಆರ್ಟ್ ಏನ್ ಮಾಡಿರ್ತಾರೆ ಅದು. ಅದೇ ರೀತಿ ನಮ್ಮ ಇಂಟೀರಿಯರ್ ಡಿಸೈನ್ ಸ್ಟೂಡೆಂಟ್ಸ್ ಏನು ಮಾಡೆಲ್ ಮೇಕಿಂಗ್ ಏನ್ ಮಾಡಿರ್ತಾರೆ ಅದನ್ನೆಲ್ಲ ಇವಾಗ ಏನು ಸ್ಟ್ರಕ್ಚರ್ ಬಿಲ್ಡಿಂಗ್ ಪ್ಲಾನ್ಸ್ ಏನಿರ್ಬೋದು ಅವುಗಳನ್ನೆಲ್ಲ ಮಾಡಿ ಬಹಳ ಅದ್ಭುತವಾದ ರೀತಿಯಲ್ಲಿ ಇವಾಗ ಮಾಡಿದ್ದಾರೆ. ಈಗ ಪ್ರೆಸೆಂಟೇಷನ್ ಇರ್ಬೋದು, ಪ್ರತಿಯೊಂದಕ್ಕೆ ಅದು ಕೂಡ ಆ ಜ್ಯುವೆಲರಿ ಮೇಕಿಂಗ್ ಅನ್ನು ವೇಸ್ಟ್ ಅಲ್ಲಿ ಮಾಡಿದಂತ ಮ್ಯಾಕ್ಸಿಮಮ್ ಜನ, ಈಗ ಪ್ರಥಮ ವರ್ಷದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಓದ್ತಿದ್ದಾರೆ ಫ್ಯಾಷನ್ ಡಿಸೈನ್ ಅಲ್ಲಿ. ಅವರು ಬಂದು ಇವಾಗ 1 ತಿಂಗಳು 1.5 ತಿಂಗಳು ಆಗ್ತಾ ಉಂಟಷ್ಟೇ. ಅವರು ಒಂದು ಫ್ಯಾಷನ್ ಡಿಸೈನ್ ಅಲ್ಲಿ 3 ವರ್ಷ ಕಲಿತು ಪದವಿ ಪಡೆದಂತ ವಿದ್ಯಾರ್ಥಿಗಳಿಗಿಂತಲೂ ಬಹಳ ಅದ್ಭುತವಾಗಿ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಅಧ್ಯಾಪಕರು ವೃಂದದವರಿಗೆ ಅಷ್ಟು ಆಶ್ಚರ್ಯ ಆಗಿದೆ, ಇಷ್ಟು ಚೆನ್ನಾಗಿ ಫಸ್ಟ್ ಇಯರ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಕೂಡ ಒಂದು ಆರ್ಟ್ ಗ್ಯಾಲರಿ ಅಂತ ಹೇಳಿ ಅದು ಕೂಡ ಉದ್ಘಾಟನೆ ಆಗಿ ಬಹಳ ಅದ್ಭುತವಾಗಿ ಆ ಒಂದು ಪ್ರದರ್ಶನ ಕೂಡ 4 ದಿವಸ ನಡೀಲಿಕ್ಕಿದೆ. ಅದರದ್ದು ಕೂಡ ವ್ಯವಸ್ಥೆಗಳೆಲ್ಲ ಆಗಿದೆ. ಎಲ್ಲವೂ ಕೂಡ ನಾಳೆ ಮಧ್ಯಾಹ್ನ 12:30 ಗಂಟೆ ಮೊದಲು ಕಂಪ್ಲೀಟ್ ಆಗ್ತದೆ. ಅದು ಅದೇ ಎಲ್ಲರಿಗೆ ಒಂದು ಟೈಮಿಂಗ್ಸ್ ಕೊಟ್ಟಿದ್ದೇವೆ, ಎಲ್ಲದು ಪರಿಪೂರ್ಣ ಆಗಿದೆ, ನಾಳೆಗೆ ಸರಿ ಆಗ್ತದೆ ಅದು. ಓಕೆ. ಇನ್ನು ಅಕ್ಷಯ ಎಜುಕೇಶನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ನ ಮುಂದಿನ ಯೋಜನೆಗಳು ತಮ್ಮ ಒಂದು ಕನಸು ಮುಂದಕ್ಕೆ? ಈಗಾಗಲೇ ಭಗವಂತನ ಮಲಿಂಗೇಶ್ವರ ದೇವರ ಕೃಪೆಯಿಂದ ನಾವು ಕನಸು ಏನು ಮಾಡಿದೆವೋ ಅದು ಒಂದು ಒಳ್ಳೆ ರೀತಿಯಲ್ಲಿ ಅದಕ್ಕೆ ಸ್ಪಂದನ ಸಿಕ್ಕಿ ನೆರವೇರ್ತಾ ಇದೆ. ಮುಂದಿನ ಕನಸುಗಳು ಕೂಡ ತುಂಬ ಇದೆ. ಯಾಕೆಂದರೆ ಮಕ್ಕಳ ಭವಿಷ್ಯವನ್ನು ಪ್ರಥಮವಾಗಿ ನಾವು ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡುವಂಥದ್ದು. ಅವರು ಓದಿದ ಕೂಡಲೇ ಅವರಿಗೆ ಒಂದು ಉದ್ಯೋಗ ಸಿಗುವಂಥ ಕೆಲಸವನ್ನು ನಾವು ಮಾಡಬೇಕು. ಅದು ನನ್ನ ಮೊದಲ ಪ್ರಾರ್ಥನೆ. ನಾವು ನಮ್ಮ ಪ್ರಿನ್ಸಿಪಾಲ್ ಸರ್ ಆಗಲಿ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ಸೇರಿಕೊಂಡು ನಾವು ಮಾಡುವಂಥದ್ದು. ಮುಂದಕ್ಕೆ ಅವರು ಕಲಿತರೆ ಯಾವ ರೀತಿಯಲ್ಲಿ ಅವರಿಗೆ ಕೆಲಸ ಸಿಗಬಹುದು ಅಂಥ ಕೋರ್ಸುಗಳನ್ನು, ಅಂಥ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಪಟ್ಟುವಂಥ ಡಿಗ್ರಿ ಕೋರ್ಸ್ಗಳನ್ನು ತೆರೆಯುವಂಥ ಕೆಲಸ ಇನ್ನು ಮುಂದಕ್ಕೆ ಆಗ್ತದೆ. ಅದು ಈಗಾಗಲೇ ನಾವು ಈಗ ಒಂದು ನಮ್ಮ ಉದ್ದೇಶಿತ ಕೋರ್ಸ್ಗಳನ್ನು ಕೂಡ ನಾವು 2023-24ನೇ ಶೈಕ್ಷಣಿಕ ಇದರಲ್ಲಿ ನಾವು ವರ್ಷಕ್ಕೆ ನಾವು ತರಲಿಕ್ಕಿದೆ. ಮೊದಲನೇದಾಗಿ BCA ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ, ಅದು BCA ಕಾಮನ್ ಇರ್ತದೆ, ಅದರ ಒಟ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅದನ್ನೊಂದು ಕೋರ್ಸ್ ಅನ್ನು ನಾವು ತರ್ತಿದ್ದೇವೆ. ನಂತರ BBA ಅಲ್ಲಿ ಲಾಜಿಸ್ಟಿಕ್ ಅಂಡ್ ಸಪ್ಲೈ ಚೈನ್ ಅಂತ, ಅದು ಇಲ್ಲಿ ಪುತ್ತೂರಲ್ಲಿ ಎಲ್ಲಿ ಕೂಡ ಇಲ್ಲ, ಮಂಗಳೂರಲ್ಲಿ ಒಂದು ಕಾಲೇಜಲ್ಲಿ ಇದೆ, ಅದು ಕೂಡ ಯೂನಿವರ್ಸಿಟಿಗೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟದ್ದು. ನಂತರ FND ಅಂದ್ರೆ ಫುಡ್ ನ್ಯೂಟ್ರಿಷನ್ ಅಂಡ್ ಡಯಾಟಿಕ್ಸ್ ಅಂತ, ಅದು ಕೂಡ ಎಲ್ಲಿ ಕೂಡ ಇಲ್ಲ, ಪುತ್ತೂರಲ್ಲಿ ಅದಕ್ಕೆ ಪ್ರಥಮ ಬಾರಿಯಾಗಿ ಅದನ್ನು ತರುವಂತ ಒಂದು ಕೆಲಸ ಕೂಡ ಮಾಡ್ತಿದ್ದೇವೆ. ನಂತರ BA ಅಂದ್ರೆ ಡಿಟೆಕ್ಟಿವ್ ಸೈನ್ಸ್. ಆಕ್ಚುಲಿ ಅದು ಇವಾಗ ಎಲ್ಲೂ ಇಲ್ಲ, ಈಗ ನಾವು ಮಾಡಿದ್ರೆ ಅದು ನಮ್ದು ಏಕೈಕ ಕಾಲೇಜ್ ಆಗ್ತಾರೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ, ಇದು ಕರ್ನಾಟಕದಲ್ಲೇ. ಮೊದಲೊಂದ್ಸಲ ಅದು ಇತ್ತು, ನಿಮ್ಗೆ ಗೊತ್ತಿರ್ಬೋದು. ಅದು ಬಹಳ ಅದ್ಭುತವಾಗಿ ಅದನ್ನು ಮಾಡುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗ ಮ್ಯಾನೇಜ್ಮೆಂಟ್ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ. ಈಗ ಅದು ಆಗಿ ಅದನ್ನೊಂದು ತುಂಬಾ ಅದ್ಭುತವಾದ ಲೆವೆಲ್ಗೆ ತಗೊಂಡು ಹೋಗ್ಬೇಕಂತ ಪ್ಲಾನಿಂಗ್ಸ್ ಎಲ್ಲ ಆಗ್ತಾ ಇದೆ. ಅದು ಪ್ರಾರಂಭ ಆಗುವ ಸಾಧ್ಯತೆಗಳು, ಅದು ಕೂಡ ಪದವಿ ಶಿಕ್ಷಣ, ಎಲ್ಲವೂ ಇದು ಪದವಿ ಶಿಕ್ಷಣವೇ ಆಗ್ತದೆ, ಮಂಗಳೂರು ವಿಶ್ವವಿದ್ಯಾಲಯ ಮೂಲಕನೇ ಆಗ್ತದೆ. ಅದು 2023-24ಕ್ಕೆ ಅದು ಈಗಾಗಲೇ ನಾವು ತಯಾರು ಮಾಡಿದ್ದೇವೆ, ಅದರ ಒಂದು ಬಗ್ಗೆ ಕೂಡ. ನಂತರ ನಾವು ಕಾಲೇಜಲ್ಲಿ ಒಂದು 3 ಮಂತ್ 6 ಮಂತ್ 1 ಇಯರ್ ಇದು ಅದು ಕಾಲೇಜ್ ಸರ್ಟಿಫಿಕೇಟ್, ಅದರಲ್ಲಿ ಬೇರೆ ಬೇರೆ ವಿಧದಂಥ ಕೋರ್ಸುಗಳಿದೆ. ಫ್ಯಾಷನ್ ಶೋ ಆ್ಯಂಡ್ ಮಾಡೆಲಿಂಗ್, ಅದು ಒಂದು 3 ಮಂತ್ 6 ಮಂತ್ ಇದು. ನಂತರ ಈವೆಂಟ್ ಮ್ಯಾನೇಜ್ಮೆಂಟ್, ಮೇಕಪ್ ಆ್ಯಂಡ್ ಹೇರ್ ಸ್ಟೈಲಿಂಗ್, ಟೈಲರಿಂಗ್, ಮತ್ತೆ DCA PGDCA ಕಂಪ್ಯೂಟರ್ ಸೈನ್ಸ್ ಅಂತದ್ದು. ನಂತರ ಡಿಪ್ಲೊಮಾ ಇನ್ ಏವಿಯೇಷನ್, ಸಪ್ರೇಟ್ ಏವಿಯೇಷನ್ ಅದಂತ, ಮತ್ತೆ ವೆಬ್ ಡಿಸೈನ್ ಆಗಲಿ ಅಥವಾ ಬೇರೆ ಬೇರೆ ಎನಿಮೇಷನ್, ಜಾಗ್ರಫಿಕ್ ಡಿಸೈನ್, ಇಂಥ ಕೋರ್ಸ್ಗಳನ್ನು ಅದು ಕಾಲೇಜಲ್ಲೇ ಮಾಡುವಂಥ ಮುಂದಕ್ಕೆ ಸಾಧಾರಣ ಡಿಸೆಂಬರ್ ತಿಂಗಳಲ್ಲಿ ಈ ಎಲ್ಲ ಕೋರ್ಸುಗಳು ಅದು ಪ್ರಾರಂಭ ಆಗ್ತದೆ. ಅದು 6 ಮಂತ್ ಅಥವಾ 1 ಇಯರ್ ಇದು ಕೋರ್ಸುಗಳು, ಅದು ಮಂಗಳೂರಿನ ನುರಿತ ಪ್ರಾಧ್ಯಾಪಕರಿಂದ ಬಂದು ಮಾಡುವಂಥ ಕೆಲಸ. ಅದು ಕೂಡ ಮುಂದಿನ ನಮ್ಮ ಯೋಜನೆಗಳಿದೆ. ಇದು ಹಂತವಾಗಿ ಒಂದೊಂದನ್ನು ನಾವು ಕೊಂಡೋಗುವಂತ ಕೆಲಸವನ್ನು ಪರಿಚಯಿಸುವಂತ ಕೆಲಸ ಮಾತೆ. ಅದು ಹೊಸತಾಗಿ ಪುತ್ತೂರಲ್ಲಿ ಇಲ್ಲುವಂತ ಅಂದ್ರೆ ಸುತ್ತಮುತ್ತ ಇಲ್ಲದಂತ ಹೊಸ ಕೋರ್ಸ್ಗಳು. ಅಂದ್ರೆ ಬಹುಶಃ ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಉದ್ಯೋಗ ಅವಕಾಶವನ್ನ ಒದಗಿಸಬೇಕು ಅನ್ನುವಂಥದ್ದೇ ಬಹುಶಃ ತಮ್ಮ ತಲೆಯಲ್ಲೂ ಕೂಡ ಒಂದಷ್ಟು ಹೊಸ ವಿಚಾರಗಳಿರ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಹೇಳುವಂಥದ್ದಿದ್ರೆ ಏನು ಹೊಸತನವನ್ನ ಹೇಳೋದಕ್ಕೆ ಬಯಸ್ತೀರಿ ಅಂತ?
ಈಗ ಟ್ರೆಡಿಷನಲ್ ಕೋರ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದದ್ದು. ಒಂದು BCom ಕಾಮರ್ಸ್ ಮಾಡಿದವರು BCom ಮಾಡ್ತೇವೆ ಅಂತ ಹೇಳುವಂಥದ್ದು, ಆಮೇಲೆ ಸೈನ್ಸ್ ಮಾಡಿದ್ರೆ ನಾನು ಇಂಜಿನಿಯರಿಂಗ್ ಆರ್ ಮೆಡಿಕಲ್, BSc, ಅದು ಆರ್ಟ್ಸ್ ಮಾಡಿದವರು BA, ಅದೆಲ್ಲರಿಗೂ ಗೊತ್ತಿರುವಂಥ ವಿಷಯಗಳು. ಸೊ ಅದು ಬಿಟ್ಟು ಫಸ್ಟ್ ನಾವು ಯಾವೆಲ್ಲ ಕೋರ್ಸ್ಗಳಿವೆ ಅದು ಅವೇರ್ನೆಸ್ ಫಸ್ಟ್ ನಮಗೆ ಅಗತ್ಯ ಇರ್ತದೆ. ಈಗ BSc ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಅಥವಾ BSc ಇಂಟೀರಿಯರ್ ಡಿಸೈನ್ ಇರ್ಬೋದು, BCom ಏವಿಯೇಷನ್ ಇರ್ಬೋದು, ಇನ್ನು ಮುಂದೆ ಮಾಡ್ಲಿಕ್ಕಿರುವಂಥ ಏನು ಕೋರ್ಸ್ಗಳಿದೆ, ಇವೆಲ್ಲ ಕೋರ್ಸ್ಗಳು ಕೂಡ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಾಗಿರುವಂಥದ್ದು. ಅಂದ್ರೆ ಅದನ್ನು ಮಾಡಿದವರು ಯಾರು ಮನೇಲಿ ಇರುವುದಿಲ್ಲ ಅಂತ ಹೇಳ್ಬಿಟ್ಟು ಒಂದದು ವಿಷಯ. ಇನ್ನೊಂದು, ಹೆಚ್ಚಿನ ಅವಕಾಶಗಳನ್ನು ಕೇವಲ ನಮ್ಮ ಊರಲ್ಲೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಅದು ಒದಗಿಸ್ತಾ ಕೊಡ್ತವೆ ಅಂತ ಹೇಳ್ಬಿಟ್ಟು ಅದು ನಮಗೆ ಗೊತ್ತಿರ್ಬೇಕಾಗ್ತದೆ. ಈಗ ಫ್ಯಾಷನ್ ಡಿಸೈನ್ ಬಗ್ಗೆ ಹೇಳಬೇಕಾದ್ರೂ ಕೂಡ ನಾವೀಗ ಹೇಳಿದಾಗೆ ರಿಸಲ್ಟ್ ಬರಲಿಲ್ಲ, ಆಲ್ರೆಡಿ ಸ್ಟೂಡೆಂಟ್ಸ್ಗೆ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳುವಂಥದ್ದು. ಅದು ಕೂಡ ನನಗೆ ಇಷ್ಟೇ ಸ್ಯಾಲ್ರಿ ಕೊಡಬೇಕು, ಅಷ್ಟೇ ಸ್ಯಾಲ್ರಿ ಕೊಡಬೇಕು ಅಂತ ನಾವೇನು ಅನ್ಕೊಂಡಿರ್ತೇವೆ, ಅದರ ಒಂದು ಎಷ್ಟೋ ಪಟ್ಟು ಜಾಸ್ತಿ ಸ್ಯಾಲ್ರಿ ಕೂಡ ಸಿಗುವಂತ ಅದೊಂದು ಒಂದು ಕ್ಷೇತ್ರ ಅಂತ ಕೂಡ ಅದನ್ನು ಹೇಳ್ಬೋದು. ಆ ಎಲ್ಲ ಅವಕಾಶಗಳು ಇಲ್ಲಿ ಅದ್ಭುತವಾಗಿ ಸಿಗುವಾಗ ಒಂದು ಎಲ್ಲ ವ್ಯವಸ್ಥೆಗಳಿದೆ, ಬೇಕಾದ ಎಲ್ಲ ವ್ಯವಸ್ಥೆಗಳಿದೆ. ಅದೇ ರೀತಿ ನಾವು ಶೈಕ್ಷಣಿಕವಾಗಿ ಬಹಳ ಅದ್ಭುತವಾಗಿ ನಮ್ಮ ಬೋಧನೆ ಕೂಡ ನಡೆದಿದೆ. ಎಲ್ಲ ಟೀಚರ್ಸ್ ಕೂಡ ಅದಕ್ಕೆ ತುಂಬ ಶ್ರಮ ವಹಿಸಿದ್ದಾರೆ. ನಮಗೆ ರ್ಯಾಂಕ್ಗಳು ಕೂಡ ಬರಬಹುದು ಅಂತೇಳಿ, ಯಾಕಂದರೆ ಮಕ್ಕಳ ರಿಸಲ್ಟ್ ನೋಡುವಾಗ ಟಾಪ್ ಸ್ಕೋರರ್ಸ್ ಎಲ್ಲ ಮಕ್ಕಳೆಲ್ಲ ಇದ್ದಾರೆ. ನಮಗೆ ತುಂಬ ಪ್ರಯತ್ನ ಪಟ್ಟಿದ್ದೇವೆ, ನಮಗೆ ರ್ಯಾಂಕ್ಸ್ ಬರಬೇಕು ಅಂತೇಳಿ ಮೊದಲ ಬ್ಯಾಚ್ಗಳಲ್ಲಿ ಬರ್ಬೋದು ಅಂತ ಆಗ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ಒಳ್ಳೆ ಸ್ಕೋರ್ ರಿಸಲ್ಟ್ ತುಂಬ ಅವರೇಜ್ ಸ್ಕೋರ್ ಯಾವಾಗಲೂ ಬರ್ತದೆ, ಅದಕ್ಕಿಂತ ಹೆಚ್ಚಿನ ಸ್ಕೋರನ್ನು ನಮ್ಮ ಮಕ್ಕಳು ಪಡೆದಿದ್ದಾರೆ. ಆದ ಕಾರಣ ಎಲ್ಲ ವಿಷಯದಲ್ಲೂ ಕೂಡ ಒಂದು ಅಕ್ಷಯ ಕಾಲೇಜ್ ಅದು ಅಕ್ಷಯ ಆಗುವಂಥದ್ದು, ಅಲ್ಲಿ ಬಂದರೆ ಕ್ಷಯ ಅಂತ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಲ್ಲಿ ಏನು ನಾನೊಂದು ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು, ಔದ್ಯೋಗಿಕವಾಗಿ ನಾನು ಡೆವಲಪ್ ಆಗಬೇಕು ಅಂತ ಯಾರಾದರೂ ಪ್ರತಿಯೊಂದು ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ. ಹೆತ್ತವರಿಗೂ ತಮ್ಮ ಮಕ್ಕಳನ್ನು ಮನೆಯ ವಾತಾವರಣದಲ್ಲೇ, ಸೊ ಅವ್ರ ಮನೆಯಲ್ಲಿ ಪೇರೆಂಟ್ಸ್ ಅವ್ರ ಜೊತೆ ಯಾವ ರೀತಿ ಇದ್ದಾರೆ ಅಂಥದ್ದೇ ವಾತಾವರಣ ಇಲ್ಲಿ ಎಲ್ಲ ನಮ್ಮ ಕಾಲೇಜಲ್ಲೂ ಕೂಡ ಇದೆ. ಆದ ಕಾರಣ ವಿದ್ಯಾರ್ಥಿಗಳು ಧೈರ್ಯದಿಂದ ನಮ್ಮ ಕಾಲೇಜಿಗೆ ಯಾವುದೇ ಒಂದು ಕೋರ್ಸ್ಗಳಿಗೆ ಬರಬಹುದು. ಅವರಿಗೆ ಇರ್ಬೋದು ಈ ಕೋರ್ಸ್ಗಳಿಗೆ ಎಷ್ಟೋ ಫೀಸ್, ಯಾಕಂದ್ರೆ ಎಲ್ಲರೂ ನಮ್ಗೆ ಕೇಳ್ತಾರೆ ಬರುವಾಗ, ಅಷ್ಟು ಖರ್ಚಾಗ್ತಾರೆ, ಇಷ್ಟು ಖರ್ಚಾಗ್ತದೆ, ತುಂಬ ಫೀಸ್ ಕಟ್ಟಬೇಕು. ಮ್ಯಾಂಗ್ಳೂರಲ್ಲಿ ತುಂಬ ಕಾಲೇಜಲ್ಲಿ ಹೋಗಿ ನೋಡಿ ಬಂದು ಅಡ್ಮಿಷನ್ ಆದವರು ಎಷ್ಟೋ ಜನ ಇದ್ದಾರೆ. ಇವತ್ತು ಖಾಲಿ ಕೇವಲ ಪುತ್ತೂರಿನವರು ಮಾತ್ರ ಓದ್ತಿಲ್ಲ, ತಮಿಳುನಾಡಿನ ಮಕ್ಕಳು ಇದ್ದಾರೆ, ತುಮಕೂರಿನವರು ಇದ್ದಾರೆ, ಬ್ಯಾಂಗ್ಳೂರಿನವರು ಇದ್ದಾರೆ, ಹಾಸನದವರು ಇದ್ದಾರೆ, ಆಮೇಲೆ ಕೇರಳದವರು ಇದ್ದಾರೆ, ಮಡಿಕೇರಿಯವರು ತುಂಬ ಜನ ನಮ್ಮಲ್ಲಿ ಬಂದು ತುಂಬ ಬೇರೆ ಬೇರೆ ಒಂದು 3-4 ರಾಜ್ಯದ ಮಕ್ಕಳು ಬಂದು ಓದ್ತಾ ಇದ್ದಾರೆ. ಸೊ ಸಂಖ್ಯೆ ಅವ್ರದ್ದು ಜಾಸ್ತಿ ಆಗ್ತದೆ. ಕಾಲೇಜುಗಳಿಗೆ ಅವರು ಹೇಳಿ ಕಾಲೇಜಿನ ವಿಷಯದಲ್ಲಿ ಅವರ ಮೂಲಕ ಅಡ್ಮಿಷನ್ ಆದದ್ದು ಬೇರೆ ರಾಜ್ಯಗಳು ತುಂಬಾ ಇದೆ. ಒಂದು ಕಾಲೇಜ್ ಬಗ್ಗೆ ತಮ್ಮ ಊರಿನ ತಮ್ಮ ರಾಜ್ಯದ ಮಕ್ಕಳನ್ನ ಕರ್ಕೊಂಡು ಬರ್ಬೇಕಾದ್ರೆ ಆ ಕಾಲೇಜ್ ಯಾರಿಗೆ ಇರ್ಬೇಕಾಗ್ತದೆ. ಸೊ ಅದು ಎಲ್ಲ ವಿಷಯಗಳಿಗೆ ಮಕ್ಕಳ ಕಡೆಯಿಂದಲೂ ಆಗ್ತಾ ಇದೆ. ಆದ ಕಾರಣ ಎಲ್ಲ ವ್ಯವಸ್ಥೆ ನಾವು ಒದಗಿಸಿಕೊಡ್ತಾ ಇದ್ದೇವೆ. ಫೀಸ್ನ ವಿಷಯದಲ್ಲೂ ಕೂಡ ಬೇರೆ ಕಾಲೇಜುಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಉದ್ದೇಶ ಸರಿ ಹೇಳಿದಾಗೇನೆ ನಾವು ಬಿಸ್ನೆಸ್ ಮೈಂಡಲ್ಲಿ ಮಾಡಿರುವಂಥ ಕಾಲೇಜ್ ಅಲ್ಲ ಅಂತ ಹೇಳುವಾಗನೇ ಸ್ಕಾಲರ್ಶಿಪ್ ಚೆನ್ನಾಗಿ ಓದುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನಮ್ಮ ಟ್ರಸ್ಟಿಂದ ನಮ್ಗೆ ಸರ್ ಕೊಡ್ತಾರೆ. ಆದ ಕಾರಣ ಇನ್ಸ್ಟಾಲ್ಮೆಂಟಲ್ಲೂ ಫೀಸ್ ಕಟ್ಬೋದು. ಬೇರೆ ಕಡೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಫೀಸಲ್ಲಿ ಇಲ್ಲಿ ಉದ್ಯೋಗ ಇಂಥ ಅದ್ಭುತವಾದ ಕೋರ್ಸ್ಗಳು ಕೂಡ ಸಿಗ್ತಾ ಇರೋ ಕಾರಣ ವಿದ್ಯಾರ್ಥಿಗಳು ಈ ಸದುಪಯೋಗವನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತೇವೆ. ಇವಾಗ ಯಾರು PUC ಅಲ್ಲಿ ಓದ್ತಿದ್ದಾರೆ ಅವರು ತಮ್ಮ ಫೆಬ್ರವರಿ ಅಥವಾ ಬರುವ ಮಾರ್ಚಲ್ಲಿ ಬಂದು ಕಾಲೇಜಿಗೆ ಬಂದು ಯಾವಾಗಲೂ ಬೇಕಾದರೂ ಬಂದು ಮಾತಾಡಿ ಅಧ್ಯಾಪಕರ ಹತ್ರ ಅಥವಾ ನಮ್ಮ ಹತ್ರ ಬಂದು ಮಾತಾಡಿ ಸಂಪರ್ಕಿಸಿ ಅಡ್ಮಿಷನ್ ಮಾಡ್ಬೋದು, ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಓಕೆ, ಇನ್ನು ಅಧ್ಯಕ್ಷರು ಕೊನೆಯದಾಗಿ ಹೇಳುವಂಥದ್ದು. ನಾನು ಮೊಟ್ಟ ವಿದ್ಯಾರ್ಥಿಗಳಲ್ಲಿ ನಾನು ಒಂದೇ ಮಾತು, ನಿಮ್ಮ ಮುಂದಿನ ಭವಿಷ್ಯ, ಯಾಕೆಂದರೆ ಈಗಿನ PUC SLC ಆದ ನಂತರ PUC ಆದ ನಂತರ ಮುಂದೆ ತಮ್ಮ ತಲೆಯಲ್ಲಿ ತುಂಬ ಭಾವನೆಗಳಿದೆ. ಲಕ್ಷಗಟ್ಟಲೆ ಹಣ ಕೊಟ್ಟು ನೀವು ಎಲ್ಲೆಲ್ಲಿ ಸೇರ್ತೀರ, ಬೇರೆ ಬೇರೆ ಇದಕ್ಕೆ ಸೇರಬಾರ್ದು ಅಂತ ನಾನು ಹೇಳೋದಿಲ್ಲ. ಆದರೆ ಅದನ್ನು ನಾವು ಯಾವುದೇ ಕೋರ್ಸನ್ನು ತಗೊಂಡಾಗ ಅದರಲ್ಲಿ ನಮಗೆ ಮುಂದೆ ಜಾಬ್ ಸಿಗ್ತದ, ಅದರಲ್ಲಿ ಮುಂದೆ ಏನಂತ ಹೇಳಿ ಎಲ್ಲರ ಹತ್ರ ಒಂದು ಮಾಹಿತಿ ತಗೊಂಡು ಇಂಥ ಕೋರ್ಸನ್ನು ತಗೊಂಡ್ರೆ ನಾವು ಮುಂದಕ್ಕೆ ನಮಗೆ ಕೆಲಸ ಸಿಗ್ಬಹುದಾ ಅನ್ನೋ ಎಲ್ಲರ ಹತ್ರ ಒಂದು, ಈಗ ಅಂದರೆ ತುಂಬ ಸಂಘ ಸಂಸ್ಥೆ ಇದೆ, ತುಂಬ ಅದರ ಅವೇರ್ನೆಸ್ ಕೊಡುವಂಥದ್ದಿದೆ, ಟೀಚರ್ಸ್ ಇದ್ದಾರೆ, ಎಲ್ಲರಲ್ಲಿ ಒಂದು ವಿಚಾರಿಸಿ ಆ ಒಂದು ಮುಂದಕ್ಕೆ ಹೋಗುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡಬೇಕು. ನಾನು ಇದೇ ಹೇಳ್ತೇನೆ, ನಮ್ಮದು ಈಗ ಕಾಲೇಜ್ ಇದನ್ನೇ ಪ್ರಯತ್ನ ಮಾಡ್ತಾ ಉಂಟು. ಮಕ್ಕಳ ಭವಿಷ್ಯಕ್ಕೆ ನಾವು ಒಳ್ಳೆಯ ರೀತಿಯಲ್ಲಿ ಸ್ಪಂದನ ಕೊಡುವಂಥ ಕೆಲಸ ನಾವು ಮಾಡ್ತಿದ್ದೇವೆ. ಅಂದರೆ ಒಳ್ಳೆಯ ವಾತಾವರಣ ರೂಪೀಕರಿಸುವಂಥ, ಮತ್ತು ಕಾಲೇಜ್ ಒಳಗಡೆ ಕೂಡ ಅಷ್ಟೇ ಯಾವುದೇ ಜಾತಿ, ಯಾವುದೇ ಮತ, ಯಾವುದೇ ಭೇದ ಇಲ್ಲದೆ, ಯಾವುದೇ ರಾಜಕೀಯ ಇಲ್ಲದೆ ಒಂದು ಥರ ಸಮಾನ ತಮ್ಮ ಸಹೋದರ ಬಾಳ್ವೆಯಿಂದ ಸಹೋದರತ್ವ, ಒಂದು ಅಣ್ಣ ತಂಗಿಯರ ಆ ಒಂದು ಪ್ರೀತಿಯ ಒಡನಾಟ ಇಟ್ಟು ನಾವು ಬೋಧನೆ ಮಾಡುವಂಥ ಕೆಲಸ, ಅದು ಮ್ಯಾನೇಜ್ಮೆಂಟ್ ಆಗಲಿ, ಟೀಚಿಂಗ್ ಆಗಲಿ, ಸ್ಟೂಡೆಂಟ್ ಆಗಲಿ ಮಾಡುವಂಥ ಕೆಲಸ ಮಾಡ್ತಿದ್ದೇವೆ. ವಿದ್ಯಾರ್ಥಿಗಳು
PUC ಆದ ನಂತರ ಆಗಲಿ ಅಥವಾ SLC ಆದ ನಂತರ ನಮ್ಮಲ್ಲಿ ಡಿಪ್ಲೊಮಾ ಅಂತ ಕೋರ್ಸ್ಗಳಿದೆ. ಈ PUC ಆದ ನಂತರ ಅವರಿಗೆ ನಿಮಗೆ ಯಾವುದರಲ್ಲಿ ಆಫೀಸ್ ಇದೆ, ಯಾವುದರಲ್ಲಿ ನಿಮಗೆ ಒಳ್ಳೆಯ ಅಭಿರುಚಿ ಇದೆ ಅದನ್ನು ಪಡ್ಕೊಂಡು ಕಾಲೇಜಿಗೆ ಒಮ್ಮೆ ಬನ್ನಿ. ಕಾಲೇಜಿಗೆ ನೀವು ಇದೇ ಕೋರ್ಸನ್ನು ತಗೊಳ್ಬೇಕಂತ ನಾವು ಹೇಳೋದಿಲ್ಲ. ಕಾಲೇಜ್ ಬಗ್ಗೆ ಅದನ್ನು ಬಂದು ವಿಚಾರಿಸಿ ಇದರ ಮುಂದೆ ಅಂತ ಹೇಳುವಂಥ ಕೆಲಸವನ್ನು ಮಾಡಿ. ಈಗಾಗಲೇ ಜನವರಿ ಫೆಬ್ರವರಿಯಲ್ಲಿ ಎಲ್ಲ ಕಾಲೇಜು ಕೂಡ ನಾವು ಕ್ಯಾಂಪಸನ್ನು ಕೂಡ ನಾವು ಕಲ್ತೇವೆ, ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೇವೆ. ಅಕ್ಷಯಕ್ಕೆ ನಿಮಗೆ ತಮ್ಮ ವಿದ್ಯಾರ್ಥಿಗಳಿಗೆ ಯಾವಾಗಲೂ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ವಿದ್ಯಾರ್ಥಿಗಳ ಪೋಷಕರಿಗೆ ಕೂಡ ಅಷ್ಟೇ ತಮ್ಮ ಮಕ್ಕಳ ಭವಿಷ್ಯವನ್ನು ನೋಡುವಂಥ ಕೆಲಸ ಮುಂದೆ ಆಗಲಿ ಅಂತ ಹೇಳುತ್ತಾ ಎಲ್ರಿಗೂ ಈ ಒಂದು ಸಂಜೆಯ ವಾತಾವರಣದಲ್ಲಿ ನಾಳ್ದು 5 ತಾರೀಕಿಗೆ ಆಗುವಂಥ ಅಕ್ಷಯ ವೈಭವಕ್ಕೆ ನಾನು ಎಲ್ಲ ಅಕ್ಷಯ ಕಾಲೇಜಿಗೆ ಎಲ್ಲರನ್ನೂ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೇನೆ. ಬೆಳಗಿಂದ ಸಂಜೆ ಆಗುವ ತನಕ ತಾವು ಒಮ್ಮೆ ಬಂದು ಅಕ್ಷಯಕ್ಕೆ ಭೇಟಿ ಕೊಟ್ಟು ತಮ್ಮ ಒಂದು ಅಲ್ಲಿಯ ವಾತಾವರಣ ನೋಡಿಕೊಂಡು ನಮಗೆ ಒಂದು ಒಳ್ಳೆಯ ಪ್ರೀತಿಯ ಇದನ್ನು ಮಾಡಬೇಕಂತ ತಮ್ಮಲ್ಲಿ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ತೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅಂದರೆ ಬಹಳಷ್ಟು ಒಂದು ಕಾರಣ ಅಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ನಗರಗಳಲ್ಲಿ ಸಿಗುವಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅದರ ಜೊತೆಗೆ ಅವರಿಗೆ ಉದ್ಯೋಗವನ್ನು ಒಂದು ಭದ್ರತೆಯನ್ನು ಒದಗಿಸಿಕೊಡಬಲ್ಲಂತಹ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ನೆಲೆಯಲ್ಲಿ ಮಾಡಿರುವಂತಹ ಪ್ರಯತ್ನ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಇದರ ಯಶಸ್ಸಿನ ಹಾದಿ ಇನ್ನಷ್ಟು ದೀರ್ಘವಾಗಿರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಥ್ಯಾಂಕ್ ಯು. ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಲೇಜಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟದ್ದಕ್ಕೆ, ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲಿಗೂ ಸುದ್ದಿ ಚಾನೆಲ್ನ ನಾನು ಸುದ್ದಿ ಮಾಧ್ಯಮವನ್ನು ನಾನು ಮತ್ತೊಮ್ಮೆ ಕೊಂಡಾಡಬೇಕಾಗ್ತದೆ. ಯಾಕೆಂದರೆ ನಮ್ಮ ಪುತ್ತೂರು ತಾಲೂಕಲ್ಲಿ ಸುದ್ದಿ ಮಾಧ್ಯಮ ಅಂದರೆ ಅದು ನಮಗೆ ಒಂದು ಬೆಳಿಗ್ಗೆಯಿಂದ ಸಂಜೆ ತನಕ ಅದೊಂದು ಎಲ್ಲ ಅವರ ಬಗ್ಗೆ ಒಂದು ಇದು ಮಾಡುವಂಥ ಕೆಲಸ ಅದು ಸುದ್ದಿ ಚಾನಲ್ ಮಾಡ್ತಾಯಿದೆ. ಸುದ್ದಿ ಚಾನಲಿಂದ ನಮಗೊಂದು ಅವಕಾಶ ಮಾಡಿಕೊಟ್ಟಂಥ ಗೌತಮ್ ಅವರಿಗೂ ಎಲ್ರಿಗೂ ನನ್ನ ಅಕ್ಷಯ ಕಾಲೇಜು ಮೂಲಕ ನನಗೆ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು. ಎಸ್, ಇದು ಅಕ್ಷಯ ಕಾಲೇಜಿನ ಬಗೆಗೆ ಇದ್ದಂತಹ ಒಂದಷ್ಟು ಮಾಹಿತಿಗಳು. ಸೊ ಈಗಾಗಲೇ ಅಧ್ಯಕ್ಷರು ಜೊತೆಗೆ ಪ್ರಾಂಶುಪಾಲರು ಹೇಳಿದ್ರು, ಜೊತೆಗೆ ಕಾಲ್ ಮಾಡಿದವರು ಕೂಡ ಆ ಒಂದು ಅನುಭವಗಳನ್ನು ಹಂಚಿಕೊಂಡ್ರು. ಸೊ ನೇರವಾಗಿ ಹೋಗಿ ನೋಡಿ ಆ ಬಳಿಕ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂಥ ಮಾತುಗಳನ್ನು ಇವರು ಕೂಡ ಹೇಳಿದ್ದಾರೆ. ಸೊ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳುವಂಥದ್ದೇ ದೊಡ್ಡ ಸವಾಲಾಗಿರುವಂತಹ ಇಂದಿನ ದಿನಗಳಲ್ಲಿ ಒಂದು ಉತ್ತಮವಾಗಿ ಒಂದು ನಮ್ಮ ವಿದ್ಯಾರ್ಥಿಗಳನ್ನು ಬೆಳೆಸಬೇಕು ಅನ್ನುವಂಥ ನೆಲೆಯಲ್ಲಿ ಆಗ್ತಾ ಇರುವಂತಹ ಪ್ರಯತ್ನ. ಸೊ 5ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅನ್ನುವಂಥ ವಿನಂತಿಯನ್ನು ಕೂಡ ಮಾಡಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಭೇಟಿ ಕೊಟ್ಟಾಗ ಕೂಡ ಒಂದು ಕಾಲೇಜಿನ ಒಟ್ಟು ಕ್ಯಾಂಪಸ್ನ ಸಮಗ್ರ ಒಂದು ಚಿತ್ರಣ ನಿಮಗೆ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ವಿಶ್ವವಿದ್ಯಾನಿಲಯದಿಂದ ಸತತ ಪ್ರಥಮ ರ್ಯಾಂಕ್ಗಳನ್ನು ಪಡೆದುಕೊಂಡ ಪುತ್ತೂರಿನ ಪ್ರಥಮ ಡಿಸೈನ್ ಕಾಲೇಜ್ ಹಾಗೂ ಪುತ್ತೂರಿನ ಏಕೈಕ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕಾಲೇಜು ಅಕ್ಷಯ. ಜಯಂತ್ ನಡುಬೈಲು ಅವರ ನೇತೃತ್ವದ ಕಾಲೇಜಿನಲ್ಲಿ 3 ವರ್ಷದ ಬಿಕಾಂ ವಿತ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, BSc ಫ್ಯಾಷನ್ ಅಂಡ್ ಅಪಾರೆಲ್ ಡಿಸೈನ್, 2 ವರ್ಷದ ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್, 3 ವರ್ಷದ BSc ಇಂಟೀರಿಯರ್ ಡಿಸೈನ್ ಅಂಡ್ ಡೆಕೋರೇಷನ್, 2 ವರ್ಷದ ಡಿಪ್ಲೊಮಾ ಇನ್ ಇಂಟೀರಿಯರ್ ಡಿಸೈನ್ ಕೋರ್ಸ್ಗಳು ಲಭ್ಯ. ವಿದ್ಯಾರ್ಥಿ ವೇತನ ಸೌಲಭ್ಯ, ಇತರೆ ಕೋರ್ಸ್ಗಳು, ಸ್ಪೋಕನ್ ಇಂಗ್ಲಿಷ್ ತರಬೇತಿ, ಸರ್ಟಿಫಿಕೇಟ್ ಕೋರ್ಸ್ಗಳು, ಶೈಕ್ಷಣಿಕ ಸಾಲ ಸೌಲಭ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ, ಅರ್ಹರಿಗೆ ಉಚಿತ ಸೀಟುಗಳು, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿಯೂ ಸಿಗಲಿದೆ. ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ ಉತ್ತಮ ವಿದ್ಯಾಸಂಸ್ಥೆಯ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ತಡ ಯಾಕೆ? ದಾಖಲಾತಿ ನೋಂದಾವಣೆ ಆರಂಭಗೊಂಡಿದೆ. ಅಡ್ಮಿಷನ್ಗಾಗಿ ಹಿಂದೆ ಸಂಪರ್ಕಿಸಿ ಅಕ್ಷಯ ಕಾಲೇಜು ಪುತ್ತೂರು 0851200030 9141160704 8050108510.